ಹರಿ ಓಂ ನಮಸ್ತೆ. ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯ ದನಿಗೂ ಮಿಗಿಲಾದ ಶಾಸ್ತ್ರವಿಹುದೇನು, ಎಂದೋ ಮನು ಬರೆದಿಟ್ಟುದಿಂದೆಮಗೆ ಕಟ್ಟೇನು, ನಿನ್ನೆದೆಯ ದನಿಯೇ ಋಷಿ ಮನು ನಿನಗೆ ನೀನು ಎಂಬ ರಾಷ್ಟ್ರಕವಿ ಕುವೆಂಪುರವರ ವಾಣಿಯನ್ನ ನೆನಪಿಸಿಕೊಳ್ಳುತ್ತಾ, ಯಕ್ಷರಂಗ ಕಟೀಲು ಸಿತ್ಲ ಫೌಂಡೇಶನ್ ರಿಜಿಸ್ಟರ್ ಉಡುಪಿ ಬೆಂಗಳೂರು ಎಂಬ ಸಂಸ್ಥೆ ಭವಿಷ್ಯಕ್ಕಾಗಿ ದಾಖಲೀಕರಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ವರ್ಷ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂತು. ಈಗಾಗಲೇ ಈ ಸಂಸ್ಥೆಯು ವಿವಿಧ ಕ್ಷೇತ್ರಗಳಲ್ಲಿ, ಅದರಲ್ಲಿಯೂ ಮುಖ್ಯವಾಗಿ ಯಕ್ಷಗಾನದ ಹಿಮ್ಮೇಳ ಹಾಗೂ ಮುಮ್ಮೇಳದಲ್ಲಿ ಸಾಧನೆಗೈದ ನೂರಾರು ಕಲಾವಿದರ ವಿಡಿಯೋ ಸಂದರ್ಶನ ಮಾಡಿದ್ದು ಯೂಟ್ಯೂಬ್ನಲ್ಲಿ ಬಿತ್ತರಿಸಿದೆ. ಕಳೆದ ವರ್ಷ ರಂಗವಿಚಿಕಿತ್ಸೆ ಎನ್ನುವ ಪುಸ್ತಕವನ್ನು ಸಂಸ್ಥೆಯ ಪ್ರಕಾಶನದ ಅಡಿಯಲ್ಲಿ ಬಿಡುಗಡೆ ಮಾಡಿದ್ದು ಇದೊಂದು ಮಹತ್ವದ ಮೈಲಿಗಲ್ಲಾಗಿದೆ. ಈ ಸಂಸ್ಥೆಯು ಸಮಾಜದಿಂದ ದೇಣಿಗೆಯನ್ನು ಬಯಸಿಲ್ಲವಾದರೂ ಉದಾರವಾಗಿ ಸಹಾಯ ಹಸ್ತವನ್ನು ಚಾಚಿದವರಿಂದ ಉಪಕೃತವಾಗಿದೆ. ಉಳಿದ ಖರ್ಚನ್ನು ಸಂಸ್ಥೆಯ ಕಾರ್ಯದರ್ಶಿಯೇ ಭರಿಸುವುದು ವಾಡಿಕೆ. ಇಂದು ಈ ಸಂಸ್ಥೆ ಯಕ್ಷಗಾನ ಕಲಾಕ್ಷೇತ್ರ ರಿಜಿಸ್ಟರ್ ಗುಂಡಿಬೈಲು ಇವರ ಸಹಯೋಗದೊಂದಿಗೆ ಇನ್ನೊಂದು ಮಹತ್ವದ ಕೃತಿ ಬಿಡುಗಡೆ ಮಾಡುವ ಶುಭ ಗಳಿಗೆಗೆ ಅಣಿಯಾಗುತ್ತಿದೆ. ಇಂತಹ ಈ ಕಾರ್ಯ ಸಂಸ್ಥೆಯಿಂದ ಇನ್ನೆಷ್ಟು ಜರುಗಲಿ ಎಂದು ಹಾರೈಸುತ್ತಾ ಸಮಾರಂಭಕ್ಕೆ ಆಗಮಿಸಿದ ಸರ್ವರಿಗೂ ಆತ್ಮೀಯವಾದ ಸ್ವಾಗತವನ್ನ ಬಯಸುತ್ತೇನೆ. ಯಕ್ಷಗಾನ ಕಲಾಕ್ಷೇತ್ರ ರಿಜಿಸ್ಟರ್ ಗುಂಡಿಬೈಲು ಉಡುಪಿ ಇವರ ಸಹಯೋಗದಲ್ಲಿ ನಡೆಯುತ್ತಿರುವ ಕೃತಿ ಬಿಡುಗಡೆ ಸಮಾರಂಭದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಶ್ರೀಯುತ ಅಂಬಾತನೆಯ ಮುದ್ರಾಡಿ ಅವರು, ಹಾಗೆ ಕೃತಿಯನ್ನ ಲೋಕಾರ್ಪಣೆಗೈದು ವಿವೇಚನೆಯನ್ನ ಮಾಡಲಿಕ್ಕಿರುವಂತಹ ಶ್ರೀಯುತ ಸಾಂತೂರು ಸದಾಶಿವರಾವ್ ಹಿರಿಯ ಅರ್ಥಧಾರಿಗಳು, ಹಾಗೂ ಮುಖ್ಯ ಅಭ್ಯಾಗತರಾಗಿ ಆಗಮಿಸಿರುವಂತಹ ಶ್ರೀಯುತ ಮುರಳೀಧರ ಉಪಾಧ್ಯಾಯ ಹಿರಿಯಡ್ಕ, ಅಧ್ಯಕ್ಷರು ರಥಬೀದಿ ಗೆಳೆಯರು ಉಡುಪಿ, ಶ್ರೀ ಯು ಗೋಪಾಲಕೃಷ್ಣ ಮಲ್ಯ ಅಧ್ಯಕ್ಷರು ಯಕ್ಷಗಾನ ಕಲಾಕ್ಷೇತ್ರ ರಿಜಿಸ್ಟರ್ ಗುಂಡಿಬೈಲು, ಹಾಗೆ ಶ್ರೀಯುತ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಲೇಖಕರು ಹಾಗೂ ಯಕ್ಷಗಾನ ಪ್ರಸಂಗಕರ್ತರು. ಈ ಕೃತಿಯನ್ನ ಬರೆದಿರುವಂತಹ ಡಾಕ್ಟರ್ ಕೆ.ಎಂ. ರಾಘವ ನಂಬಿಯಾರ್ ಸರ್ ಯಕ್ಷಗಾನ ವಿದ್ವಾಂಸರು, ಪತ್ರಕರ್ತರು, ಲೇಖಕರು ಇವರೆಲ್ಲರೊಡಗೂಡಿ ಯಕ್ಷರಂಗ ಕಟೀಲು ಸಿತ್ಲ ಸಂಸ್ಥೆಯ ಕಾರ್ಯದರ್ಶಿಯಾದ ಶ್ರೀಯುತ ಕಟೀಲ ಸಿತ್ಲ ರಂಗನಾಥರವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಂಗವಲ್ಲಿಯ ನಿರಿಸಿ ಸಿಂಗರಿಸು ನಮ್ಮೆದೆಯ ನಿನ್ನ ಪ್ರೇಮದ ಅಮೃತ ಸಂಪತ್ತಿನಲ್ಲಿ ಎಂದು ಭಗವಂತನಲ್ಲಿ ಮೊರೆಯಿಡುತ್ತಾ ಆತನನ್ನು ಪ್ರಾರ್ಥಿಸೋಣವಂತೆ. ಇದೀಗ ಪ್ರಾರ್ಥನೆ ಯಕ್ಷಗಾನ ಕಲಾಕ್ಷೇತ್ರ ರಿಜಿಸ್ಟರ್ ಗುಂಡಿಬೈಲು ಈ ಸಂಸ್ಥೆಯ ಭಾಗವತರಿಂದ. ಜನರು ಸತ್ಯವನ್ನು ತಿಳಿಯಲು ಬಯಸುತ್ತಾರೆ ಮತ್ತು ಸತ್ಯವನ್ನು ಲೋಕಕ್ಕೆ ತಿಳಿಸುವ ಜವಾಬ್ದಾರಿ
ಸಾಹಿತಿಗಳದ್ದು ಅಂತ ಹೇಳಿ ಅವರು ಉಲ್ಲೇಖಿಸ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಸತ್ಯವನ್ನು ಲೋಕಕ್ಕೆ ತಿಳಿಸುವ ಜವಾಬ್ದಾರಿ ಮರ್ಯಾದಸ್ಥ ಮನುಷ್ಯರೆಲ್ಲರ ಜವಾಬ್ದಾರಿ ಅಂತ ಹೇಳಿ ಅವರು ಹೇಳ್ತಾರೆ. ಹಾಗೆ ಅದನ್ನು ನಾವು ಮನಸ್ಸ ಸ್ವೀಕರಿಸಿಕೊಂಡು ಇಂಥ ಒಂದು ಕೆಲಸಗಳನ್ನು ಈ ಯಕ್ಷರಂಗ ಕಟೀಲು ಶೀತಲ ಫೌಂಡೇಶನ್ ಸಂಸ್ಥೆ ನಡೆಸಿಕೊಂಡು ಬರ್ತಾ ಇದೆ. ಆದರೆ ಹೇಳಿದ ಹಾಗೆ ಕಳೆದ ವರ್ಷ ರಂಗವಿಚಿಕಿತ್ಸೆ ಎನ್ನುವಂಥ ನಮ್ಮ ಗುರುಗಳಾದ ಡಾಕ್ಟರ್ KM ರಾಘವ ನಂಬ್ಯಾರರ 2 ವಿಡಿಯೋ ಸಂದರ್ಶನಗಳನ್ನು ಮಾಡಿದ್ದು, ಅದನ್ನೇ ಪುಸ್ತಕ ರೂಪದಲ್ಲಿ ಸ್ವಲ್ಪ ಸಂಕಲನವನ್ನು ಮಾಡಿ ಅದನ್ನು ಪುನಃ ನಾವು ಕಳೆದ ವರ್ಷ ಪ್ರಕಟಣೆ ಮಾಡಿತ್ತು. ಆ ಸಮಯದಲ್ಲಿ ನಂಬ್ಯಾರ್ ಸರ್ ಹತ್ರ ಮಾತಾಡುವಾಗ ಅವರು ಹೇಳ್ತಾ ಇದ್ರು, ಈ ಒಂದು ಅಂದ್ರೆ ಈ ಕೃತಿಯ ಬಗ್ಗೆ ಅಂತಲ್ಲ, ಆ ಕೃತಿಯ ಕಥಾನಾಯಕರಾದಂತಹ ಅಡ್ಡೆ ವಾಸು ಶೆಟ್ಟರ ತಂದೆಯವರ ಒಂದು ವಿಚಾರವನ್ನು ಹೇಳಿದಾಗ ನನಗೆ ಅದು ಬಹಳ ಆಸಕ್ತಿಯನ್ನು ಕೆರಳಿಸಿತು. ಅದೆಲ್ಲ ಕೃತಿಯಲ್ಲಿ ನಾನು ಹೇಳಿದೆ. ಆಗ ನನಗೆ 17 ವರ್ಷಗಳ ಹಿಂದೆ ಬರೆದು ತಯಾರಾದಂತಹ ಈ ಕೃತಿ ಇನ್ನೂ ಕೂಡ ಪ್ರಕಾಶನಕ್ಕೆ ಬರಲಿಲ್ಲ ಅಂತ ಹೇಳುವಾಗ ನನಗೆ ಬಹಳ ಆಶ್ಚರ್ಯ ಆಯಿತು. ಯಾಕೆಂತಂದ್ರೆ ಈ ಸಮಾಜದಲ್ಲಿ ರಾಘವನಂತಹ ವಿದ್ವಾಂಸರು ಅಂಥ ಒಂದು ಶ್ರೇಷ್ಠವಾದಂತಹ ಕೃತಿ ಅಂದ್ರೆ ಅಡ್ಡೆ ವಾಸು ಯಕ್ಷಗಾನ ತಾಳಮದ್ದಲೆ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು. ನಾನು ನಿಜವಾಗ್ಲೂ ಕೇಳಿದ್ದೆ, ಆ ಕಾಲದಲ್ಲಿ ಅವರು ಬಹಳ ಹೆಸರನ್ನು ಪಡೆದಂಥರು. ಅಂಥವರ ಒಂದು ಜೀವನ ಕಥನ 17 ವರ್ಷ ಆದರೂ ಅದು ಬೆಳಕು ಕಾಣಲಿಲ್ಲ ಅಂತಂದ್ರೆ ನನಗೆ ಅದು ಬಹಳ ಆಶ್ಚರ್ಯ ತಂದಿದೆ. ಭವಿಷ್ಯಕ್ಕಾಗಿ ದಾಖಲೀಕರಣ ಅಂತ ಹೇಳುವಂತಹ ಒಂದು ಧ್ಯೇಯವಾಕ್ಯವನ್ನು ಹೊಂದಿದಂತಹ ಸಂಸ್ಥೆ ಇದನ್ನು ಮಾಡಿದರೆ ಉಚಿತ ಅಂತ ಕಂಡು ಈ ಒಂದು ಕೃತಿಯ ಪ್ರಕಾಶನಕ್ಕೆ ಹೊರಟಿರುವಂತ. ಮತ್ತೊಂದು ಮುಖ್ಯವಾಗಿ ನನಗೆ ಹೇಳಿಕ್ಕೆ ಇಷ್ಟಪಡುವಂಥದ್ದು ಏನಂತಂದ್ರೆ, ಯಕ್ಷಗಾನ ಕಲಾಕ್ಷೇತ್ರ ಗುಂಡಿವೇಲು ಇವರು ಆಕ್ಚುಲಿ ನಮಗೆ ಈ ಒಂದು ಸ್ಥಳಾವಕಾಶದ ಒಂದು ಇದಾಗಿದೆ. ಅದು ಆಕ್ಚುಲಿ ಸಂಯೋಜನೆ ಅಂದ್ರೆ ಅದೇ ಆ ಒಂದು ಗೌರವ ಸೂಚನೆಗೆ ಬೇಕಾಗಿ ಅದನ್ನ ನಾನು ಆ ರೀತಿ ಬರೆದದ್ದು ಬಿಟ್ಟರೆ ಬೇರೆ ಯಾವುದೇ ಅದರಲ್ಲಿ ಇದಿಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಹೇಳಿಕ್ಕೆ ಇಷ್ಟಪಡುವುದು ಏನಂತಂದ್ರೆ, ಇತ್ತೀಚೆಗೆ KGF ಎನ್ನುವಂಥ ಒಂದು ಮೂವಿ ಬಂತು. ಅದರಲ್ಲಿ ದುಡ್ಡಿಲ್ಲದಿದ್ರೆ ಜೀವನ ನಡೆಸುವುದು ಮಾತ್ರ ಕಷ್ಟ ಅಂತ ನಾನು ಅಂದುಕೊಂಡಿದ್ದೆ. ಆದ್ರೆ ದುಡ್ಡಿಲ್ಲದಿದ್ರೆ ನೆಮ್ಮದಿಯ ಒಂದು ಮರಣವೂ ನಮಗೆ ದಕ್ಕುವುದಿಲ್ಲ ಅನ್ನುವಂಥದ್ದನ್ನು ಯಾರು ಯೋಚನೆ ಮಾಡುವುದಿಲ್ಲ ಅಂತ ಹೇಳಿ ಆ ತಾಯಿ, ಅವಳು ದೊಡ್ಡ ಮಾರಕ ರೋಗದಿಂದ ಬಳಲ್ತಾ ಇರುವಂಥವಳು, ಅವಳು ಹೇಳುವಂಥ ಮಾತು ಅದು ನನ್ನ ಮೇಲೆ ಬಹಳ ಗಾಢವಾದ ಪರಿಣಾಮವನ್ನು ಬೀರಿದೆ. ಅಂದ್ರೆ ನಮ್ಮ ಸಮಾಜ ಇವತ್ತಿಗೂ ಕೂಡ ದುಡ್ಡಿಗೆ ಕೊಡುವ ಪ್ರಾಮುಖ್ಯತೆ ಬೇರೆ ಯಾವುದಕ್ಕೂ ಕೊಡುವುದಿಲ್ಲ. ನಾವು ನಮ್ಮ ಮಕ್ಕಳಿಗೂ ಕೂಡ ಅವರು ಅದರಲ್ಲಿ ಮುಂದುವರೆದು ಹೇಳ್ತಾರೆ, ನೀವು ಯಾವ ರೀತಿಯಲ್ಲಿ ಆದರೂ ದುಡ್ಡು ಮಾಡುದು, ಸಾಯುವಾಗ ನೀವು ಅತ್ಯಂತ ಶ್ರೀಮಂತನಾಗಿ ಸಾಯಬೇಕು ಅಂತ ಅವಳು ಅಷ್ಟೇ ಹೇಳುದು. ನೀನು ಏನು ಬೇಕಾದ್ರೂ ಮಾಡಿ, ದಾರಿಯ ಬಗ್ಗೆ ಅವಳು ಹೇಳ್ತಾ ಇಲ್ಲ, ಅವಳು ನೀನು ಶ್ರೀಮಂತನಾಗಿ ಸಾಯಬೇಕು ಅಂತ ಹೇಳುದು. ಅಂದ್ರೆ ನಾವು ಯಾವ ಒಂದು ಕಾಲಘಟ್ಟದಲ್ಲಿ ಇದ್ದೇವೆ ಅಂದ್ರೆ, ಮಕ್ಕಳಿಗೆ ನಾವು ನೀವು ಹೇಗಾದ್ರೂ ದುಡ್ಡು ಮಾಡಿ ಖರ್ಚು ಮಾಡಿ, ಚೆನ್ನಾಗಿ ದುಡ್ಡು ಮಾಡಿ, ದುಡ್ಡಿನಿಂದಲೇ ನಮ್ಮ ಮಾನ, ನಮಗೆ ಪ್ರಸಿದ್ಧಿ ಎಲ್ಲವೂ ಕೂಡ ದುಡ್ಡಿನಿಂದ ಎನ್ನುವಂಥ ಒಂದು ಭ್ರಮೆ ಇಡೀ ಸಮಾಜವನ್ನು ಆವರಿಸಿದೆ. ಇದರಲ್ಲಿ ಬಹಳಷ್ಟನ್ನು ಸಾಧಿಸಿದವರು ನಮ್ಮ ಡಾಕ್ಟರ್ ರಾಘವ ನಂಬ್ಯಾರ್ ಅವರು ಕೂಡ. ಅದೇ ರೀತಿ ಬಹಳಷ್ಟು ಜನ ಇದ್ದಾರೆ. ನನ್ನ ಒಡನಾಟಕ್ಕೆ ಬಂದವರ ಬಗ್ಗೆ ಮಾತ್ರ ನಾನು ಹೇಳುದು ಹೊರತು, ಒಡನಾಟಕ್ಕೆ ಇಲ್ಲದಿರೋ ಬಗ್ಗೆ ನನಗೆ ಗೊತ್ತಿದ್ದವರು ಯಾರಾದರೂ ತಿಳಿಸಿದ್ರೆ ಅದು ನಮಗೆ ಮುಂದಕ್ಕೆ ಅನುಕೂಲ ಆಗ್ತದೆ. ನಾನು ಇದನ್ನು ಯಾಕೆ ಹೇಳಿದ್ದು ಅಂತಂದ್ರೆ, ಈ ಕೃತಿಯಲ್ಲಿ ಆ ಕಾಲದ ಸಮಾಜ ಅಂದ್ರೆ ಯಾವ ರೀತಿ ಅದರಲ್ಲಿ ಒಂದು ಕಡೆ ಬರ್ತದೆ, ಅವರೊಬ್ಬರು ದುಡ್ಡನ್ನೇ ನೋಡದೆ ಅವರ ಇಡೀ ಜೀವನ ಕಳೆದಿದ್ದಾರೆ ಅಂತ ಹೇಳಿ. ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿ ಏನಿದೆ ಆ ಕರೆನ್ಸಿಯನ್ನು ಅವರು ಮುಟ್ಲೇ ಇಲ್ಲ, ಅವರಿಗೆ ಮುಟ್ಟುವಂತ ಅವಶ್ಯಕತೆ ಬರಲಿಲ್ಲ. ಹಾಗಾದ್ರೆ ಅದು ಯಾವ ಒಂದು ಎಂಥ ಕಾಲ ಆಗಿರ್ಬೋದು, ಬಹಳ ಏನು ದೂರ ಅಲ್ಲ, 1940 50ರ ಒಂದು ಕಾಲಘಟ್ಟ. ಅಲ್ಲಿಂದ ಇಲ್ಲಿಗೆ ನಮ್ಗೆ ಎಷ್ಟು ಸಮಯ ಆಯ್ತು? 70 ವರ್ಷ. 70 ವರ್ಷದಲ್ಲಿ ನಾವು ಪಡ್ಕೊಂಡದ್ದು ಮತ್ತೆ ಕಳ್ಕೊಂಡದ್ದರ ಲೆಕ್ಕಾಚಾರ ಮಾಡಿದ್ರೆ ನಾವು ಆರ್ಥಿಕವಾಗಿ ಬಹಳ ಪ್ರಬಲರು ಆಗಿರಬಹುದು, ಆದ್ರೆ
ಸಾಂಸ್ಕೃತಿಕವಾಗಿ ಅಥವಾ ನಮ್ಮ ಆದರ್ಶಗಳ ಒಂದು ಇದರಲ್ಲಿ ಅಥವಾ ಮೌಲ್ಯಗಳ ಒಂದು ತುಲನೆಯಲ್ಲಿ ನಾವು ಯಾರಿಗೂ ನಾವು ಪೈಪೋಟಿ ನೀಡಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಹೇಳ್ಬೋದು ಏನು ವಿಶ್ವಗುರು ಅಂತ ಎಲ್ಲ ಹೇಳ್ಬೋದು, ವಿಶ್ವಗುರು ಆಗಲಿಕ್ಕೆ ನಮಗೆ ಇನ್ನೂ ಕಾಲ ಬಂದಿಲ್ಲ. ನಮ್ಮ ಮೌಲ್ಯಗಳು ಆದರ್ಶಗಳು ನಾವು ಗಟ್ಟಿಯಾಗಿ ಹಿಡ್ಕೊಂಡು ಆ ರೀತಿಯಾಗಿ ಮುಂದುವರೆದರೆ ಮಾತ್ರ ನಾವು ಅದನ್ನು ಸಾಧನೆ ಮಾಡ್ಬೋದು ಹೊರತು ಸುಮ್ಮನೆ ಅದನ್ನು ಹೇಳಿಕೊಂಡು ಕೂತ್ಕೊಳ್ಳೋದ್ರಿಂದ ಯಾವ ಪ್ರಯೋಜನ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂತಂದ್ರೆ ನಾವು ಅದನ್ನು ನಮ್ಮ ಕ್ರಿಯೆಯಲ್ಲಿ ಏನೂ ಇಲ್ಲಲ್ಲ, ಕೇವಲ ಮಾತಿನಲ್ಲಿ ಮಾತ್ರ. ಈಗ ನಾನಾದರೂ ಅಷ್ಟೇ, ಈಗ ಮಾತಿನಲ್ಲಿ ಇಷ್ಟು ಹೇಳಿ ಕ್ರಿಯೆಯಲ್ಲಿ ಏನೂ ಇಲ್ಲ ಅಂತಂದ್ರೆ ಏನರ್ಥ ಅದಕ್ಕೆ? ನಾವು ಹೇಗೆ ಆಗಲಿಕ್ಕೆ ಸಾಧ್ಯ ಉಂಟು? ಇಂಥ ಎಲ್ಲ ಮೌಲ್ಯಯುತ ವಿಚಾರಗಳು ಈ ಕೃತಿಯಲ್ಲಿದೆ. ಇನ್ನು ನೇರವಾಗಿ ಈ ಒಂದು ಸಭೆಯ ವಿಚಾರಕ್ಕೆ ಬರುವುದಿದ್ರೆ, ಈ ಕೃತಿ ಬಿಡುಗಡೆ ಸಮಾರಂಭಕ್ಕೆ ಅಧ್ಯಕ್ಷರಾಗಿ ಬರಲಿಕ್ಕೆ ಒಪ್ಪಿ ನಮ್ಮ ಕರೆಯನ್ನು ಮನ್ನಿಸಿ ಇಲ್ಲಿಯವರೆಗೆ ಬಂದಂತಹ ಶ್ರೀ ಅಂಬಾದನೆ ಮುದ್ರಾಡಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀ ಶ್ರೀರಪ್ಪ ಅವರಿಗೆ ಹೂಗೊಳ್ಳುವ ಮೂಲಕ ಸ್ವಾಗತ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಬಿಡುಗಡೆ ಮತ್ತು ವಿವೇಚನೆಯನ್ನು ನನಗೆ ಮಾರ್ಗದರ್ಶಿಗಳಾಗಿರುವಂತಹ ಹಿರಿಯರಾಗಿರುವಂತಹ ಘನ ವಿದ್ವಾಂಸರು ಆಗಿರುವಂತಹ ತಾಳ್ಮದ್ಲೆ ಅರ್ಥಧಾರಿಯಾಗಿರುವಂತಹ ಶ್ರೀ ಸಾಲೂರು ಸದಾಶಿವರಾಯರು ನನ್ನ ಮಾತನ್ನು ಮನ್ನಿಸಿ ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ. ಮುಖ್ಯ ಅತಿಥಿಗಳಾಗಿ ಶ್ರೀ ಮುರಳೀಧರ ಉಪಾಧ್ಯಾಯ, ರಥವೀದಿ ಗೆಳೆಯರು ಹಾಗೂ ಯು ಗೋಪಾಲಕೃಷ್ಣ ಮಲ್ಯ, ಯಕ್ಷಗಾನ ಕಲಾಕ್ಷೇತ್ರ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಯಕ್ಷಗಾನದ ವಿಮರ್ಶಕರು, ಯಕ್ಷಗಾನ ಪ್ರಸಂಗಕರ್ತರು ಹಾಗೆ ಖ್ಯಾತಿಯನ್ನು ಗಳಿಸಿರುವಂತಹ ಶ್ರೀಯುತ ಕಪಿನಾಲೆ ವಸಂತ ಭಾರದ್ವಾಜರನ್ನು ಕೂಡ ಈ ಸಮಾರಂಭಕ್ಕೆ ನಾನು ಸ್ವಾಗತಿಸುತ್ತೇನೆ. ಈ ಕೃತಿಯ ಲೇಖಕರು ನನ್ನ ಗುರುಗಳು ಆಗಿರುವಂತಹ ಡಾಕ್ಟರ್ ಕೆ.ಎಂ. ರಾಘವನಪ್ಪಾರರನ್ನು ಈ ಸಮಾರಂಭಕ್ಕೆ ನಾನು ಸ್ವಾಗತಿಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿಶೇಷವಾದಂತಹ ಒಂದು ಆಸಕ್ತಿಯನ್ನು ಇಟ್ಟುಕೊಂಡು ಪುಸ್ತಕ ಬಿಡುಗಡೆ ಸಮಾರಂಭ, ನಿಜವಾಗಿ ಇದರಲ್ಲಿ ಅಂಥ ಏನು ಆಸ್ವಾದನೆಯ ಯಾವುದೇ ವಿಚಾರಗಳಿಲ್ಲ. ಆದರೂ ಕೂಡ ಇಷ್ಟು ಸಂಖ್ಯೆಯಲ್ಲಿ ಸೇರಿದ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ಒಂದು ಸಣ್ಣ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಏನಂತಂದ್ರೆ, ದೂರದ ಕಾಸರಗೋಡಿನಿಂದ ನಮ್ಮ ಯಕ್ಷಗಾನ, ತೆಂಗುತಿಟ್ಟು ಯಕ್ಷಗಾನದ ರಂಗದ ರಾಜ ಅಂತ ಖ್ಯಾತಿಯನ್ನು ಗಳಿಸಿರುವಂತಹ ಬಪ್ಪನಾಡು ಮೇಳದಲ್ಲಿ ಸದ್ಯ ಅವರು ಮುಖ್ಯ ವೇಷಧಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಮಧುರ್ ರಾಧಾಕೃಷ್ಣ ಅವರು. ಅವರಿಗೆ ಅನಿವಾರ್ಯ ಕಾರಣದಿಂದ ಅವರಿಗೆ ಬರ್ಲಿಕ್ಕಾಗಲಿಲ್ಲ. ಆದರೆ ಅವರು ತಮ್ಮ ಮಗನನ್ನು ಈ ಕಾರ್ಯಕ್ರಮಕ್ಕೆ ಪ್ರತಿನಿಧಿಯಾಗಿ ಕಳಿಸಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದಗಳು. ಏನು ಪತ್ರಕರ್ತರಿಗೂ ಕೂಡ ವಿಶೇಷವಾದಂತಹ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ. ಮನುಷ್ಯನ ಅಂತರಂಗದಲ್ಲೊಂದು ಚೈತನ್ಯ ಇದೆ. ಅದು ಜ್ವಾಲಾಮುಖಿಗಿಂತಲೂ ಅಥವಾ ಪ್ರಕೃತಿಯ ಮತ್ತಾವುದೇ ಶಕ್ತಿಗಿಂತಲೂ ಕೋಟಿ ಪಾಲು ಅಧಿಕ ಶಕ್ತಿಶಾಲಿಯಾಗಿದೆ. ಮಾನವನೊಳಗಿನ ಈ ಚೈತನ್ಯವು ಪ್ರಕೃತಿಯನ್ನು, ಪ್ರಕೃತಿಯ ನಿಯಮಗಳನ್ನು ಮೆಟ್ಟಿ ನಿಲ್ಲುತ್ತದೆ. ಮಾತ್ರವಲ್ಲದೆ ಅವನ ಒಳಗುದಿ, ಬೇಗುದಿ, ಅಂತರಾಳ, ಕೊಯ್ದಾಟ ಎಲ್ಲವೂ ಕೂಡ ಹೊರಹೊಮ್ಮುತ್ತದೆ. ಆ ಹೊರಹೊಮ್ಮುವಿಕೆಯೇ ಡಾಕ್ಟರ್ ಕೆ.ಎಂ. ರಾಘವ ನಂಬಿಯಾರರಿಂದ ನಿರೂಪಿತವಾದ ಅಡ್ಡೆ ವಾಸು ಶೆಟ್ಟರ ಜೀವನ ಕಥನ ಹೊರ ಒಳಗುಗಳ ವೈದಾಟ ಇಂದು ಅರ್ಥಧಾರಿಯ ಒಳಗು ಎಂಬ ನಾಮಕರಣದೊಂದಿಗೆ ಅನಾವರಣಗೊಳ್ಳುತ್ತಿದೆ. ಈ ಕುರಿತಾಗಿ ಕೃತಿಕಾರನ ಅನಿಸಿಕೆಯನ್ನು ಜಗದ್ಗಾವಪ್ರಖ್ಯಂ ನಿಜರಸಭರಾತ್ ಸಾರಯತಿ ಚ ಕ್ರಮಾತ್ ಪ್ರಖ್ಯೋಪಾಖ್ಯ ಪ್ರಸರಸುಭರಂ ಭಾಸಂತಿ ತತ್ ಸರಸ್ವತ್ಯಾಃ ತತ್ವಂ ಕವಿ ಸಹೃದಯಾಖ್ಯಂ ವಿಜಯತೆ. ಕೃತಿಯ ರಚನೆ
ಮತ್ತು ಅದರ ಆಸ್ವಾದನೆ ಇವೆರಡೂ ಕೂಡ ಸರಸ್ವತಿಯ ತತ್ವಗಳು ಎನ್ನುವುದಾಗಿ ಅಭಿನವ ಬುದ್ಧನ ಒಂದು ಪ್ರಾರ್ಥನಾ ಶ್ಲೋಕಗಳು. ಎಲ್ಲ ವೇದಿಕೆಯಲ್ಲಿರುವ ಸಭೆಯಲ್ಲಿರುವ ಎಲ್ಲ ಸುಮನಸರಿಗೆ ನನ್ನ ವಂದನೆಗಳು. ಈಗಾಗಲೇ ಆ ಪುಸ್ತಕದ ವಿಶೇಷತೆ ಏನು ಅನ್ನೋದನ್ನು ನಮ್ಮ ರಂಗನಾಥ ರಾಯರು ಹೇಳಿದ್ದಾರೆ. ಆ ಪುಸ್ತಕದ ಬಗ್ಗೆ ಹೆಚ್ಚು ನಾನು ಹೇಳಿದ್ದೇನೆ. ನೀವು ಅದನ್ನು ಪಡೆದು ಅದು ಓದ್ಬೇಕು. ನನಗೆ ಗೊತ್ತಿದೆ, ಬಹಳ ಸರಳವಾಗಿರ್ತದೆ. ಕಲಾವಿದರ ಜೀವನ ಚರಿತ್ರೆ ಇದು ನನ್ನದು 6ನೇ. ನಿಜವಾಗಿ ಇದು ಬರೆದ ಹೊತ್ತಿಗೆ ಬರೆದಿದ್ರೆ ಮೊದಲೇ ಮಾಯಾಲೋಕದ ನಂತರ 2ನೇ ಕೃತಿಯಾಗಿ ಬರ್ತೇವೆ. ನಾನು ಒಬ್ಬೊಬ್ಬರ ಹತ್ರ ಇದರದ್ದು ಪ್ರಸ್ತಾವವನ್ನು ಸ್ಥೂಲವಾಗಿ ಮಾಡಿದೆ ಮತ್ತು ನಾನು ಅದು ಮಾಡಿ ಹೋಗಿ ತಿಳ್ಕೊಂಡು ನಾನು ಬೇಡಿಕೆಗೆ ತಯಾರಿಲ್ಲ. ಯಾಕಂದರೆ ಪುಸ್ತಕ ರಚನೆ ನನ್ನ ಸ್ವಂತ ಪ್ರಯತ್ನ, ಸ್ವಂತ ಉತ್ಸಾಹ, ಸ್ವಂತ ಪ್ರಯತ್ನ. ಅವರಿಗೆ ವಿನಯಪೂರ್ವಕ ಬೇಡಿಕೊಂಡು ಅವರಿಂದ ಮಾಹಿತಿ ಪಡೆದು ರಚನೆ ಮಾಡಿದೆ. ಅದಕ್ಕೆ ತುಂಬ ಕೆಲಸ ಇದೆ. ಈ UGC ಸ್ಕೇಲ್ನಲ್ಲಿ ಆದಷ್ಟು ಒಂದು 1 ಲಕ್ಷ ರೂಪಾಯಿಯ ಮಿನಿಮಮ್ 1 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಅದಕ್ಕೆ ಅರ್ಹವಾಗ್ತದೆ. ಅದನ್ನು ನಾನು ನನ್ನ ಸ್ವಂತ ಇಚ್ಛೆಯಿಂದ ಒಂದು ಪುಕ್ಕಟೆಯಾಗಿ ನಾನು ಮಾಡಿದೆ. ಅದನ್ನು ಮುದ್ರಣದಲ್ಲಿ ಹೊರತರಲಿಕ್ಕೂ ನಾನು ಖರ್ಚು ಮಾಡು ಅಂತ ಹೇಳಿದ್ರೆ ಅದು ಅರ್ಥ ಇಲ್ಲ. ನಮ್ಮ ಸಮಾಜ ಈ ವಿಷಯದಲ್ಲಿ ನಾವು ಪುನಃ ಆಲೋಚನೆ ಮಾಡಲಿಕ್ಕೆ ನಾವು ಬಹಳವಾಗಿ ಮುಂದುವರಿದು ಹೇಳ್ತೇವೆ. ಈಗಾಗಲೇ ಆ ಮಾತು ಬಂತು. ಎಷ್ಟು ಮುಂದುವರಿದ ಆರ್ಥಿಕವಾಗಿ ಹೇಳಿದ್ರೆ ಕೆಲವೇ ಜನರ ಕೈಗೆ ಇರೋದು ದುಡ್ಡು. ನಮ್ಮಲ್ಲಿ ಬಹಳ ಶ್ರೀಮಂತಿಗೆ ಎಷ್ಟು ಉಂಟು ಅಂತ ಹೇಳಿದ್ರೆ 1 ವಾರ ಗಟ್ಟ ಎಳೆದು ಬರುವಂತಹ ನಮ್ಮ ತರಕಾರಿ ಸಾಮಗ್ರಿಗಳು, ಧಾನ್ಯಗಳು ಇತ್ಯಾದಿಗಳು ಸ್ಟಾಕ್ ಆದರೆ ನಾವು ಏನು ಮಾಡ್ತೇವೆ ಅಂತ ನಮ್ಗೆ ಗೊತ್ತಾಗ್ತದೆ, ಗೊತ್ತಾಗಿದೆ. 1 ವಾರ ಸಸ್ಟೈನ್ ಮಾಡುವಂಥ ಯೋಗ್ಯತೆ ನಮಗಿಲ್ಲ. ಅದು ಆಹಾರ ಧಾನ್ಯ ಇರ್ಬೋದು, ನಮ್ಮ ಬೇಕುಗಳು ಇರ್ಬೋದು, ಏನೂ ಇಲ್ಲ. ಅಂತಹ ಸ್ಥಿತಿಯಲ್ಲಿ ಇರುವಾಗ ಕೆಲವರೇ 100ಕ್ಕೆ ಒಬ್ಬ ಕೂಡ ಅಲ್ಲ. 100ಕ್ಕೆ ಒಬ್ಬ ಅಂತ ಹೇಳಿದ್ರೆ ಉಡುಪಿಯಲ್ಲಿ ಕೆಲವು ದೊಡ್ಡ ಶ್ರೀಮಂತರಿರಬೇಕಾಗಿತ್ತು. ಕೋಟಿಗಟ್ಟಲೆಯಲ್ಲಿ ಒಬ್ಬ, ಕೋಟಿಗೊಬ್ಬ ಕೋಟ್ಯಾಧಿಪತಿಯನ್ನು, ಸಾವಿರಗಟ್ಟಲೆ ಕೋಟ್ಯಾಧಿಪತಿಗಳನ್ನು ಸೃಷ್ಟಿ ಮಾಡುವ ಸಮಾಜವನ್ನು ಕಳೆದ 70 ವರ್ಷಗಳಲ್ಲಿ ನಾವು ಸ್ವತಂತ್ರ ಭಾರತ ಪ್ರಜೆಗಳು, ನಾವೇ ಪ್ರಭುಗಳು, ನಾವು ತಯಾರು ಮಾಡಿದ್ದೇವೆ. ಮತ್ತು ಅವರಲ್ಲಿ ಇಕ್ಕೆ ಬೇಕಾಗಿ ಹೋಗಬೇಕು. ಯಾವ ನಮ್ಮ ಕಾರ್ಯಕ್ರಮದಲ್ಲೂ ಒಂದು ಸುಸೂತ್ರವಾದಂತಹ ಪ್ಲಾನಿಂಗ್ ಇಲ್ಲ. ನಾಳೆ ಇದುವರೆಗೆ ಉಸಿರಾಟಕ್ಕೆ ಒಂದು ಪ್ಲಾನಿಂಗ್ ಇಲ್ಲ. ಇನ್ನು ಉಸಿರಾಡುವುದಕ್ಕೂ ಕೂಡ ನೀವು ನೇಟಿಡಬೇಕಾಗ್ತದೆ. ಅಂತಹ ಸ್ಥಿತಿಯನ್ನು ಬರುವಂತಹ ಅಪಾಯಕಾರಿ ಸ್ಥಿತಿ. ಇದು ನಾವು ನಿರಾಶವಾದ ಹೇಳ್ತಾ ಇಲ್ಲ, ನಾವು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಇನ್ನು ಏನು ಮಾಡಬೇಕಾಗಿದೆ ಅಂತ ಒಂದು ಮಾತು ನಮ್ಮ ಗಂಗು ಭಾರತದಲ್ಲಿ ಇದೆ. ಬಹಳ ನನಗೆ ಆಸಕ್ತಿಕರವಾದಂತಹ ಅಲ್ಲಿ ನಮ್ಮ ರಂಗನಾಥ್ ಬಹಳ ನಿರಾಶೆಯ ಮಾತು ಹೇಳೋದು. ಏನು ಪತನಾಗ್ತಾ ಇದೆ ಮೌಲ್ಯ ಅವರು ಹೇಳ್ಬೋದು. 13ನೇ ಶತಮಾನ ಹೀನ ಸತ್ವರು, ಸತ್ಯ ಧರ್ಮ ವಿಹೀನ ಅರ್ಥಪರಾಯಣರು, ಕುಜನಾನುರಕ್ತರು, ವರ್ಣ ಧರ್ಮಾಶ್ರಮ ವಿದೂಷಕರು. ಅಬ್ಯೂಸಿವ್ ಆಫ್ ವರ್ಣಾಯನ ಆಶ್ರಮ. ಅಬ್ಯೂಸ್ ಮಾಡ್ತಾರೆ, ವರ್ಣವನ್ನು ಅಬ್ಯೂಸ್ ಮಾಡ್ತಾರೆ, ಆಶ್ರಮವನ್ನು ಅಬ್ಯೂಸ್ ಮಾಡ್ತಾರೆ. ವರ್ಣಾಶ್ರಮ ವಿದೂಷಕರು. ಆಮೇಲೆ ದಾನಿಗಳಿದ್ದಾರೆ, ದಾನಿಗಳು ದುಷ್ಪಾತ್ರದಲ್ಲಿ. ಆಮೇಲೆ ಗುಣ ಮೌನಿಗಳು, ಇನ್ನೊಬ್ಬರ ಗುಣವನ್ನು ಕಂಡ್ರೆ ಇವನಿಗೆ ತನ್ನಷ್ಟು ಮೌನ ಬಂದ್ಬಿಟ್ಟೆ ಅವನಿಗೆ. ಗುಣ ಮೌನಿಗಳು, ಗರ್ವಿತರು, ಮಿಥ್ಯಾಜ್ಞಾನಿಗಳು, ಕಲಿಯುಗದ ಮನುಜರು, ಭೀಮ ಕೇಳಿಲ್ಲ. ಇದು ಹನುಮಂತ ಭೀಮನಿಗೆ ಹೇಳುವಂಥ ಒಂದು ಮಾತು. ಇದು ನಾನು ಯಾಕೆ ಹೇಳ್ತೇನೆ, ನಾವು ಸಮಾಜವನ್ನು ಡೆನಿಗ್ರೇಟ್ ಮಾಡಲಿಕ್ಕಲ್ಲ. ಆ ಕಾಲದಲ್ಲೂ ಈ ಪದ್ಯ ರಚನೆ ಇದ್ದು ಆಗಲೂ ರೆಲೆವೆಂಟ್ ಆಗಿತ್ತು, ಈಗಲೂ ಅಷ್ಟೇ ರೆಲೆವೆಂಟ್ ಆಗಿದೆ. ಆದರೆ ಈ ಕಾಲಘಟ್ಟದಲ್ಲೇ ನಾನು ಈಗಾಗಲೇ ಹೇಳಿದೆ, ನಾನು ಯಾವಾಗ 17 ವರ್ಷ
ಮೊದಲೇ ಬರೆದಿದ್ದಂತಹ ಪುಸ್ತಕ ಇವತ್ತದು ಹೊರಗೆ ಬರಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಆದ್ದರಿಂದ ನಾನು ಹೇಳಿದ ಸುಮನಸರು, ನಮ್ಮಲ್ಲಿ ಸುಮನಸರಿದ್ದಾರೆ. ಆ ಸೌಮನಸ್ಸು ಇದ್ದದ್ರಿಂದ ಇದೊಂದು ಒಳ್ಳೆ ಕೃತಿ. ನಾನು ಹೇಳಿದ್ರೆ ನೀವು ಓದಿ ನೋಡಿ ಮೊದಲು, ಅದಕ್ಕೆ ಕಮಿಟ್ ಮಾಡಬೇಡಿ. ಅದು ಪ್ರಿಂಟ್ ಆಗಿ ಬರೋದು ಇಂಪಾರ್ಟೆಂಟ್ ಅಲ್ಲ, ಅದು ನಿಜವಾದ ಯೋಗ್ಯತಾ ಸಂಪನ್ನವಾದದ್ದು ಅಂತ ನಿಮಗೆ ಮನವರಿಕೆ ಆದರೆ ಮತ್ತೆ ಮಾತಾಡೋ ಅಂತ ಹೇಳಿದ್ರು. ಹಾಗೆ ನಾನು ಪೋಸ್ಟ್ ಮಾಡಿದ್ರೆ ಅವರು ತುಂಬ ಮೆಚ್ಚುಗೆ ಮಾಡೋದು. ಆದ್ದರಿಂದ ಬರೀ ಹೀನ ಸತ್ವರಲ್ಲ ನಾವು, ನಮ್ಮಲ್ಲೂ ಸತ್ವಯುತರಿದ್ದೇವೆ ನಾವು. ಯಾಕಂದ್ರೆ ಅಂತಹ ಕೃತಿಯನ್ನು ಬೇರೆ ಯಾವ ಪರಿಗಣೆ ಇಲ್ಲದೆಯೂ ಮಾಡಿದ್ದೇನೆ ನಾನು. ಹಾಗೆ ಹೇಳೋದು ಇಲ್ಲಿ ಅವರು ಈಚೆಗೆ ಈ ಕೆಲವು ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ, ಜಾತಿ ಲೈನಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲೋ ಅವರವರ ಜಾತಿಯವರು ಅಂತ ಕೇಳುವುದು, ಅವರವರ ಪ್ರದೇಶದವರ, ಈ ರೀತಿಯಲ್ಲಿ ಲೈನ್ ನಡೀತಾ ಇದೆ. ನಾನು ಬಂಟಪುರದಲ್ಲಿ ಅವರು ನಿಜವಾಗಿ ಆ ಪರಿಗಣನೆ ಇಟ್ಕೊಳ್ಳಿಲ್ಲ. ಅವರು ಒಂದು ಬಂಟದ ಮೇಲೆ ಇಟ್ಕೊಂಡು ಅದು ಬಂಟನ ಹಿಡಿದು ಪ್ರಯೋಜನ ಪಡೆದವರು ಅಲ್ಲೇ ಅಲ್ಲ. ಅವರು ಎಂಥವರ ಎದುರ ಮೇಲೆ ಬಂದು ಅವರಿಗೆ ತತ್ವಕ್ಕಾಗದೆ ಜಗಳ ಮಾಡೋದೇ ಅವರು. ಅಂದ್ರೆ ಆ ಕಾಲ ಆಗಿತ್ತು. ಅದನ್ನಲ್ಲಿ ಅಂತಂದ್ರೆ ಬರೀ ಒಂದು ಅರ್ಥ ಏನಂತಂದ್ರೆ ಒಂದಷ್ಟು ವಾಕ್ಯಗಳಲ್ಲಿ ಹೇಳಿ ಪಾರಾಗೋದಲ್ಲ, ಅರಿವನ್ನು ಹೊರಸಾಟಕ್ಕಿರುವಂತಹ ಒಂದು ಒಳ್ಳೆಯ ಪದ್ಧತಿ. ಅದು ಒಳ್ಳೇದಂತ ಹೇಳಿದ್ರೆ ಒಳ್ಳೇದು. ತತ್ವಕ್ಕಾಗಿ ಕಾದಾಟ ಮಾಡಿದ್ರೆ ನಮಗೆ ಅದರಲ್ಲಿ ರುಚಿ ಇದೆ ನೋಡಿ ಇವತ್ತಿಗಾದ್ರು. ಅಂಥ ಒಂದು ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಿದ್ರು. ಅವ್ರು ಯಾರಿಂದಲೂ ಏನೂ ಪ್ರಯೋಜನ ಪಡೆಯಿಲ್ಲ. ಅವ್ರು ಹೇಳಿದ್ರೆ ನಾನು ಧರ್ಮಕ್ಕೆ ಹೋಗಿ ಅರ್ಥ ಹೇಳಿದ್ರು. ಇವರೆಲ್ಲ ಕವರ್ ತಗೊಂಡು ಮಾಡಿದವರೆಲ್ಲ ಕವರ್ ತಗೊಳ್ಳಿ ಹೋಗಿ ಅಂದರೆ ಕಡಿಮೆ ಆಗ್ತದೆ. ಅವರೊಂದು ಮನೆತನದವರು, ಆಟಿತೈತವರು. ಈ ಒಂದು ಸ್ಥಿತಿ ನನಗೂ ಕೂಡ ಇತ್ತು. ನಾನು ನನ್ನ ಸ್ನೇಹಿತರ ಜೊತೆ ಆಟಿದ್ರು. ದೊಡ್ಡ ಗುತ್ತಿನ ಮನುಷ್ಯ ಶ್ರೀಧರ ಪಾಂಡೆಯವರು ಗೊತ್ತಿರ್ಬೋದು. ಅವರು ನನ್ನ ಕರ್ಕೊಂಡು ಹೋಗೋದು, ಅವರು ಹೋಗೋಣ ಅರ್ಥ ಹೇಳಿ. ಅವ್ರು ತಗೊಳ್ಳೋದಿಲ್ಲ, ನಾನು ತಗೊಳ್ಳೋದಿಲ್ಲ. ಯಾಕಂದ್ರೆ ಅದರಿಂದ ನಮಗೇನು ಹಾನಿ ಆಗಲಿಲ್ಲ. ತಗೊಳ್ತಿದ್ರೆ ನಾವು ಋಣಕ್ಕೆ ಬೀಳಬೇಕಾಗಿತ್ತು. ಅಂಥ ಒಬ್ಬ ವ್ಯಕ್ತಿಯನ್ನು ಕಟೀಲು ಸಿಕ್ಕ ರಂಗನಾಥ ರಾವ್, ಒಬ್ಬ ಬ್ರಾಹ್ಮಣ, ಅದನ್ನು ಪಬ್ಲಿಷ್ ಮಾಡ್ತಾರೆ. ಯಾವುದಕ್ಕೆ ದುಡ್ಡಿನ ಸಿಗಲ್ಲ. ಈ ಒಂದು ಕೃತಿ ಬರಬೇಕು ನೋಡಿ. ನಾವು ಈಗ ಹೀನ ಸತ್ವಗಳು ನಾವು ನಮ್ಮನ್ನು ಹೇಳ್ಕೊಟ್ಟು ತಪ್ಪಾಗ್ತೇವೆ. ನಾವು ಅಷ್ಟು ಹೀನ ಸತ್ವರಲ್ಲ. ಅಂದರೆ ಎಲ್ಲ ಕಾಲದಲ್ಲೂ ಕೂಡ ಹೀನ ಸತ್ವರು ಇದ್ರು, ಸತ್ವಭೂಯಿಷ್ಠರು ಇದ್ದರು. ಅದಕ್ಕೆ ಒಳ್ಳೆಯದನ್ನು ನಾವು ಗ್ರಹಿಸಬೇಕು. ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮುಂದುವರಿಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಮ್ಮಲ್ಲಿ ಈ ಸನ್ಮಾನ ಇತ್ಯಾದಿಗಳನ್ನು ನೋಡ್ತಾ ಇದ್ದಾಗೆ ಅವರವರ ತಂದೆಯನ್ನು ಅವರ ರೀತಿಯಲ್ಲಿ, ಅವರವರ ಜಾತಿಯನ್ನು ರೀತಿಯಲ್ಲಿ ಈ ದುಷ್ಟ ಪದ್ಧತಿ ಶುರುವಾಗಿದೆ. ನಿಂದೆ ಮಾಡೋದು, ಯಾರಾದರೂ ಎದುರು ಉಂಟು ಅಂತೇಳಿ ಆದರೆ ಸತ್ಯವನ್ನು ಮರೆಮಾಚೋದು. ಸತ್ಯವನ್ನು ಮರೆಮಾಚಿ ನೀವು ದೊಡ್ಡದು ಮಾಡೋದು. ಎಷ್ಟು ದೊಡ್ಡದಾಗ್ತದೆ ಅದಕ್ಕೆಲ್ಲದಕ್ಕೂ ಮಿತಿ ಇದೆ. ನಮ್ಮ ವಾಟ್ಸಪ್ಗೆ ಮಿತಿ ಇದೆ, ಮೊಬೈಲ್ಗೆ ಮಿತಿ ಇದೆ, ನಮ್ಗೆ ಗೊತ್ತಿಲ್ಲ ಈಗ. ಅದನ್ನ ಇಟ್ಕೊಂಡು ನೀವು ಒಬ್ಬರನ್ನು ಪರ್ವತ ಮಾಡೋದು, ಇನ್ನೊಬ್ಬರನ್ನು ಕೆಳಗೆ ಹಾಕಿದರೆ ಅದಕ್ಕೂ ಒಂದು ಮಿತಿ ಇದೆ. ಸತ್ಯ ಯಾವ ಕಾಲಕ್ಕೂ ಸತ್ಯ, ನಮಗೆ ಸತ್ಯವೇ ಸ್ಥಿರವಾಗುವುದು. ಆ ಮಾತನ್ನು ಅಡ್ಡ ಭಾಷಿಕರು ಬಹಳ ಪ್ರಾಮಿನೆಂಟ್ ಆಗಿ ಹೇಳ್ತಾರೆ. ಅವರು ಅನೇಕ ಅಂಶಗಳನ್ನು ಅವರು ಏನು ಮಾಡಿದ್ದಾರೆ ಅಂದರೆ ಅದು ಸರಿಯಾದರೂ ಅಲ್ಲದು ಎಲ್ಲರನ್ನು ಹೇಳಿಬಿಡ್ತಾರೆ. ಅವ್ರು ಏನು ಮಾಡಿದ್ದಾರೆ ಅದನ್ನೆಲ್ಲ ಹೇಳಿದ್ದಾರೆ. ಮತ್ತೆ ಹೇಳ್ತಾರೆ ಇದು ಏನು ಆಗದಿದ್ರು ಅದು ಪಬ್ಲಿಕ್ನ ಎದುರಲ್ಲಿ ಆಗಿರುವಂಥದ್ದು. ಹಾಗಾಗಿ ನಾನು ಮುಚ್ಚುಮರೆ ಮಾಡೋದೇನಿಲ್ಲ, ಆದರೆ ನಾನು ಮಾಡಿದ್ದೆಲ್ಲ ಸರಿಯಲ್ಲ ಅಂತ ಹೇಳ್ತಾರೆ. ಈ ಪ್ರಾಂಜಲತೆ ನಾವು ಹೇಳಿದ್ರಿಂದ ಅವರು ನಿಜವಾಗಿ ಮಹಾಮಾನವ ಅಂತ ನಾನು ಹೇಳ್ತೇನೆ. ಅಂತ ಅಡ್ಡಿ ಭಾಷೆಗಳ ಜೀವನ ಕಥೆಯನ್ನು ಬಹಳ ಸುಂದರವಾಗಿದೆ, ಬಹಳ ವಿವರವಾಗಿಲ್ಲ. ಒಂದು ಅಂಶವನ್ನು ನಾನು ಗುರುತಿಸಿದ್ದೇನೆ, ನೀವು ಅದನ್ನು ಮಾಡಬೇಕಾದಲ್ಲಿ ಯಾರನ್ನಾದ್ರೂ ನೀವು ಇಂಟರ್ವ್ಯೂ ಮಾಡಿ ಜೀವನ ಚರಿತ್ರೆ ಬರೆದಿದ್ದರೆ ಮೊದಲಾಗಿ ನೋಡಬೇಕಾದ್ದು ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಏನಿದೆ. ನಮ್ಮ ಜೀವನದಲ್ಲಿ ಅನೇಕ ನಾನಾ ವಿಷಯಗಳಿರ್ತವೆ, ಸಿಲ್ಲಿ ವಿಷಯಗಳಿರ್ತವೆ. ಆದರೆ ಅದನ್ನು ಎತ್ತಿ ಹೇಳುವುದರಿಂದ ಸಮಾಜಕ್ಕೆ ಏನು ಪ್ರಯೋಜನ ಇದೆ ಅನ್ನುವಂಥ ಒಂದು ವಿಷಯ ಇಟ್ಕೊಂಡ್ರೆ ನಮಗೆ ಅದು ಬಹಳ ಉಪಕಾರವಾಗ್ತದೆ. ಇಲ್ಲಿ ಹೇಳಬೇಕಾದ್ರೂ ಈ
ಸಮಾರಂಭದ ಬಗ್ಗೆ ನಾನು ಕಥೆಯನ್ನು ಹೇಳುವಂಥ ಒಂದು ವಿಷಯದಲ್ಲಿ ಇದ್ದೇನೆ. ಇದು ಎಲ್ಲಿ ಆಗಬೇಕಂತ ಅದು ಎಲ್ಲರೂ ನಿಂಬುತ್ತಿದೆ, ಎಲ್ಲರೂ ತೋಡು ಅದನ್ನು ಹಾಕ್ತಾರೆ, ಅಲ್ಲಿ ಹೋಗೋ ಸಾಧ್ಯತೆ ಇಲ್ಲ ಭಾಳ ಕಡಿಮೆ. ಅಲ್ಲಿ ಮಾಡೋದಾಗಿದೆ, ಎಲ್ಲರೂ ಅನುಕೂಲ ಇದೆ. ಏನು ಮಾಡೋದು, ನಾವು ನಮ್ಮ ಮುರುಳಿ ಪಾತ್ರದಾರೆ, ಬೇರೆ ಯಾರು ಇದೆ ಅವರು ಅದಕ್ಕೆ 300 ಜನ ಬರುತ್ತಿದ್ದಾರೆ. ಅವರ ರಥಬೀದಿ ಗೆಳೆಯರು ಒಂದು ಇದೆ, ಆದರೆ ಒಂದು ಸಣ್ಣ ಕೋಣೆ, ಅವರು ಈ ಕೋಣೆ ಹೇಗೆ ಮಾಡೋದು, ನಾನು ಮಾಡಿದ್ದ ಹೇಳಿದ್ರು ಅಲ್ಲೇ ಮಾಡೋದಂತ ರಥಬೀದಿ. ಹಾಗಾಗಿ ಅವ್ರು ಹೇಳಿದ್ರೆ ಅದು ನಮ್ಮ ಶ್ರೀನಿವಾಸವರ್ಧನ ನಮ್ಮ ಭಾಸ್ಕರ್ ಸೂರ ಅವ್ರ ಮಾತಾಡಿ ನೋಡ್ತೇನೆ ಹಾಗೆ ಮಾತಾಡಿ ಶ್ರೀನಿವಾಸವರ್ಧನ ಅಂತ ಹೇಳಿ ಈ ಹಾಲನ್ನು ಇವತ್ತಿಗೆ ನಮ್ಗೆ ಒದಗಿಸಿಕೊಡುವ ವಿಷಯದಲ್ಲಿ ತುಂಬ ಸಂತೋಷದಿಂದ ಅವರು ಒಪ್ಪಿದರು. ಮತ್ತು ಇದನ್ನು ಖಂಡಿತವಾಗಿ ಅವರ ಸಂಘದವರು ಬೆಂಬಲಿಸಿದ್ದಾರೆ ಅಂತ ನಾನು ತಿಳಿದ್ದೇನೆ. ಅದು ಹೊರತು ಮತ್ತೇನು ಅವರಿಗೆ ಬಾಧ್ಯತೆ ಇಲ್ಲ, ಅವರಿಗೆ ಇದು ಬಂದಬೇಕಾಗ್ತದೆ. ಅದಕ್ಕೆ ನಾನು ಇಡೀ ಸಂಘಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಎರಡನೇದು ಇನ್ನೊಂದು ನಾನು ಸಲಹೆ ಮಾಡಿದೆ ನಮ್ಮ ರಂಗನಾಥರಿಗೆ, ಏನಂದರೆ ಈ ಪ್ರೋಗ್ರಾಮ್ ಒಂದು ಮಾಡಬೇಕಾದ್ರೆ ನೀವು ಒಂದು ಕೆಲಸ ಮಾಡಿ. ಈಗ ಈ ಕಲಾಕ್ಷೇತ್ರ 2019 ಈ ಫೆಬ್ರವರಿ 10ನೇ ತಾರೀಕು ಒಂದು ಸಂಘ ಕಾರ್ಯಕ್ರಮ ಕೊಡುವುದಿದೆ. ಯಕ್ಷಗಾನ ಸಂಘಗಳು ತುಂಬ ಇದ್ದಾವಲ್ಲ, ಒಂದು ಯಕ್ಷಗಾನ ಸಂಘ ಹೇಗೆ ಕೆಲಸ ಮಾಡ್ತಿದೆ, ಅವರ ಪ್ರದರ್ಶನದ ರೀತಿ ಯಾವ ರೀತಿಯಲ್ಲಿದೆ, ಯಾವ ರೀತಿಯಲ್ಲಿದೆ ಅನ್ನೋದನ್ನು ದಾಖಲೆ ಆಗಿದೆ ಅನ್ನೋ ಉದ್ದೇಶದಿಂದ ಅವರದ್ದೇ ಒಂದು ಕಾರ್ಯಕ್ರಮ ತಾಳದಂತೆ ಇವತ್ತು ನಡೀತದೆ, ಅದನ್ನು ರೆಕಾರ್ಡ್ ಮಾಡ್ತಾರೆ. ಅದಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಈ ಸಹಾಯಕ್ಕೆ ನಾನು ಬಹಳವಾಗಿ ಋಣಿ ಆಗಿದ್ದೇನೆ. ಒಂದು ದೃಷ್ಟಿಯಲ್ಲಿ ಈ ಸಂಘದ ಸದಸ್ಯ ನಾನು ಪದ ಹೇಳುವುದು ದೋಷ ಅಥವಾ ಅರ್ಥವೂ ಹೇಳಬಹುದು. ಯಾಕಂದರೆ ಅರ್ಥವೂ ಹೇಳಿದ್ದೇನೆ ಇಲ್ಲಿ. ನಾನು ಬಂದ ಉದಯವಾಣಿ ಸೇರಿದ ಮೊದಲ ದಿನಗಳಲ್ಲಿ ಅರ್ಥಧಾರಿ ಇಲ್ಲಿ ಬಂದ ಅರ್ಥ ಇಲ್ಲಿ ಅಲ್ಲ, ಗುಂಡಿಬೇಗಿನಲ್ಲಿ ಜಂಗವರ ಮಠದಲ್ಲಿ ಅಲ್ಲಿ ತಾಳಬಂದ ಆಗ್ತಾ ಇತ್ತು. ಅಲ್ಲಿ ಒಂದು ತುಂಬ ಅನುಕೂಲತೆ ಇತ್ತು. ಸಿಟಿ ಬಸ್ ಅನ್ನು ಹಿಡಿದು ಕೂಟ ಇದೆ ಸಂಘಕ್ಕೆ ನೇರ. ಹಾಗೆ ಅಂಥ ಒಂದು ಬಂದ ಇದೆ. ಬೇರೆ ಬೇರೆ ರೀತಿಯಲ್ಲಿ ಅವರು ನನ್ನನ್ನು ತುಂಬ ಗೌರವದಿಂದ ನೋಡಿದ್ದಾರೆ. ತುಂಬ ನಮ್ಮೊಳಗೆ ಹೊಕ್ಕು ಬಳಕೆ ಇದೆ. ಅವರು ಇದನ್ನು ಮಾಡಲಿಕ್ಕೆ ಅವರು ನಾನು ತುಂಬ ಕೃತಜ್ಞ. ಇನ್ನೊಂದು ಕಾಸರಗೋಡಿನಿಂದ ಇಲ್ಲಿ ಕಾಸರಗೋಡಿನಿಂದ ಬೈಂದೂರುವರೆಗೆ ನಮ್ಮ ತಗ್ಗರಸರು ಬೈಂದೂರಲ್ಲಿ ಬಂದಿದ್ದಾರೆ. ಇಬ್ಬರು ಹೀನ ಸತ್ತು ಅಂತ ಹೇಗೆ ಹೇಳ್ತೇವೆ, ಯಾವ ರೀತಿ ಹೇಳೋದು. ಆದ್ದರಿಂದ ಇಷ್ಟು ಜನಸೇವೆಯಲ್ಲಿ ನನ್ನ ಬಳಗದವರು ಪಂಡಿತರು ನಮ್ಮ ಯಕ್ಷಗಾನದ ಅಭ್ಯುದಯಕ್ಕೆ ಬೇಕಾದ ಕೆಲಸ ಮಾಡ್ತಾ ಇರೋ ರಾಘವೇಶ್ ನಾಡೋಜ ಹೀಗೆ ಒಬ್ಬರದ್ದು ಹೆಸರು ಹೇಳ್ಬೋದು. ನಾನು ಹೇಳಿದ್ರೆ ಇಡೀ ಹೆಸರು ಹೇಳಬೇಕಾಗ್ತದೆ. ನನ್ನ ಸ್ನೇಹಿತರೆಲ್ಲ ಬಳಗದವರೆಲ್ಲ ಇಲ್ಲಿ ಇದ್ದಾರೆ. ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಹೇಳುವುದಲ್ಲದೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಭಾವಿಸ್ತೇನೆ. ಒಂದು ಮುಖ್ಯವಾಗಿ ನನ್ನ ಇಬ್ಬರು ಬಹಳ ಕಾಲದ ಸ್ನೇಹಿತರು, ಹಿರಿಯರವರು, ಒಬ್ಬರು ಅಂಬಾತನೆ ಮುದ್ರಾಡಿಯವರು, ಆಮೇಲೆ ಸಾಂತೂರು ಸದಾಶಿವರವರು. ಇವರ ಇಬ್ಬರ ಒಟ್ಟಿಗೂ ನಾನು ಅರ್ಥ ಹೇಳಿದ್ದೇನೆ. ನಾನು ಮತ್ತೆ ಅರ್ಥ ಹೇಳಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇನೆ. ಬಹುಶಃ ಒಂದು ರಗಳೆ, ಒಂದು ಪೀಡೆ ತಪ್ಪಿದೆ. ಇಲ್ಲದ್ರೆ ಬೇರೆ ಕಡೆಯಲ್ಲಿ ಇರುವ ಹಾಗೆ ಒಂದು ಜಗಳ ಅವ್ರ ಹತ್ರ ಅಡ್ಡೆವಾ ಶೆಟ್ರು ಮಾಡಿದಾಗೆ. ತಾಳಮಟ್ಟದ ಜಗಳ ಅಲ್ವಾ, ಜಗಳ ಇರಲೇಬೇಕದು ತತ್ವಕ್ಕಾಗಿ. ಬಹಳ ಕಾಲದಿಂದ ನಾವು ಪರಸ್ಪರ ಕೊಡುಗೊಡುಗೆಯಿಂದ ಜ್ಞಾನವನ್ನು ಹೆಚ್ಚಿಕೊಂಡು ಬಂದವರು. ಅವರು ಇಬ್ಬರು ಇದ್ದಾರೆ, ಅವರಿಗೆ ಕೃತಜ್ಞರಾಗಿದ್ದೇನೆ. ಹಾಗೆ ನಮ್ಮ ವಸಂತ ಭಾರದ್ವಾಜರು ಮೈಸೂರಿಂದ ಬಂದವರು. ಯಕ್ಷಗಾನದ ಮಹತ್ತಾದ ವಿದ್ವತ್ತು ಉಳ್ಳ ಕೆಲವೇ ಕೈ ಬೆರಳ ಎಡಿಕೆಯಷ್ಟು ಮಂದಿಯಲ್ಲಿ ಅವರೊಬ್ಬರು. ಯಕ್ಷಗಾನವನ್ನು ಮೈಸೂರಿನಲ್ಲಿ ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಆಮೇಲೆ ಕಾವ್ಯ ಯಾವುದು ಹೇಳಿ, ಕುವೆಂಪು ಅವರ ರಾಮಾಯಣ ದರ್ಶನಂ ಅನ್ನು ಯಕ್ಷಗಾನಕ್ಕೆ ಯಕ್ಷಗಾನದ ಮಹಾಕಾವ್ಯವಾಗಿ ತಂದಿದ್ದಾರೆ. ಆಮೇಲೆ ಕನಕದಾಸರ ಮೇಲೆ ಬಹಳ ದೊಡ್ಡ ಒಂದು ಕಾವ್ಯವನ್ನು ಯಕ್ಷಗಾನ ಸ್ವರೂಪದಲ್ಲಿ ತಂದಿದ್ದಾರೆ ಅವರು. ಹಾಗಾಗಿ ನಮಗೆ ಬಹಳ ದೊಡ್ಡ ಒಂದು
ಪ್ರಾಪ್ತಿಯನ್ನು ಕೊಟ್ಟವರು, ಅವರಿಗೆ ನಾನು ಋಣಿಯಾಗಿದ್ದೇನೆ. ಹಾಗೆ ನಮ್ಮ ಮಲ್ಯರು, ಹೀಗೆ ಈ ಸಂಘದವರೇ, ಹೀಗೆ ಇವರನ್ನೆಲ್ಲ ಒಟ್ಟಿಗೆ ಒಡನಾಡುವಂಥ ಒಂದು ಸುಯೋಗ ಇದು ಅಂತ ಭಾವಿಸಿ ನಿಮಗೆಲ್ಲರಿಗೂ ಸ್ವಾಗತವನ್ನು ಅವರು ಆಗಲೇ ಹೇಳಿದ್ದಾರೆ. ನನ್ನ ಶುಭಾಶಯಗಳು. ನಮಸ್ಕಾರ. ಬಳಲಿದ ಮನಗಳಿಗೆ ಬೆಳಕಿನ ಸಮ್ಮಾನ ಎಂಬ ಕವಿಯ ನುಡಿ ತೋರಣದೊಂದಿಗೆ ಅಡ್ಡೆ ವಾಸುಶೆಟ್ಟರ ಕೃತಿಯನ್ನ ಲೋಕಾರ್ಪಣೆಗೈಯಬೇಕೆಂದು ಹಿರಿಯ ಅರ್ಥಧಾರಿಗಳಾದ ಶ್ರೀಯುತ ಸಾಂತೂರು ಸದಾಶಿವರಾವ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಭರವಸೆಗಳೆಂದರೆ ಬೆಳಕಿನೆಡೆಗೆ ಸಾಗುವ ಸ್ಫೂರ್ತಿ ಚೇತನಗಳು, ಕೀರ್ತಿಯ ಮಾರ್ದನೆಗಳು, ಅವುಗಳೆಲ್ಲದರ ಸಮ್ಮಿಲನವೇ ಈ ಕೃತಿ. ಇದೀಗ ಕೃತಿಯ ಹಾಗೂ ಲೇಖಕರ ಒಳಮಿಡಿತವನ್ನು ನಿಮ್ಮ ಮುಂದಿಡಲಿದ್ದಾರೆ ಶ್ರೀ ಸಾಂತೂರು ಸದಾಶಿವರಾವ್ ಇವರು. ನಮೋ ಸಭಾಭ್ಯಃ ಸಭಾಪತಿಭ್ಯಃ. ಇದು ಯಜುರ್ವೇದದ ರುದ್ರಮಂತ್ರದಲ್ಲಿ ಬರುವ ಮಾತು. ಸರಿಯಾದ ರೀತಿಯಲ್ಲಿ ನಮ್ಮ ಈ ವ್ಯವಸ್ಥೆಗೆ ಅನ್ವಯ ಆಗ್ತದೆ. ಯಾಕೆ ಅಂತೇಳಿದರೆ, ಏನೇ ನಡೀಬೇಕಿದ್ರೂ ಸಭೆ. ಆದರೆ ಈಗ ಏನಾಗಿದೆ ಎಂಬುದನ್ನು ನೋಡಬೇಕಾದ್ರೆ ನಮ್ಮ ಅಸೆಂಬ್ಲಿ ಪಾರ್ಲಿಮೆಂಟಿಗೂ ಹೋಗಬೇಕು. ಅದು ಸಭೆ ಆಗುವುದಿಲ್ಲ. ಆದರೆ ಇದು ಸಭೆ. ಇನ್ನು ಯಥಾರ್ಥವಾಗಿ ಹೇಳಬೇಕಾದ್ರೆ ಮತ್ತೆ ಈಗಿನ ಎಲ್ಲ ಆ ಸಲಕರಣೆಗಳ ಪ್ರಕಾರ ಇದನ್ನು ಯಾರು ಕೇಳ್ತಾರೋ ಅದು ಸಭೆ. ಅವರು ರುದ್ರರೂಪೇಭ್ಯ. ಹಾಗೆ ಸಭಾಪತಿ ಎಂದಾಗ ಅಧ್ಯಕ್ಷರು ಎಂಬಂಥ ರೂಢಿ ಬಂದದ್ದಷ್ಟೇ ವಿನಃ, ಆದರೆ ಪೋಷಣೆ ರಕ್ಷಣೆ ಮಾಡುವವರು ಪತಿಗಳು. ಪತಿ ಅಂದರೆ ಪೋಷಕ ರಕ್ಷಕ. ಇಲ್ಲಿ ಇಲ್ಲದೇ ಇರಬಹುದು, ಇದ್ದವರು ಇರಬಹುದು. ಈ ಕಾರ್ಯಕ್ರಮಕ್ಕೆ ಬೇಕಾದ್ದನ್ನು ಮಾಡಿಕೊಡುವವರು ಅವರು ಸಭಾಪತಿಗಳು. ಇಬ್ಬರನ್ನು ರುದ್ರರೂಪೇಭ್ಯ ಎಂದು ಭಾವಿಸುವುದರ ಮೂಲಕ ನಮ್ಮ ಹಿರಿಯರು ನಮಗೆ ಸರಿಯಾದ ಚೌಕಟ್ಟನ್ನು ಕೊಟ್ಟಿದ್ದಾರೆ. ನಾನು ಇಲ್ಲೇನಾದರೂ ಸ್ವಲ್ಪ ಮಕ್ಕಳಾಟಿಕೆ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಎದುರಿಗೆ ಕುಳಿತವರು, ಆಮೇಲೆ ಇದಕ್ಕೆ ವ್ಯವಸ್ಥೆ ಮಾಡಿದವರು ಎಲ್ಲರೂ ಕೂಡ ಅಂತ ಒಂದು ಗೌರವದ ಭಾವನಾತ್ಮಕ ಅದರಲ್ಲಿದ್ದಾರೆ. ಈಗ ನಾವು ಇನ್ನೊಂದು ಸ್ಪಷ್ಟವಾಗಿ ತಿಳಿಯಬೇಕು ಅಂತಂದರೆ, ವಿದ್ಯತೆ ಅದು ಯಾವ ಅಲ್ಲಿ ಅನ್ವಯ ಮಾಡಿದ್ದಾರೆ ಅದನ್ನು ಬಿಡುವ, ಎಲ್ಲ ಕಡೆಯಲ್ಲಿಯೂ ಕೂಡ ಭಾವ ಮಾತ್ರ. ಆ ಭಾವ ಏನು ಎಂದಾಗ ಸ್ಪಷ್ಟವಾಗಿ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ನಾನು ನಂಬ್ಯಾರು, ರಂಗನಾಥ ಮತ್ತು ಬಂದವರು ಇವರನ್ನೆಲ್ಲ ನಾನು ಗಮನಿಸುವಾಗ ಏನು ಸ್ಪಷ್ಟವಾಗಿ ಕಾಣ್ತದೆ ಅಂತ ಹೇಳಿದ್ರೆ, ಒಂದು ಚೌಕಟ್ಟು ಬೇಕು ಇದಕ್ಕೆ ಅಂತ. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡುವುದಿದ್ರು ಒಂದು ಪ್ರವಾಹಗಳು ನಮ್ಮ ದಿನನಿತ್ಯಕ್ಕೆ ಚೌಕಟ್ಟು ಬೇಕು. ಇಲ್ಲಿ ಒಂದು ಸರಿಯಾದ ಚೌಕಟ್ಟು ಯಾವುದಿದೆ ಅಂತ ಹೇಳಿದ್ರೆ, ಸಂತೋಷ ಜನೇ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ಸಂತೋಷ, ಈ ಸಂತೋಷ ಎಂಬಾಗ ಅದೇ ಮೇಲಿಂದ ಮೇಲೆ ಹಣ, ಮನೆ, ಮಕ್ಕಳು, ಆಸ್ತಿ ಪಾಸ್ತಿ ಅದು ಅಲ್ಲ ಅಂತ ಸಾಧಾರಣ ಮಟ್ಟಿಗೆ ಸ್ವಲ್ಪ ವಿವೇಕ ಇದ್ದವನಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದರಲ್ಲಿ ಇರಬಹುದು. ಆದರೆ ಅದರಲ್ಲಿ ಸೀಮಿತವಾಗಿದ್ದವರು ಹಾಗೆ ಹುಟ್ಟುತ್ತಾರೆ, ಬದುಕ್ತಾರೆ, ಸಾಯ್ತಾರೆ. ಹಾಗಾದರೆ ಏನು ಮಾಡಬೇಕು? ನಮಗೆ ಸಂತೋಷ ಆಗುವುದನ್ನು ಮೊದಲು ಮಾಡಬೇಕು. ಅದೀಗ ಎಷ್ಟು ವಿಕೃತ ಆಗಿದೆ ಅಂತ ಹೇಳಿದ್ರೆ, ಜನಪ್ರಿಯತೆ, ಜನಮೆಚ್ಚುಗೆ ಈ ವ್ಯವಸ್ಥೆಯಲ್ಲಿ ಇಂಥವರ ಕೈಯಲ್ಲಿ ನಾವು ಸ್ವಲ್ಪ ಏನೋ ಅಧಿಕಾರವನ್ನೋ ಏನನ್ನೋ ಕೊಟ್ಟು ಇಂಥವರನ್ನು ವೇದಿಕೆಗೆ ತಂದಿಟ್ಟರೆ ಅವ್ರು ಏನಾಗ್ತದೆ, ಜನಪ್ರಿಯತೆಗೆ ಏನು ಬೇಕಾಗ್ತದೆ ಅದು ಮಾಡ್ತಾರೆ. ಅದರ ಪರಿಣಾಮ ಏನಾಗಿದೆ ಅಂದರೆ ಎಲ್ಲವೂ ಮೂಲ ಉದ್ದೇಶವನ್ನು ಕಳೆದುಕೊಳ್ತದೆ. ನಾನು ಉಳಿದದ್ದನ್ನೆಲ್ಲ ಪ್ರಸ್ತಾಪಿಸಲಿಕ್ಕೆ ಈಗ ನಮಗೆ ಸಮಯದ ಇರುವ ಪ್ರಜ್ಞೆ ಬೇಕು. ಆ ದೃಷ್ಟಿಯಲ್ಲಿ ಅದನ್ನು ಪ್ರಸ್ತಾಪಿಸುವುದಿಲ್ಲ. ಯಕ್ಷಗಾನವು ಅದೇ ರೀತಿಯಲ್ಲಿ ಏನಾಗಿದೆ, ಬಹುಶಃ
ಬಹುಶಃ ನಾನು ಮೊನ್ನೆ ಬಲ್ಲಿರೇನಯದಲ್ಲಿ ಒಂದು ಮುಂಬೈಯವರು ಯಾರು ನನಗೆ ಗುರ್ತಾ ಇಲ್ಲ, ಅವರು ಲೇಖನ ಬರೆದದ್ದು ಹಾಗೆ. ಹಿಂದೆ ಹೇಗಿತ್ತು, ಹಿಂದೆ ಯಾಕೆ ಇತ್ತು, ಅಲ್ಲಿ ಹಣವೂ ಅಲ್ಲ ಪ್ರಸಿದ್ಧಿಯೂ ಅಲ್ಲ. ಇವತ್ತು ಏನು ಅಂತ ಕೇಳಿದರೆ ಇಲ್ಲಿಗೆ ಯಾರನ್ನು ಕರೆಯುವುದು, ನನ್ನನ್ನು ಈಗ ರಂಗನಾಥ ಮತ್ತು ಅವರ ತಂದೆಯವರು ನನ್ನಲ್ಲಿ ಆತ್ಮೀಯತೆ ಉಂಟು, ಗೌರವ ಭಾವನೆ ಉಂಟು ಕರೆದಿದ್ದಾರೆ. ಇಲ್ಲದಿದ್ದರೆ ಕರೆದ್ರೆ ಏನು ಲಾಭ ಸಿಗ್ತದೆ, ಕರೆದ್ರೆ ಏನು ಲಾಭ ಎಂಬಂತ ಲಕ್ಷ್ಯವನ್ನೇ ಎಲ್ಲೂ ಇಟ್ಟುಕೊಂಡು ನಾನಿವತ್ತು ಅಲ್ಲಿಗೆ ಹೋದರೆ ಏನು ಲಾಭ, ಎಲ್ಲ ಲಾಭೈಕ ದೃಷ್ಟಿ ಎಂಬಂತಹ ದೊಡ್ಡದಾದಂಥ ನಮ್ಮ ವೈದ್ಯಕೀಯ ಶಾಸ್ತ್ರದಲ್ಲಿ ಅದಕ್ಕೆ ಶಬ್ದ ಸಾಲದು, ಕ್ಯಾನ್ಸರೋ ಮತ್ತೆಂಥದೋ ಅದೆಲ್ಲವನ್ನು ಮೀರಿ ಹೋಗಿರುವುದನ್ನು ನೋಡಿದರೆ ಅದನ್ನು ಬಿಟ್ಟ ಮಂದಿ ಇದ್ದಾರೆ. ನಮ್ಮ ಕೆಲಸ ಈಗ ಅದನ್ನು ಬಿಟ್ಟು ಕೆಲಸ ಮಾಡುವಂತಹ ಮಂದಿಯನ್ನು ಗುರುತಿಸುವುದು. ಅಡ್ಡೇ ವಾಸ್ತರು ನಾವು ಸಾಮಾನ್ಯ ಮಟ್ಟಿಗೆ ನನಗಿಂತ 11 ವರ್ಷ ದೊಡ್ಡವರಿರ್ಬೋದು, ಸಮಕಾಲೀನರು. ಆದರೆ ನಾನು ಮುಂಬೈಗೆ ಹೋದವ ಅಲ್ಲ, ಮುಂಬೈ ಕಾರ್ಯಕ್ರಮಕ್ಕೆ ಹೋದವಲ್ಲ. ಇಲ್ಲಿ ಬಂದಾಗ ಸಿಕ್ಕಿದ್ರು, ನಮ್ಮಲ್ಲಿ ಆತ್ಮೀಯತೆ ಇತ್ತು, ಅಲ್ಲಿ ಹೇಳುವಂತಹ ಇದರಲ್ಲೆಲ್ಲ ಇತ್ತು. ಆಗ ಕಂಡದ್ದೇನು ಅಂತ ಹೇಳಿದ್ರೆ ಅವರಿಗೆ ಇದರಲ್ಲಿ ಆನಂದ ಇತ್ತು, ಕೃಷಿಯಲ್ಲಿ ಇತ್ತು. ಅದನ್ನು ಬಿಟ್ಟು ಅದಕ್ಕಿಂತ ಇದನ್ನು ಅವರು ಎತ್ತಿಕೊಂಡರು. ಇದೀಗ ನಾನು ಹೇಳುವಂಥದ್ದು ಇನ್ನೊಂದು ವಿಚಾರ ಅಂದರೆ, ನಾವು ಏನನ್ನು ಎತ್ತಿಕೊಳ್ತೇವೆ ಎಂಬುದಕ್ಕೆ ಬೇರೆ ಬೇರೆ ಕಾರಣ. ನಾವು ಏನನ್ನು ಎತ್ತಿಕೊಂಡಿದ್ದೇವೋ ಅದು ನಮಗೆ ಒಂದು ಆನಂದವನ್ನು ಕೊಡಬೇಕು. ನಮಗೆ ಎಲ್ಲಿ ಆನಂದ ಇಲ್ಲೋ ಅದು ಉಳಿದವರಲ್ಲಿ ಸಿಗುತ್ತದೆ, ಉಳಿದವರಿಗೆ ಆನಂದ ಕೊಡ್ತೇನೆ ಅಂತೇಳಿ ಕೈ ಚಪ್ಪಾಳೆ ಬಿತ್ತಿಸುವವರೆಲ್ಲ ಅವರು ಸುಮ್ಮನೆ ಅವರದ್ದು ಭ್ರಾಂತಿ. ಈಗ ನಾವು ಕೈ ಚಪ್ಪಾಳೆ ಬಂದವರು ಅದಕ್ಕೆ ಸ್ವಲ್ಪ ಭ್ರಾಂತಿ. ಬಹುಶಃ ಸ್ವಲ್ಪ ಲಾಭ ಇದ್ದರೆ ಮಾತ್ರ ಬಂದು ಇಲ್ಲಿ ಸಭೆಯಲ್ಲಿ ಕೂತ್ಕೊಳ್ಳುವಂಥವರು ಇದ್ದಾರೆ. ನಮ್ಮ ಈ ವಿಡಿಯೋ ಶೋಗಳನ್ನೆಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಅದೆಲ್ಲ ವಿಷಯಾಂತರಗಳನ್ನು ಬಿಟ್ಟರೆ ಇಲ್ಲಿ ನಮ್ಮ ಈ ಒಂದು ಪುಸ್ತಕ ಬಿಡುವ ಚೌಕಟ್ಟಲ್ಲಿ ಅದೇ ಕಾರಣ. ಅಡ್ಡೇ ಭಾಷ್ಯರು ಆದರೆ ಅವರು ತೆರೆದಿಟ್ಟದ್ದು ಏನು ಅಂದರೆ ಆ ಕಾಲೀನ ಕಲಾವಿದರೆಲ್ಲ ಕಲಾವಿದರು ಕೂಡ ಏನು ಅಂತ ಹೇಳಿದ್ರೆ ಯಕ್ಷಗಾನವನ್ನು ಯಾವುದಕ್ಕಾಗಿ ಬಳಸಿಕೊಂಡ್ರು ಅಂದರೆ ಸಂತೋಷಕ್ಕೆ. ಅವರನ್ನು ಸುರುವಿಗೆ ಮಾತು ಹೇಳಿದ್ದಾರೆ, ನಾನು ಅರ್ಥಧಾರಿ ಆದರೆ ಅರ್ಥ ನನ್ನಲ್ಲಿ ಬರಲಿಲ್ಲ, ಲಕ್ಷ್ಮೀಧರ ಆಗಲಿಲ್ಲ, ಅದೇನು ಮತ್ತೆ. ಆದರೆ ಕೊನೆಯ ಗಳಿಗೆವರೆಗೂ ಅವರಿಗೊಂದು ಸಮಾಧಾನ, ತೃಪ್ತಿ. ಅದೇ ತೃಪ್ತಿ, ಸಮಾಧಾನ, ಆನಂದ ಎಂಬುದೇ ಸಚ್ಚಿತ್ ಆನಂದ ಎಂಬುದೇ ಬ್ರಹ್ಮ ಸ್ವರೂಪ ಅಂತ. ಬ್ರಹ್ಮ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಅದನ್ನು ಬಿಟ್ಬಿಡುವ ಅಂತ ಹೇಳಿದ್ರು. ಅದು ಬಿಡ್ಲಿಕ್ಕಾಗದಂತಹ ಫ್ರೆಂಡ್. ಈಗ ಏನು ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವಾಗ ನಾನು ದೊಡ್ಡವರಿಗಿಂತ ಇವರೆಲ್ಲ ಇರ್ತದೆ, ಅವರೆಲ್ಲ ಏನೂ ಅಲ್ಲ ನಾನೇ ಅಂತ ಹೇಳುವಂತಹ ಒಂದು ವಿಕೃತಿಯೇ ಎದ್ದು ಕಾಣ್ತದೆ. ಆ ವಿಕೃತಿಯ ಸಮಾಜದಲ್ಲಿ ನಾವಿದ್ದೇವೆ. ಆದರೆ ಆ ಅಹಂ ಬ್ರಹ್ಮಾಸ್ಮಿ ಎಂಬುದರ ಆ ನಿಜವಾದಂಥ ಅರ್ಥದಲ್ಲಿ ನಾವು ಏನನ್ನು ನಾವು ನಂಬಿದ್ದೇವೋ, ನಾವು ಏನಲ್ಲಿ ಆನಂದವನ್ನು ಪಡಿಸ್ತೇವೋ ಅದು ಬ್ರಹ್ಮ. ಬ್ರಹ್ಮ ಅಂದರೆ ಆನಂದಕಾರಕವಾದ್ದು. ನಮಗೆ ಯಾವುದರಲ್ಲಿ ಆನಂದ, ಜೀವನದ ಒಂದು ಅರ್ಥ ಏನು ಹೇಳಿದ್ರೆ ಜೀವನದ ಕೊನೆಗಾಗುವಾಗಲೂ ನಮಗೆ ಸಮಾಧಾನ, ಸಂತೋಷ ಇರಬೇಕು. ಜೀವನವನ್ನು ಯಾಕಪ್ಪ ದೊಡ್ಡ ಮಾಡ್ತೀನಿ ಅಂತ ಹೇಳಿದ್ರೆ ಬೇಡ. ಇವತ್ತು ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮ ಮುಗಿಯುವಾಗ ನಮಗೊಂದು ಸಮಾಧಾನ, ಸಂತೋಷ ಆಗಿದೆ. ಇವತ್ತೊಂದು ಪಾತ್ರ ನಿರ್ವಹಿಸಿದ ಯಕ್ಷಗಾನಕ್ಕೆ ಬರ್ತೇನೆ ನಾನು, ಅವನಿಗೆ ಪಾತ್ರ ನಿರ್ವಹಣೆಯಲ್ಲಿ ಸಮಾಧಾನ ಇರಬೇಕು, ನಾನೇ ಎದ್ದು ಕಾಣಬೇಕು. ಈ ದಾರಿ ತಪ್ಪಿಸುವಂತಹದ್ದು ಅಡ್ಡೆ ವಾಸೆಟ್ರು ಕೂಡ ಕೆಲವು ಸಲ ಹೇಳಿದ್ದಾರೆ, ದಾರಿ ತಪ್ಪಿಸಿ ಬಿಡ್ತದೆ ಕೆಲವು ಸಲ, ತಪ್ಪಬಾರ್ದು. ನಮಗೆ ಏನು ಬೇಕಾದ್ದು ಅಂದ್ರೆ ಪಾತ್ರ ಪ್ರಧಾನ. ಆ ರೀತಿಯ ಒಂದು ಮಾರ್ಗದಲ್ಲಿ ನಡೆಯುವವರು ಇದ್ರು ಎಂಬುದಕ್ಕೆ ನಮಗೆ ಈ ಪುಸ್ತಕ ದೊಡ್ಡದಾದಂತಹ ಚಿತ್ರವನ್ನು ಕೊಡ್ತದೆ. ಹಾಗೆ ಕೊಡುವುದರ ದಿಸೆಯಿಂದ ನನಗೆ ಸಮಾಧಾನ ಆಗ್ತದೆ. ಇನ್ನು ನಾವು ಅಲ್ಲಿಂದ ಮುಂದೆ ಬರುವ ನಮ್ದು ಯಾರಿಗೆ ಇದು ಯಾಕೆ ಇದೆಲ್ಲ ಹುಚ್ಚು, ಅವರಿಗೆ ಈ ಕೆಲಸದಲ್ಲಿ ಸಂತೋಷ ಆಗ್ತದೆ. ಏನನ್ನೋ ನಾನು ಮಾಡ್ತೇನೆ, ಆ ಮಾಡುವ ಕೆಲಸದಲ್ಲಿ ಸಂತೋಷ ಉಂಟು. ಬರೆದಿಟ್ಟಾಗ ಇನ್ನೇನು ಅಂತ ಗೊತ್ತಿಲ್ಲದೆ ಅಥವಾ ಬರೆದಿಡುವಂತಹದ್ದು ಇದೆಲ್ಲ ಉಂಟು. ಬರಹವು ಎಲ್ಲರಿಗೆ ಒಲಿಯುವುದಿಲ್ಲ, ಮಾತು ಎಲ್ಲರಿಗೆ ಒಲಿಯುವುದಿಲ್ಲ, ಕಿಸೆಯು ಎಲ್ಲರಿಗೆ ಒಲಿಯುವುದಿಲ್ಲ, ಯಕ್ಷಗಾನ ಎಲ್ಲರಿಗೆ ಒಲಿಯುವುದಿಲ್ಲ ಎಂಬ ಸಂಚವನ್ನು ಗಮನಿಸಿ ನಮಗೆ ಯಾವುದು ಒಲಿಯುತ್ತದೋ, ನಮಗೆ ಯಾವುದು ಮೆಚ್ಚುಗೆ ಆಗ್ತದೋ ಆ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ನೋಡ್ಬೇಕು. ಬೇರೆಯವರನ್ನು ನೋಡ್ಬೇಕು, ಬೇರೆಯವರ ಮುಖ ನೋಡಿ ನಾವೇನು ಮಾಡುವ ಅಗತ್ಯ ಇಲ್ಲ. ಪ್ರಾಮಾಣಿಕವಾಗಿ ಮಾಡಿದಾಗ ಮೊದಲು ನಮಗೆ ಸಂತೋಷ ಆಗ್ತದೆ. ನಮಗೆ ಸಂತೋಷ ಆದರೆ ಆ ಸಂತೋಷ ಅದು
ಆದರೆ ನಾವು ನಮ್ಮ ಕೆಲಸದಲ್ಲಿ ಸಂತೋಷವನ್ನು ಕೊಡಬೇಕು. ಮನೆಯಲ್ಲಿಯೋ ಕೃಷಿಕರು ಯಾವುದೇ ಆಗಲಿ. ಹಾಗಾದರೆ ಇಲ್ಲಿಂದ ಪುನಃ ನಾವು ನೇರವಾಗಿ ಸಣ್ಣ ವಿಷಯಕ್ಕೆ ಬರುವ. ಜೀವನ ಅಂದರೆ ಏನು? ಅವಕಾಶ. ಆ ಅವಕಾಶ ಯಾವುದಕ್ಕೆ ಬಳಸ್ಕೊಳ್ಬೇಕು? ಸಂತೋಷ ಉಂಟು ಮಾಡಿಕೊಳ್ಳಿಕ್ಕೆ, ಸಂತೋಷವನ್ನು ಉಳಿದವರಿಗೆ ಹಂಚಲಿಕ್ಕೆ ಬಳಸಿಕೊಳ್ಬೇಕು. ನಮ್ಮ ಕುಂದರ್ ಮಾಡುವುದಾದರೂ ಅಷ್ಟೇ, ಮತ್ತವರು ಮಾಡುವುದಾದರೂ ಅಷ್ಟೇ. ಅದು ಬಿಟ್ಟು ನನಗೇನು ಲಾಭ ಎಂಬಂಥ ದೃಷ್ಟಿಗೆ ಹೋದ ಕೂಡಲೇ ಅದು ಇಡೀ ಏನಾಯಿತು, ಅದರದ್ದು ವಿರುದ್ಧ ಮುಖಕ್ಕೆ ಹೋಗಿ ನಮ್ಮ ಎಲ್ಲ ಶಬ್ದಗಳು, ಎಲ್ಲ ಆಧ್ಯಾತ್ಮವು ಅದನ್ನು ತಿರುಗಿಸಿದ್ರೆ ಏನಾಗ್ತದೆ ಅಂತ ಹೇಳಿ ಅದು ತಪ್ಪದಲ್ಲಿ ಹೋಗ್ತದೆ. ಹಾಗಾಗಿಯೇ ಈ ಗೊಂದಲ ಒಟ್ಟಾಡುವಂತಹ ಈ ಸಮಾಜದಲ್ಲಿ ನಾವು ಸಣ್ಣ ಗೊಂದಲವನ್ನು ನಿವಾರಣೆ ಮಾಡಿಕೊಂಡು ಬದುಕುವುದು ಇದು ಒಂದು ಸರಿಯಾದ ಮಾತು. ಈಗ ರಂಗನಾಥನಿಗೆ ಇರುವಂತಹದ್ದು ಅವನ ಸಮಸ್ಯೆಗಳು, ನನಗೆ ನಾವು ಸಣ್ಣನಿಂದ ಅವನ ತಂದೆಯನ್ನು ನೋಡಿದವರು, ಅಲ್ಲಿ ಎಲ್ಲ ಕೆಲವು ಸಮಸ್ಯೆಗಳಿತ್ತು. ಸಮಸ್ಯೆಗಳಿಗೆ ಪರಿಹಾರ ಕೆಲವು ಸಲ ಇಲ್ಲ, ಅದು ಸ್ಪಷ್ಟ ಹೇಳ್ತಾನೆ. ಯಾವುದು ನಮಗೆ ಭವಿತವ್ಯಂ ಭವತ್ಯೇವ, ಏನಾಗಬೇಕಾಗಿದೆಯೋ ಅದು ಆಗ್ತದೆ. ಅವಶ್ಯಂ ಅನುಭೋಕ್ತವ್ಯಂ ಕೃತಕರ್ಮ ಶುಭಾಶುಭಂ, ಅದು ಎಲ್ಲ ಬರ್ತದೆ. ನಾನು ಯಾಕೆ ಹುಟ್ಟಿದ್ದೇನೆ, ಅದು ಅಲ್ಲಿ ಇದೆಲ್ಲ ಎಲ್ಲಿ ಉಂಟು, ಉದ್ಯೋಗ ಇದೆಲ್ಲ ಅಲ್ಲಿ ಉಂಟು. ಆದರೆ ಅದರಲ್ಲಿ ನಮಗೆ ಮಾತ್ರ ಒಂದು ಸ್ವಾತಂತ್ರ್ಯ ಬುದ್ಧಿಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಆ ಸಂತೋಷದಿಂದಿರಲಿಕ್ಕೆ ಯಾವುದು ಸಿಗ್ತದೆ ಅದನ್ನು ಹಿಡ್ಕೊಂಡು, ಯಾವುದು ನಿಮಗೆ ಅಸಮಾಧಾನ ಕಾರಣ ಆಗ್ತದೆ ಅದನ್ನು ಬಿಡು. ಉಪೇಕ್ಷಾ, ಅದು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾನೆ. ಉಪೇಕ್ಷೆ ಎಂಬುದು ದೊಡ್ಡದಾದ ಸಾಧನೆ. ನಮಗೆ ಸಂಬಂಧ ಇಲ್ಲದ್ದು ಉಪೇಕ್ಷೆ ಮಾಡಿಬಿಡುವುದು ದೊಡ್ಡ ಸಾಧನೆ. ಯಾರೋ ಏನೋ ಮಾಡ್ತಾರೆ, ನಮಗೆ ಲಕ್ಷ್ಯ ಬೇಡ, ಅದನ್ನು ಕೇಳ್ತಾರೆ ಯಾರು, ಅದನ್ನು ನೋಡುವ. ಹೀಗೆ ಉಪೇಕ್ಷಾ ಎಂಬುದನ್ನು ಇಟ್ಟುಕೊಂಡಾಗ ಅಪೇಕ್ಷೆ ಯಾವುದು ಅಂತ ನಮಗೆ ಅಲ್ಲಿ ತನ್ನಷ್ಟಕ್ಕೆ ಬರ್ತದೆ. ಕತ್ತಲೆಯನ್ನು ಹೋಗಲಾಡಿಸಲಿಕ್ಕೆ ಆಗುವುದಿಲ್ಲ, ಬೆಳಕು ಬರುವಾಗ ಕತ್ತಲೆ ಇರುವುದಿಲ್ಲ. ಹಾಗೆ ಅಸಮಾಧಾನ ದುಃಖಗಳನ್ನು ಹೋಗಲಾಡಿಸಲಿಕ್ಕೂ ಜೀವನದ ಸಾರ್ಥಕತೆಗೂ ಎಲ್ಲರಿಗೂ ಇರುವಂತಹ ಇದೊಂದು ರಾಜಮಾರ್ಗ. ಅದರಲ್ಲಿ ಪ್ರವೃತ್ತರಾದಂತಹ ವಾಸ್ಯಕಾಗಲಿ, ಅವರ ಕಾಲದ ಸುಮಾರು ಆ ಒಂದು ಅರ್ಧ ಶತಮಾನದ ಎಲ್ಲ ಕಲಾವಿದರ ಬಗ್ಗೆ ಅವರು ತೋರಿಸಿಕೊಟ್ಟಿದ್ದಾರೆ. ಅವರ ಅಂತರಂಗದಲ್ಲಿ ಅದನ್ನು ಗುರುತಿಸಿ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಬರೆದಂಥ ನಂಬ್ಯಾರು, ಆಮೇಲೆ ರಂಗನಾಥ ಶರ್ಮ. ಇದು ಏನಾಯಿತು ಅಂತ ಹೇಳಿದ್ರೆ, ಈಗ ಆ ಮತ್ತಿನ ಕೆಲಸಕ್ಕೆ ಹೆಚ್ಚು ಮೌಲ್ಯ ಬರ್ತದೆ. ಯಾಕಂದರೆ ನಾವೆಲ್ಲ ಸಂತೋಷ ಬರ್ತೇವೆ, ಹೋಗುವಾಗ ಮರೆತು ಬಿಡ್ತೇವೆ. ಅದು ಈಗ ಏನಾಗ್ತದೆ, ಅಲ್ಲಿ ಉಳಿಸ್ಲಿಕ್ಕಾಗ್ತದೆ. ಫೋಟೋಗ್ರಾಫಿ ಈಗ ಹಾಗೆ ಅಷ್ಟು ಬೆಳೆದಿದೆ, ಮೊದಲ ಕಾಲದಲ್ಲಿ ಇರಲಿಲ್ಲ. ಈ ರೆಕಾರ್ಡಿಂಗ್ ಆಗುವಂಥದ್ದು, ಈ ಲೇಖಕನಾಗುವುದು ಅಥವಾ ಸಾಹಿತಿ ಬರಹಗಾರನಾಗುವುದು. ಸಾಹಿತ್ಯ ಎಂದರೆ ಬೇರೆ. ಸಾಹಿತ್ಯಕ್ಕೆ ನಿಜವಾದ ಅರ್ಥ ಏನು ಅಂದರೆ ಹಿತೇನ ಸಹಿತಂ ಸಾಹಿತ್ಯಂ. ಯಾವುದು ನಮಗೆ ಹಿತ ಆಗುತ್ತದೋ ಅದು ಸಾಹಿತ್ಯ. ನಮ್ಮ ಮನೆಯಲ್ಲಿ ಒಂದು ಮದುವೆ ಆಗಲಿಕ್ಕೆ ಮಡಲು ಅಲ್ಲಿ ಹಾಕಲಿಕ್ಕೆ ಚಪ್ಪರ ಹಾಕ್ಲಿಕ್ಕೆ ಮಡಲು ಮತ್ತು ಈ ಕಂಗಿನ ಇದಿದ್ರೆ ಒಂದು ಕಾಲದಲ್ಲಿ ಅಲ್ಲಿ ಮದುವೆ ಆಗಿ ತೊಂದರೆ ಇಲ್ಲ. ಅದಕ್ಕೆ ಬೇಕಾದ ಸಾಹಿತ್ಯ ನಮ್ಮಲ್ಲಿ ಉಂಟು. ಅಷ್ಟು ಸರಳ ಅರ್ಥದಿಂದ ಹಿಡಿದು ಈ ಸಾಹಿತ್ಯವನ್ನು ಬಳಸಿಕೊಳ್ಳುವ. ಆಮೇಲೆ ಈಗ ಬರಹ, ಪುಸ್ತಕ, ಇದು ಬಹುಶಃ ಏನಾಯಿತು ಅಂತ ಹೇಳಿದರೆ, ನಮ್ಮ ಒಂದು ಶತಮಾನದಲ್ಲಿ ಮರವೆಗೆ ಹೋಗುತ್ತಿದ್ದಂಥ, ಮರವೇ ಆಗ್ತಿದ್ದಂಥ ತುಂಬ ಕಲಾವಿದರ ಬಗ್ಗೆ ಇದರಲ್ಲಿ ಅದೊಂದು ನಂಬಿ ಅದನ್ನು ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ. ಅದು ಒಂದು ಕಲೆ. ಹಾಗೆ ಇದನ್ನು ಈಗ ಪ್ರಕಟಿಸೋರು ಇದು ಒಂದು ಕಲೆ. ಹೀಗೆ ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಸಂತೋಷಕಾರಕವಾದಂಥ ಕೆಲಸವನ್ನು ಮಾಡಿದಂಥ ಈಗ ಒಂದು ಸೀರಿಯಲ್, ಅದರ ಮುಂದೆ ನೀವು ಇನ್ನು ಮುಂದೆ ಯಾವಾಗಲಾದರೂ ಓದುವವರು ಇವರೆಲ್ಲರೂ ಕೂಡ ಅಭಿನಂದನೀಯರು. ಈ ಒಂದು ಸಮಾಜಕ್ಕೆ ನಿಜವಾದಂಥ ಕೊಡುಗೆ ಅಲ್ಲಿ ಉಂಟು. ಆ ಕೊಡುಗೆಯನ್ನು ಕೊಟ್ಟದ್ರಿಂದ ನಮ್ಮ ಜನ್ಮದಲ್ಲಿ ಒಂದು ರೀತಿಯ ಸಾರ್ಥಕತೆಯ ಭಾವ ಉಂಟು. ಅದನ್ನು ಭಾವಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ರಾಘವ ನಂಬಿಯಾರರಿಂದ ನಿರೂಪಿತವಾದ ಅಡ್ಡೆ ವಾಸುಶೆಟ್ಟರ ಜೀವನ ಕಥನವಾದ ಅರ್ಥಧಾರಿಯ ಒಳಗು ಈ ಕೃತಿಯ ಬೆಲೆ 150 ರೂಪಾಯಿಗಳಾಗಿದ್ದು ಇಂದು 100 ರೂಪಾಯಿಗೆ ಸಿಗ್ತಾ ಇದೆ. ಹಾಗಾಗಿ ಆಸಕ್ತರು ಈ ಕೃತಿಯನ್ನು ಖರೀದಿಸಬಹುದು ಅಂತ ಕೇಳಿಕೊಳ್ತಾ ಇದ್ದೇವೆ. ನಾನು ಹಣತೆ ಹಚ್ಚುತ್ತೇನೆ, ಈ ಜಗತ್ತಿನ ಕತ್ತಲನ್ನು ಹೋಗಲಾಡಿಸುತ್ತೇನೆ ಎಂಬ ಅಹಂಕಾರದಿಂದಲ್ಲ. ದೀಪವಿರುವಷ್ಟು ಹೊತ್ತು ನಾನು ನಿನ್ನನ್ನು, ನೀನು ನನ್ನನ್ನು ನೋಡುವುದಕ್ಕೆ ಸಾಧ್ಯವಾದರೆ ಅದುವೇ ನಿಜವಾದ ಬೆಳಕು ಎಂಬ ಕವಿಯ ಆಶಯದೊಂದಿಗೆ
ಅಭಿಮಾನದ ಮಾತಿಗಾಗಿ ಶ್ರೀಯುತ ಮುರಳೀಧರ ಉಪಾಧ್ಯ ಹಿರಿಯಡ್ಕ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಿತ್ರರೇ, ರಾಘವ ನಂಬಿಯಾರ್ ಅವರು ಹಲವು ವರ್ಷಗಳ ಹಿಂದೆ ಬರೆದು ಇದೀಗ ಪ್ರಕಟ ಆಗ್ತಾ ಇರುವ ವಾಸುಶೆಟ್ಟರ ವ್ಯಕ್ತಿತ್ವ ಸಾಧನೆಯನ್ನು ಕುರಿತ ಅರ್ಥಧಾರಿಯ ಒಳಗು ಈ ಪುಸ್ತಕದ ಬಗ್ಗೆ ನಾನು ಮುನ್ನುಡಿ ಬರೀಬೇಕು ಅಂತ ಮಿತ್ರ ನಂಬಿಯಾರರು ಕೇಳಿಕೊಂಡಾಗ ನನಗೆ ಆಶ್ಚರ್ಯ ಆಯಿತು. ಆದರೂ ನಂಬಿಯಣ್ಣ ನನ್ನ ಬಿಟ್ಟು ಹಾಕಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಾನು ಒಪ್ಪಿಗೆ ಕೊಟ್ಟು 4 ಮಾತು ಬರೆದಿದ್ದೇನೆ. ಮತ್ತೆ ಅದನ್ನು ಇಲ್ಲಿ ಪುನರುಕ್ತ ಮಾಡುವುದಿಲ್ಲ. ಹಿರಿಯರಾದ ಶ್ರೀಯುತ ಸಾಂತೂರವರು ಪುಸ್ತಕದ ಬಗ್ಗೆ 4 ಮಾತು ಚೆನ್ನಾಗಿ ಹೇಳಿದ್ದಾರೆ. ಅಧ್ಯಕ್ಷತೆ ವಹಿಸಿರುವ ಹಿರಿಯರಾದ ಅಂಬಾತನೆ ಮುದ್ರಾಡಿ ಅವರಿಗೆ ಬಹುಶಃ ಮುಂಬಯಿಯಲ್ಲಿ ಈ ಯಕ್ಷಗಾನ ಕಲಾವಿದರ ಪರಿಚಯ ಖಂಡಿತ ಇದಿರಬೇಕು. ಅವರು ತನ್ನ ವೈಯಕ್ತಿಕ ನೆನಪುಗಳನ್ನು ಹೇಳಬಹುದು ಅಂತ ನಿರೀಕ್ಷೆ ಮಾಡ್ತೇನೆ. ಈ ಪುಸ್ತಕವನ್ನು ಪ್ರಕಟಿಸ್ತಿರುವ ಯುವಕ ಮಿತ್ರ ಕಟೀಲು ಸಿತ್ಲ ರಂಗನಾಥರಾವ್ ಅವರ ಸಾಧನೆಯ ಬಗ್ಗೆ ನಾನೊಂದು ಮಾತು ಹೇಳಲೇಬೇಕು. ಅಂತರ್ಜಾಲದಲ್ಲಿ, ಅದರ ಇಂಟರ್ನೆಟ್ನಲ್ಲಿ, ಯೂಟ್ಯೂಬಿನಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಯಕ್ಷಗಾನ ಕಲಾವಿದರ 1.5-2 ಗಂಟೆಯಷ್ಟು ದೀರ್ಘ ಅವಧಿಯ ಸಂದರ್ಶನಗಳನ್ನು ಅವರು ದಾಖಲು ಮಾಡಿದ್ದಾರೆ. ನಾನು ಅಂತರ್ಜಾಲದಲ್ಲಿ ಸ್ವಲ್ಪ ಕೆಲಸ ಮಾಡ್ತಿರುವವ. ನಾನು ಒಂದು ದಿನವೂ ಕಂಪ್ಯೂಟರ್ ಕ್ಲಾಸಿಗೆ ಹೋಗದೆ ಬರೀ ಒಂದು ಕನ್ನಡ ಪುಸ್ತಕದ ಮೂಲಕ ಅಂತರ್ಜಾಲ ಕಲಿತು ನಾನು ಆರಂಭಿಸಿರುವ ಒಂದು ಬ್ಲಾಗಿಗೆ ಒಂದು 4-5 ವರ್ಷದಲ್ಲಿ 10.5 ಲಕ್ಷ ಜನ ಭೇಟಿ ಕೊಟ್ಟಿದ್ದಾರೆ. ಅದರ ಮಹತ್ವ ಎಷ್ಟು ಅಂತ ನನಗೆ ಗೊತ್ತಿದೆ. ಆದ್ದರಿಂದ ಇವರು ಮಾಡಿರುವ ಕೆಲಸ ಅಷ್ಟು ಮಹತ್ವದ್ದು ಅಂತ ನಾನು ತುಂಬ ಸಂತೋಷದಿಂದ ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ. ಇಂಥ ದಾಖಲೆಗಳ ಮಹತ್ವದ ಬಗ್ಗೆ ಒಂದು ಸಣ್ಣ ಉದಾಹರಣೆ ನೋಡಿ. ಶಿವರಾಮ ಕಾರಂತರು 30 ವರ್ಷದ ಹಿಂದೆ ಕಾರಂತರು ಯಕ್ಷಗಾನ ಬ್ಯಾಲೆಯನ್ನು ಲ್ಯಾಟಿನ್ ಅಮೆರಿಕದ ದೇಶಗಳಿಗೆ, ಯುರೋಪಿಗೆಲ್ಲ ತಗೊಂಡು ಹೋಗಿದ್ದರು. ಲಂಡನ್ನ BBC-ಯವರು ದಾಖಲೀಕರಣ ಮಾಡಿದ ಒಂದು ವಿಡಿಯೋ ನನ್ನ ಹತ್ರ ಇದೆ. ಯಾಕಂದರೆ ಅಲ್ಲಿ ಭಾಗವಹಿಸಿದ ಒಬ್ಬ ಹುಡುಗ ನಮ್ಮ ಕುಟುಂಬದ ಸುಧೀರ್ ಕೊಡವರು. ಅದನ್ನು ಯೂಟ್ಯೂಬಿಗೆ ಹಾಕಲು ಅಂತ ನಾನು BBC-ಯವರಿಗೆ ಇಮೇಲ್ ಮಾಡಿದೆ. ನನಗೆ ನೀವು ಅನುಮತಿ ಕೊಟ್ಟರೆ ಅದನ್ನು ಯೂಟ್ಯೂಬಿಗೆ ಹಾಕ್ತೇನೆ. ಅಲ್ಲಿಂದ ಉತ್ತರ ಬರಲಿಲ್ಲ. ಆದ್ದರಿಂದ ನಾನು ಆಡಿಯೋ ಮಾತ್ರ ಹಾಕಿದ್ದೇನೆ, ವಿಡಿಯೋ ಕಾಪಿರೈಟ್ ಅವರದ್ದು. ಆ ವಿಡಿಯೋ ದಾಖಲೀಕರಣ ಎಷ್ಟು ಅದ್ಭುತವಾಗಿದೆ ಅಂದರೆ, ಆ ರೀತಿಯ ಯಕ್ಷಗಾನದ ಒಂದು ದಾಖಲೀಕರಣ ಈಗಲೂ ಕೂಡ ನಮ್ಮಲ್ಲಿ ಸಾಧ್ಯವೋ ಅಂತ ನನಗೆ ಆಶ್ಚರ್ಯ ಆಗ್ತದೆ. ಅಷ್ಟು ಚೆನ್ನಾಗಿ ಒಂದು ಯಕ್ಷಗಾನ ಪ್ರದರ್ಶನದ ವಿಡಿಯೋ ದಾಖಲೀಕರಣವನ್ನು ಆ ಕಾಲದಲ್ಲಿ ಲಂಡನ್ನಲ್ಲಿ BBC-ಯವರು ಮಾಡಿದ್ದಾರೆ. ಹಾಗೆ ನಂಬಿಯಾರ ಬಗ್ಗೆಯೂ ಸಂತೋಷ ಆಗುವುದೇನೆಂದರೆ, ಮಣಿಪಾಲದಿಂದ ಬೊಂಬಾಯಿಗೆ ಟ್ರಾನ್ಸ್ಫರ್ ಆಯಿತು ಅಂತ ಅವರು ತಲೆಬಿಸಿ ಮಾಡಲೇ ಇಲ್ಲ. ಬೊಂಬಾಯಿಗೆ ಹೋದರು. ಟ್ರಾನ್ಸ್ಫರ್ ಆಗೋದು ಬೊಂಬಾಯಿಗಾದರೇನು ಕಲ್ಕತ್ತಕ್ಕಾದರೇನು ಅಂತ ಹೋದರು. ಅಲ್ಲಿ ಮಧ್ಯಾಹ್ನದವರೆಗೆ ಅವರಿಗೆ ಬಿಡುವಿದೆ. ಉದ್ಯಾನ ಆಫೀಸ್ ಶುರುವಾಗುವುದು 2 ಗಂಟೆವರೆಗೆ. ಬೆಳಿಗ್ಗೆ ಏನು ಮಾಡುವುದು ಅಂತ ಯೋಚನೆ ಮಾಡಿ ಈ ಯಕ್ಷಗಾನ ಕಲಾವಿದ ವಾಸುಶೆಟ್ಟರ ಮನೆಗೆ ಹಲವು ದಿನಗಳ ಕಾಲ ಹೋಗಿ ಅವರ ನೆನಪುಗಳನ್ನು ಆ ಕಾಲದಲ್ಲಿ ಟಿಪ್ಪಣಿ ಮಾಡಿಕೊಂಡು ಅದನ್ನು ಪುಸ್ತಕ ಬರೆದು ಅಂದರೆ ನಂಬಿಯಣ್ಣನ ಸಾಧನೆ ಎಷ್ಟು ದೊಡ್ಡದು ಅಂತ ನಿಮಗೆ ಅರ್ಥ ಆಗ್ತದೆ. ಅದರಲ್ಲಿ ನನ್ನ ಮುನ್ನುಡಿಯ ಮಾತುಗಳನ್ನು ನಾನು ಮತ್ತೆ ರಿಪೀಟ್ ಮಾಡುವುದಿಲ್ಲ. ಒಬ್ಬರ ಆತ್ಮಕಥೆ ಮಾತ್ರ ಅಲ್ಲದೆ ಅವರ ನೆನಪಿನಲ್ಲಿ ಮೂಡಿಬಂದ ಆ ಕಾಲದ ಸುಮಾರು 20 ಮಂದಿ ಯಕ್ಷಗಾನ ಕಲಾವಿದರ, ತಾಳಮದ್ದಲೆ ಕಲಾವಿದರ ಚಿಕ್ಕಣಿ ವ್ಯಕ್ತಿ ಚಿತ್ರಗಳು ಈ ಪುಟ್ಟ ಪುಸ್ತಕದಲ್ಲಿದೆ. ಅದರಿಂದ ಒಂದು ಐತಿಹಾಸಿಕ ಮಹತ್ವದ ಗ್ರಂಥ. ನಾನು ಹೆಸರೇ ಕೇಳಿಲ್ಲದ ಕೆಲವರು ಕಲಾವಿದರ ಹೆಸರು ಇಲ್ಲಿ ಕಂಡುಬಂತು. ಉದಾಹರಣೆಗೆ ನೆಲ್ಲಿಕಾರು ಕಾದ್ರಿ ಬ್ಯಾರಿಯವರು ಭೀಮನ ಪಾತ್ರ ವಹಿಸಿದ್ದರು ಅಂತ ಉಲ್ಲೇಖ ಬರ್ತದೆ. ಇವರು ಯಾರು ಅಂತ ನಾನು ನನ್ನ ಮಿತ್ರ ಪ್ರಭಾಕರ ಜೋಶಿ ಅವರಿಗೆ ಫೋನ್ ಮಾಡಿದೆ. ಹೌದು ಪಾದರೆ, ದೊಡ್ಡ ಕಲಾವಿದರಾಗಿದ್ದರು ಅವರು. ಅವರೇನು ಸಮಸ್ಯೆಯಿಂದ
ಕೊನೆಗೆ ಮುಂಬೈಗೆ ಹೋದ್ರು ಸೆಟ್ಲ್ ಆದರು. ನಾನು ಬೊಂಬೈಗೆ ಹೋದಾಗ ಆ ಕ್ಯಾಡ್ರಿಬ್ಯಾರಿಯವರ ಮನೆಗೆ ಹೋಗಿ ಅವರ ಯೋಗಕ್ಷೇಮ ವಿಚಾರಿಸಿ ಮಾತಾಡಿ ಬಂದಿದ್ದೇನೆ ಅಂತ ಪ್ರಭಾಕರ ಜೋಶಿ ಅವರು ನನಗೆ ಫೋನ್ನಲ್ಲಿ ಹೇಳಿದ್ದು ನೆನಪು ಮಾಡಿಕೊಳ್ತೇನೆ. ಈಗ ವಿಷಯವನ್ನೆಲ್ಲ ಬಿಟ್ಟು ಅದರ ಬಗ್ಗೆ ಮಾತಾಡಲಿಕ್ಕೆ ಅಧ್ಯಕ್ಷರು ಮತ್ತು ಬೇರೆ ಹಿರಿಯ ಯಕ್ಷಗಾನ ವಿಮರ್ಶಕರಿದ್ದಾರೆ. ಒಂದು ವಿಷಯವನ್ನು ಮಾತ್ರ ನಾನೊಂದು 7-8 ನಿಮಿಷದಲ್ಲಿ ಪ್ರಸ್ತಾಪ ಮಾಡ್ತೇನೆ. ಈ ದಾಖಲೀಕರಣದ ಭವಿಷ್ಯಕ್ಕಾಗಿ ದಾಖಲೀಕರಣದ ಆಸಕ್ತರಾದ ಯುವಕ ಮಿತ್ರ ರಂಗನಾಥರಾಯರು ಮತ್ತು ರಾಘವ ನಂಬಿಯಾರ್ ಅಂತ ಯಕ್ಷಗಾನ ಕವಿ ವಿಮರ್ಶಕ ಇವರು ಸೇರಿ ಯಕ್ಷಗಾನ ಪ್ರಸಂಗಗಳಲ್ಲಿ ಮತ್ತು ತಾಳೆಮದ್ಲೆಯಲ್ಲಿ ಯಕ್ಷಗಾನ ಪ್ರಸಂಗದಲ್ಲಿ ಇದ್ದು ತಾಳೆಮದ್ಲೆ ಕಲಾವಿದರಿಗೆ ಅರ್ಥ ಹೇಳುವಾಗ ಅವರ ವ್ಯಾಖ್ಯಾನದ ಸೃಜನಶೀಲತೆಗೆ ಪ್ರೇರಣೆ ಕೊಡುವಂಥ ಪದ್ಯಗಳು ಯಾವುದು ಅಂಥದ್ರ ಒಂದು ಪ್ರತ್ಯೇಕ ಸಂಕಲನ. ರಾಮಾಯಣ, ಮಹಾಭಾರತ, ಭಾಗವತ ಪ್ರಸಂಗಗಳಿಂದ ಈ ರೀತಿ ಯಕ್ಷಗಾನದ ತಾಳಮದ್ಲೆ ಕಲಾವಿದನಿಗೆ ಪಂಥಾಹ್ವಾನ ನೀಡುವಂಥ ಪದ್ಯಗಳು ಯಾವುದು, ಈಗಾಗಲೇ ಯಕ್ಷಗಾನದ ತಾಳಮದ್ಲೆಯ ಹಿರಿಯ ಕಲಾವಿದರು ಯಾವುದರಲ್ಲಿ ಯಾವ್ಯಾವ ಪದ್ಯಗಳಲ್ಲಿ ತಮ್ಮ ಆಶು ವೈಭವವನ್ನು ಮೆರೆದಿದ್ದಾರೆ ಅಂಥ ಒಂದು ಪ್ರಾಯೋಗಿಕ ವಿಮರ್ಶೆಯ ಒಂದು ಸಂಕಲನ ಬಂದರೆ ಅದರಿಂದ ಹೊಸ ತಲೆಮಾರಿನ ತಾಳಮದ್ಲೆ ಕಲಾವಿದರಿಗೆ ತುಂಬ ಪ್ರಯೋಜನ ಆದೀತು ಅಂತ ಒಂದು 3 ಉದಾಹರಣೆಗಳನ್ನು ನಾನು ಕೊಡ್ತೇನೆ. ಒಂದು ಪಂಪನ ಒಂದು ಕನ್ನಡ ಸಾಹಿತ್ಯದ ಪ್ರಸಿದ್ಧವಾದ ಪದ್ಯ, ಇನ್ನೊಂದು ಗೋಪಾಲಕೃಷ್ಣ ಅಡಿಗರ ಒಂದು 4 ಸಾಲು, ಮತ್ತೊಂದು ರಾಘವ ನಂಬಿಯಾರೇ ಅವರೇ ಕಾರ್ಯದರ್ಶಿಯಾಗಿದ್ದು ಒಂದು 30 ವರ್ಷ ಹಿಂದೆ ಪ್ರಕಟವಾದ ಶೇಣಿ ಸಾಮಗರನ ಕುರಿತ ಆಶು ವೈಭವದಲ್ಲಿ ಬಂದ ಶೇಣಿಯವರ ಆಶು ವೈಭವದ ಒಂದು ಸಣ್ಣ ಉದಾಹರಣೆ. ಈ 3 ಮಾತ್ರ ಉಲ್ಲೇಖಿಸ್ತೀನಿ ನಾನು. ಪಂಪನ ಈ ಪದ್ಯ ಭಾನುಮತಿಯ ನೆತ್ತ ಅಂತ ಪ್ರಸಿದ್ಧವಾದ ಪದ್ಯ. ಕನ್ನಡ ಸಾಹಿತ್ಯ ವಿದ್ಯಾರ್ಥಿಗಳಿಗೆಲ್ಲ ಇದು ಗೊತ್ತು, ಯಕ್ಷಗಾನದವರಿಗೆ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಕೃಷ್ಣ ಕರ್ಣನನ್ನು ನೀನು ದುರ್ಯೋಧನ ಕಡೆ ಪಕ್ಷಾಂತರ ಮಾಡು ಅಂತ ವಿನಂತಿ ಮಾಡಲಿಕ್ಕೆ ಹೋಗ್ತಾನೆ. ಆಗ ಕರ್ಣ ಕೃಷ್ಣನಿಗೆ ಹೇಳುವ ರೀತಿಯಲ್ಲಿ ಈ ಪದ್ಯ ಇದೆ. ಕರ್ಣ, ಈ ದುರ್ಯೋಧನ ನನಗೆ ಎಷ್ಟು ಆತ್ಮೀಯ, ಅವನನ್ನು ಬಿಟ್ಟು ಬಂದರೆ ನಾನು ಎಷ್ಟು ಕೆಳಮಟ್ಟದವನಾಗ್ತೇನೆ ಅಂತ ಹೇಳುತ್ತಾ ಈ ಪದ್ಯವನ್ನು ಹೇಳ್ತಾನೆ. ಆ ಪದ್ಯ ಇಷ್ಟೇ ಇದೆ. ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮನ್ನೀವುದೆಂದು ಕಾಡುತ್ತಿರೆ, ಲಂಬಣಂಪರಿಯೇ ಮುತ್ತಿನ ಕೇಡನೆ ನೋಡಿ ನೋಡಿ ಬಳ್ಕುತ್ತಿರೆ, ಏವಮಿಲ್ಲದೆ ಇವನಾವುದೋ ತಪ್ಪದೆ ಪೇಳಿಂ ಎಂಬ ಭೂಪೋತ್ತಮನಂ ಬಿಸುಟ್ಟು ಇರದೆ ನಿಮ್ಮೊಳೆ ಪೊಕ್ಕೊಡೆ ಬೇಡನಲ್ಲನೆ ಅಂತ ಇಷ್ಟು ಪದ್ಯ. ಇಲ್ಲಿ ನೆತ್ತ ಅಂದರೆ ಪಗಡಿಯನ್ನು ಭಾನುಮತಿಯ ಜೊತೆಯಲ್ಲಿ ಆಡಿದ್ದು ಯಾರು ಸ್ಪಷ್ಟ ಇಲ್ಲ. ಸೋತವಳು ಪಣವನ್ನು ಕೊಡುವಂತ ಕಾಡಿದ್ದು ಯಾರು ಸ್ಪಷ್ಟ ಇಲ್ಲ. ಪಣ ಯಾವುದು, ಪಗಡೆ ಆಟದ ಪಣ ಯಾವುದು ಪದ್ಯದಲ್ಲಿ, ಅದು ಒಗಟಿನಂಥ ಪದ್ಯ ಸ್ಪಷ್ಟ ಇಲ್ಲ. ಲಂಬಣ, ಅವಳ ಮುತ್ತಿನ ಹಾರವನ್ನು ಕಡಿದದ್ದು ಯಾರು ಸ್ಪಷ್ಟ ಇಲ್ಲ. ಒಂದು ಒಗಟಿನಂಥ, ಬರೀ ಒಗಟಲ್ಲ, ಒಂದು ಧ್ವನಿಪೂರ್ಣವಾದ ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಒಂದು 40-50 ವರ್ಷದಿಂದ ಒಂದು 18-20 ವಿದ್ವಾಂಸರು ಇದರ ಬಗ್ಗೆ ತಲೆ ಕೆಡಿಸಿಕೊಂಡು ಸುದೀರ್ಘವಾದ ಪುಸ್ತಕ ಬರೆದಿದ್ದಾರೆ, ಲೇಖನಗಳನ್ನು ಬರೆದಿದ್ದಾರೆ. ಅದನ್ನೆಲ್ಲ ಒಟ್ಟು ಮಾಡಿ ಒಂದು 500 ಪುಟದಷ್ಟು ದೊಡ್ಡ ಪುಸ್ತಕ ಪಾದೇಕಲ್ ವಿಷ್ಣು ಭಟ್ರು ಸಂಪಾದಿಸಿದ್ದು ಬಂದಿದೆ, ಭಾನುಮತಿಯ ನೆತ್ತ ಅಂತ. ಅದರ ಸಾರಾಂಶವನ್ನು ಒಂದು 2-3 ನಿಮಿಷ ನಾನು ಹೇಳಿ ಮುಗಿಸ್ತೇನೆ. ಯಾಕಂದರೆ ಅದರ ಬಗ್ಗೆ ಸಿಡಿಯಾಪ ಕೃಷ್ಣ ಭಟ್ರು ಬರೆದ ಲೇಖನದ ವಿವರವಾದ ಸಾರಾಂಶ ಹೇಳಬೇಕಾದ್ರೆ 1 ಗಂಟೆ ಬೇಕು. ಆದ್ದರಿಂದ ಸಂಕ್ಷೇಪವಾಗಿ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ 18 ಮಂದಿ ವಿದ್ವಾಂಸರ ಚರ್ಚೆಯಲ್ಲಿ ಒಂದು ವರ್ಗದ ವಿಶ್ಲೇಷಣೆ ಏನಿತ್ತು ಅಂದರೆ, ನೆತ್ತವನ್ನು ಪಗಡೆಯನ್ನು ಆಡಿದವರು ಕರ್ಣ ಮತ್ತು ಭಾನುಮತಿ. ಕರ್ಣ ಮತ್ತು ಭಾನುಮತಿ ನೆತ್ತವನ್ನು ಆಡಿದರು ಅಂತ. ಪಣವನ್ನು ಕೊಡು ಅಂತ ಸೋತವಳಲ್ಲಿ ಕೇಳಿದ್ದು ಕರ್ಣ, ಪಣವಾಗಿದ್ದದ್ದು ಮುತ್ತಿನ ಹಾರ. ಕರ್ಣ ಅವಳು ಪಣವನ್ನು ಕೊಡಲಿಲ್ಲ ಅಂತ ಅವಳ ಕೊರಳಿಗೆ ಕೈ ಹಾಕಿ ಆ ಮುತ್ತಿನ ಹಾರವನ್ನು ಎಳೆದ, ಅದು ತುಂಡಾಯಿತು. ಆ ಮುತ್ತುಗಳನ್ನು ಹೆಕ್ಕಿ ಕೊಡಲೇ ಅಂತ ದುರ್ಯೋಧನ ಕೇಳಿದ. ಹೀಗೆ ಒಂದು ಅರ್ಥ ಇದೆ.
ಇನ್ನು ಸೇಡಿಯಾಪು ಕೃಷ್ಣ ಭಟ್ರು 1976ರಲ್ಲಿ ಭಾನುಮತಿಯ ನೆತ್ತ ಎಂಬ ಕನ್ನಡ ಸಾಹಿತ್ಯ ವಿಮರ್ಶೆ ಅತ್ಯಂತ ಮಹತ್ವದ ಈ ಲೇಖನವನ್ನು ಬರೆದರು. ಆ ಕಾಲದಲ್ಲಿ ಅವರು ಮಣಿಪಾಲದಲ್ಲೇ ಇದ್ದರು. ನಾನಾಗ ಮಣಿಪಾಲದಲ್ಲಿ ಉಪನ್ಯಾಸಕನಾಗಿದ್ದವ. ಆಗಾಗ ಅವರ ಮನೆಗೆ ಹೋಗಿದ್ದೆ. ಅವರ ಕೆಲವು ಲೇಖನಗಳ ಲಿಪಿಕಾರನಾಗಿ ಕೂಡ ನಾನಲ್ಲಿ ಕೆಲಸ ಮಾಡಿದ್ದೆ. ಸೇಡಿಯಾಪು ಕೃಷ್ಣ ಭಟ್ರು ವ್ಯಾಖ್ಯಾನ ಕೊಡುವ ಹಾಗೆ, ಇಲ್ಲಿ ನೆತ್ತವನ್ನಾಡಿದವರು ದಂಪತಿಗಳು ಚೆನ್ನಮಣೆ ಆಟದ ಹಾಗೆ ಇಲ್ಲಿ ನೆತ್ತದ ಆಟವನ್ನಾಡಿದವರು ದುರ್ಯೋಧನ ಮತ್ತು ಭಾನುಮತಿ. ಕರ್ಣ ವೀಕ್ಷಕನಾಗಿದ್ದ. ಗಂಡ ಹೆಂಡತಿ ನೆತ್ತವನ್ನಾಡುವಾಗ ಅಲ್ಲಿ ಕೂತುಕೊಳ್ಳಿಕ್ಕೆ ತನ್ನ ಆತ್ಮೀಯನಾದ ಕರ್ಣನಿಗೆ ದುರ್ಯೋಧನ ಅನುಮತಿ ಕೊಟ್ಟಿದ್ದ. ಪಣ ಮುತ್ತಿನ ಹಾರ ಅಲ್ಲ ಅಂತ ಸೇಡಿಯಾಪು ಸರಿಯಾಗಿ ವಿವರಿಸ್ತಾರೆ. ಅದು ಮುತ್ತು. ಕನ್ನಡದಲ್ಲಿ ಈಗಲೂ ನಾವು ಬಳಸುವ ಚುಂಬನ ಎಂಬ ಅರ್ಥದ ಈ ಮುತ್ತು ದ್ರವ್ಯ ರೂಪವಾದದ್ದಲ್ಲ, ಅದು ಕ್ರಿಯಾರೂಪವಾದ ಮುತ್ತು ಅಂತ ಅದನ್ನು ಸರಿಯಾಗಿ ಸೇಡಿಯಾಪು ಕೃಷ್ಣ ಭಟ್ರು ವಿವರಿಸ್ತಾರೆ. ಕರ್ಣ ಅಲ್ಲಿದ್ದರಿಂದ ಭಾನುಮತಿ ಆ ಪಣದ ಮುತ್ತನ್ನು ಕೊಡಲಿಕ್ಕೆ ಅವಳಿಗೆ ನಾಚಿಕೆಯಾಯಿತು. ದುರ್ಯೋಧನ ಆ ಮುತ್ತಿನ ಹಾರವನ್ನು ಎಳೆದ. ಇಂಥ ದಾಂಪತ್ಯ ಸರಸದಲ್ಲಿ ನಾನು ಅವರ ಜೊತೆಯಲ್ಲಿದ್ದೆ. ನಮ್ಮ ಉಡುಪಿಯ ಮುದ್ದಣ ಮನೋರಮೆಯರ ಸಲ್ಲಾಪ ನೆನಪು ಮಾಡಿಕೊಳ್ಳಿ. ಅಂಥ ದಾಂಪತ್ಯದ ಸರಸದಲ್ಲಿ ನಾನು ಅವರ ಜೊತೆಯಲ್ಲಿದ್ದೆ. ಆದ್ದರಿಂದ ಅಂಥ ಭೂಪೋತ್ತಮನನ್ನು ನಾನು ಬಿಟ್ಟು ನಾನು ಪಕ್ಷಾಂತರ ಮಾಡಿದರೆ ನನ್ನಂಥ ನೀಚ ಯಾರಿದ್ದಾರೆ ಅಂಥೇಳಿ ಕರ್ಣ ಕೃಷ್ಣನ ಹತ್ರ ಹೇಳ್ತಾನೆ. ಇದನ್ನೊಂದು ತಾಳಮದ್ದಲೆ ಪ್ರಸಂಗವಾಗಿ ಇದು ಬಂದರೆ ಎಷ್ಟು ಚೆನ್ನಾಗಿ ಆಗ್ಬೋದು ಅಂತ ನಾನು ಯೋಚನೆ ಮಾಡಿದೆ. ಇದು ಬಂದಿದ್ದು ಅಂತ ಮುದ್ರಾಡಿಯವ್ರ ಹತ್ರ ಕೇಳಿದೆ. ಇಲ್ಲ, ಬಂದರೆ ಕರ್ಣ ಕೃಷ್ಣರ ಭೇಟಿ ಅನಂತರ ಅರ್ಜುನ ಮತ್ತು ಕೃಷ್ಣ ಈ ಪದ್ಯದ ಅರ್ಥ ಏನು ಅಂತ ಚರ್ಚೆ ಮಾಡಿದರೆ 1 ಗಂಟೆ ಅಲ್ಲ 2 ಗಂಟೆ ಎಂಥ ಸ್ವಾರಸ್ಯದ ಚರ್ಚೆ ಮಾಡ್ಬೋದು ಅಂತ ನನಗನ್ನಿಸಿತು. ಹಾಗೆ ಜನ್ನನ ಯಶೋಧರ ಚರಿತ ಕನ್ನಡದ ಇನ್ನೊಂದು ಈ ಕಾಲಕ್ಕೆ ತುಂಬ ಪ್ರಸ್ತುತವಾದ, ಸಾಮಾಜಿಕವಾಗಿ ಒಂದು ಸಮಾಜದಲ್ಲಿ ಹಿಂಸೆಯನ್ನು ಪ್ರಚೋದಿಸುವುದೆಷ್ಟು ಅಪಾಯಕಾರಿ ಅಂತ ಹೇಳುವಂಥ ಹಿಂಸೆ ಮಾತ್ರವಲ್ಲ, ಸಂಕಲ್ಪ ಹಿಂಸೆ, ಇನ್ನೊಂದು ಜಾತಿಯ ಬಗ್ಗೆ, ಇನ್ನೊಂದು ಧರ್ಮದ ಬಗ್ಗೆ, ಇನ್ನೊಂದು ದೇಶದ ಬಗ್ಗೆ ಸಂಕಲ್ಪ ಹಿಂಸೆಯನ್ನು ಬೆಳೆಸಿಕೊಳ್ಳುವುದು ಕೂಡ ಎಷ್ಟು ಅಪಾಯಕಾರಿ ಎಂಬುದನ್ನು ಜನ್ನ ಅದರಲ್ಲಿ ಮಾರ್ಮಿಕವಾಗಿ ಹೇಳ್ತಾನೆ. ಅದು ಯಕ್ಷಗಾನಕ್ಕೆ ಬಂದಿದೆ ಅಂತ ಕೇಳಿ ಸಂತೋಷ ಆಯಿತು. ತಾಳಮದ್ದೆಯಲ್ಲಿ ಅದು ಚಾಲ್ತಿಗೆ ಬಂದಿದೆಯೋ ಚರ್ಚೆಗೆ ಬಂದಿದೆಯೋ ನನಗೆ ಗೊತ್ತಿಲ್ಲ. ಬರಬೇಕಾದಂಥ ಈ ಕಾಲಕ್ಕೆ ಪ್ರಸ್ತುತವಾದಂಥ ಒಂದು ಪ್ರಸಂಗ ಅಂತ ನನಗನ್ನಿಸ್ತದೆ. ಇನ್ನೊಂದು, ಅಡಿಗರ ಕಾವ್ಯದಲ್ಲಿ, ನಮ್ಮ ಮೊಗೇರಿಯ ಗೋಪಾಲಕೃಷ್ಣ ಅಡಿಗರ ಕಾವ್ಯದಲ್ಲಿ ಪುರಾಣದ ಪ್ರತಿಮೆಗಳು ಲೀಲಾಜಾಲವಾಗಿ ಬರ್ತವೆ. ಅದರಲ್ಲಿ ಪುರಾಣದ ಪ್ರತಿಮೆಗಳನ್ನು ಬಿಟ್ಟು ಈ ಒಂದು ಪದ್ಯಕ್ಕೆ ಹಲವು ಅರ್ಥಗಳನ್ನು ಹೇಗೆ ಹೇಳಬಹುದು ಅಂತ ಹೇಳೋಕ್ಕೆ ಉದಾಹರಣೆ ಅದ ಬರೀ 4 ಸಾಲು ಹೇಳ್ತೇನೆ. ಇದು ಅಡಿಗರ ಬಹಳ ಪ್ರಸಿದ್ಧ ಸಾಲು. ನರ್ಸುಗಳು ಡಾಕ್ಟರರು ಹೆರಿಗೆ ಮನೆ ಒಳ ಹೊರಗೆ, ಅವರ ಬೆನ್ನಿಗೆ ಸದಾ 4 ಮಂದಿ, ತೊಟ್ಟಿಲಂಗಡಿಯಲ್ಲಿ ಬೊಂಬು ತುಂಬ ಹಗ್ಗ, ಜಾತಕರ್ಮದಿ ನಿರತ ಈ ಪುರೋಹಿತ ಭಟ್ಟ ಅಪರಪ್ರಯೋಗದಲ್ಲಿ ಪಾರಂಗತ. ಮೇಲ್ನೋಟಕ್ಕೆ ಒಬ್ಬ IAS ಬರೆಯುವ ಕನ್ನಡ ವಿದ್ಯಾರ್ಥಿಗೆ ಇದರ ಹಿನ್ನೆಲೆ ಗೊತ್ತಿಲ್ಲದೆ ಕೊಟ್ಟರೆ ಅವನಿಗೆ ಪಕ್ಕ ಅರ್ಥ ಆಗಲಿಕ್ಕಿಲ್ಲ. ಯಾಕಂದರೆ ಸಾಕಷ್ಟು ಒಂದು ವಿಮರ್ಶೆಯ ಹಿನ್ನೆಲೆ, ಕಾವ್ಯವನ್ನು ಅರ್ಥ ಮಾಡಿಕೊಳ್ಳುವ ತಾಕತ್ತು ಬೇಕಾಗ್ತದೆ. ನರ್ಸುಗಳು ಡಾಕ್ಟರರು ಹೆರಿಗೆ ಮನೆ ಒಳ ಹೊರಗೆ, ಆಸ್ಪತ್ರೆಯಲ್ಲಿ 1 ಗಂಟೆಗೆ ಒಂದು ದಿನಕ್ಕೆ ಎಷ್ಟು ಮಕ್ಕಳು ಹುಡ್ತಾರೆ ಅಂತ ವರದಿಗಳು ನಮಗೆ ಹೇಳ್ತವೆ. ಹೆರಿಗೆ ಮನೆ ಒಳ ಹೊರಗೆ ನರ್ಸುಗಳು ಡಾಕ್ಟರು ಓಡಾಡ್ತಾ ಇದ್ದಾರೆ, ಮಕ್ಕಳು ಹುಡ್ತಾ ಇದ್ದಾವೆ. ಅವರ ಬೆನ್ನಿಗೆ ಸದಾ 4 ಮಂದಿ. ಅದೇ ಆಸ್ಪತ್ರೆಯಲ್ಲಿ ನಮ್ಮ ಹೆದ್ದಾರಿಯಲ್ಲಿ ನಾವು ದಿನ ನೋಡ್ತೇವಲ್ಲ, ಪ್ರತಿದಿನ ಬೆಳಗಾದರೆ ಬಿಸಿ ರಕ್ತದ ಯುವಕರು ಹಸಿ ಹಸಿಯಾಗಿ ನಮ್ಮ ಅಭಿವೃದ್ಧಿಯ ವೇಗಕ್ಕೆ ಬಲಿಯಾಗಿ ಸಾಯುತ್ತಿರುವುದನ್ನು ನೋಡ್ತೇವಲ್ಲ, ಅವರ ಹೆಣಗಳನ್ನು ಮನೆಗೆ ಹೊತ್ತು ಸಾಗಿಸುವ ಆ 4 ಮಂದಿ ಅದೇ ಆಸ್ಪತ್ರೆಯಲ್ಲಿ, ಅವರ ಬೆನ್ನಿಗೆ ಸದಾ 4 ಮಂದಿ. ಒಬ್ಬ ವಿಮರ್ಶಕ ಹೇಳ್ತಾರೆ, ಆ ಸಾಲನ್ನು ಓದುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿ ಓದಿದರೆ, ನರ್ಸುಗಳು ಡಾಕ್ಟರರು ಹೆರಿಗೆ ಮನೆ ಒಳ ಹೊರಗೆ, ಅವರ ಬೆನ್ನಿಗೆ ಸದಾ 4 ಮಂದಿ. ನನ್ನ ಆಪರೇಷನ್ ಮಾಡಿ ನಾನು
ಬದುಕುವ ದಿನಗಳನ್ನು ಇನ್ನೆಷ್ಟೋ ವರ್ಷ ಮುಂದೂಡುತ್ತೇನೆ ಅಂತ ಆಶ್ವಾಸನೆ ಕೊಡುವ ಆ ಡಾಕ್ಟ್ರುಗಳು ನರ್ಸುಗಳು ಶಾಶ್ವತರೇ, ಅವರ ಬೆನ್ನಿಗೂ ಸದಾ 4 ಮಂದಿ. ಇಷ್ಟೆಲ್ಲ ಅರ್ಥಗಳನ್ನು ಕೊಡುವಂಥ ಒಂದು ಧ್ವನಿಪೂರ್ಣವಾದ ಪದ್ಯ. ಮೊಗೇರಿಯವರ ಅಡಿಗರ ಮನೆಗೆ ನಾನು ಹೋದಾಗ ಈ ಪದ್ಯಕ್ಕೆ ಎಷ್ಟೆಲ್ಲ ಅರ್ಥಗಳಿದೆ ಅಂತ ನನಗೆ ಆಶ್ಚರ್ಯದ ಇನ್ನೊಂದು ಘಟನೆ ನಡೆಯಿತು. ಅದನ್ನು ಒಂದು ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ. ಅಡಿಗರ ಮನೆಗೆ ಕನ್ನಡದ ವಿಮರ್ಶಕ ಮಿತ್ರ ಕೀರಂ ನಾಗರಾಜ್ ಅವರನ್ನು ಕರ್ಕೊಂಡು ಹೋದಾಗ ಆ ಮನೆಯಲ್ಲಿ ಒಬ್ಬರು ಪುರೋಹಿತರ ಕುಟುಂಬ ಇದೆ ಈಗ ಮೊಗೇರಿಯಲ್ಲಿ. ನಮ್ಮನ್ನು ಊಟ ಕೂತ್ಕೊಳ್ಳಿಕ್ಕೆ ಒತ್ತಾಯ ಮಾಡಿದರು. ಊಟ ಕೂತೆವು. ಅಡಿಗರ ಕೋಣೆಯನ್ನು ಅವರ ಪುಸ್ತಕಗಳನ್ನೆಲ್ಲ ತೋರಿಸಿದ ಪುರೋಹಿತರು ನಾವು ಊಟ ಮಾಡುವಾಗ ಮನೆ ಯಜಮಾನ ನಾಪತ್ತೆ. ನನಗೆ ಆಶ್ಚರ್ಯ ಆಯಿತು. ಊಟ ಮುಗಿದ ಕೂಡಲೇ ಮನೆಯವರ ಹತ್ರ ಕೇಳಿದೆ, ಗೃಹಿಣಿಯರ ಹತ್ರ, ಎಲ್ಲಿ ಹೋದರು ಯಜಮಾನರು, ಅವರೇ ನಾಪತ್ತೆಯಾಗಿದ್ದಾರಲ್ಲ ಅಂತ ಕೇಳಿದರು. ನಿಮಗೆ ಅತಿಥಿಗಳಿಗೆ ಬೇಸರ ಆಗಬಾರ್ದು ಅಂತ ಒಂದು ವಿಷಯ ಗುಟ್ಟು ಮಾಡಿದರು. ನೀವು ಬಂದು ಇಲ್ಲಿ ಮಾತಾಡ್ತಾ ಇರುವಾಗ ಪಕ್ಕದ ಊರಿನ ಪುರೋಹಿತರು ತೀರಿಕೊಂಡರು ಅಂತ ನಮ್ಮ ಮನೆ ಯಜಮಾನರಿಗೆ, ನಮ್ಮ ಪುರೋಹಿತರಿಗೆ ಸುದ್ದಿ ಬಂತು. ಅವರ ಶವ ಸಂಸ್ಕಾರಕ್ಕೆ ಹೋಗುವುದು ಇವರ ಕರ್ತವ್ಯ, ಅನಿವಾರ್ಯ. ಅತಿಥಿಗಳು ಊಟಕ್ಕೆ ಕೂತವರಿಗೆ ಹೇಳುವುದು ಬೇಡ ಅಂತ ಅವರು ಹಿಂಬಾಗಿಲಿಂದ ಅಲ್ಲಿಗೆ ಓಡಿದ್ದಾರೆ, ನಿಮಗೀಗ ಹೇಳ್ತಾ ಇದ್ದೇವೆ ಅಂದರು. ಅಡಿಗರ ಮನೆಯಲ್ಲೇ ಆ ಸಾಲುಗಳ ಇನ್ನೊಂದು ಅರ್ಥದ ಮುಖ ನನಗಲ್ಲಿ ಗೊತ್ತಾಯಿತು. ಇರಲಿ, ಕೊನೆಯದು ಇದು ಶೇಣಿಯವರ, ನಾನಾಗ ಹೇಳಿದ ಹಾಗೆ ನಂಬಜಾರ್ ಕಾರ್ಯದರ್ಶಿಯಾಗಿ 30 ವರ್ಷ ಹಿಂದೆ ಪ್ರಕಟವಾದ ಸಾಮಗ ಶೇಣಿಯವರನ್ನ ಕುರಿತ ಒಂದು ಒಳ್ಳೆಯ ಐತಿಹಾಸಿಕ ಮಹತ್ವದ ಅಭಿನಂದನಾ ಗ್ರಂಥ ಅದು, ಆಶು ವೈಭವ. ಉದಯವಾಣಿಯಲ್ಲಿ ನಾನು ಅದನ್ನು ಬರೆದದ್ದು ಮೊನ್ನೆ ಅಂತ ನೆನಪಾಗ್ತಾ ಇದೆ. ಅದರಲ್ಲಿ ಅಮೃತ ಸೋಮೇಶ್ವರ ಅವರು, ನಾನು ಕೇಳಿಲ್ಲ, ಶೇಣಿಯವರ ಅರ್ಥ ಕೇಳಿದ್ದೇನೆ, ಆದರೆ ಈ ಪ್ರಸಂಗದ್ದು ನಾನು ಕೇಳಿಲ್ಲ. ಶೇಣಿಯವರು ಹೇಗೆ ಒಬ್ಬ ಆಶುವೈಭವದ ಮಹಾಕವಿ ಅಂತ ಅಮೃತರು ಒಂದು ಉದಾಹರಣೆ ಹೇಳ್ತಾರೆ. ಶರತಲ್ಪದಲ್ಲಿ ಮಲಗಿದ ಭೀಷ್ಮನಾಗಿ ಶೇಣಿಯವರು ಅವರ ಆಶು ವೈಭವವನ್ನು ಮೆರೆಸ್ತಾರೆ. ನಾನು ಈ ಶರತಲ್ಪದಲ್ಲಿ ಮಲಗಿದವ, ನೀರು ಅಂದರೆ ಒಬ್ಬ ಚಿನ್ನದ ತಂಬಿಗೆ ಹಿಡ್ಕೊಂಡು ಓಡಿದ ನೀರು ತರ್ತೇನೆ ಅಂತ, ಇನ್ನೊಬ್ಬ ಅಜ್ಜ ನಾನು ಬಾಣ ಬಿಟ್ಟು ನಿಮ್ಮ ಬಾಯಿಗೆ ನೀರು ಬರುವ ಹಾಗೆ ಮಾಡ್ತೇನೆ ಅಂತ ಬಾಣ ಪ್ರಯೋಗ ಮಾಡಿ ನೀರು ತರಿಸಿದ. ಆದರೆ ಇವರಿಗೆ ನಾನು ನೀರು ಅಂದಾಗ ಗಂಗೆಯನ್ನು ನೆನಪು ಮಾಡಿಕೊಂಡೆ, ಅಮ್ಮನನ್ನು ನೆನಪು ಮಾಡಿಕೊಂಡೆ. ಈ ಸಾಯುವ ಮುದುಕನಿಗೆ ಅಮ್ಮನ ನೆನಪಾಯಿತು ಅಂತ ಇವರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳುವ ಶೇಣಿಯವರ ಆಶು ವೈಭವ ಅದೆಷ್ಟು ಮಹತ್ವದ್ದು ಅಂತ ನನಗನ್ನಿಸ್ತದೆ. ಅದರಲ್ಲಿ ದಾಖಲಾಗಿದೆ. ಹಾಗೆ ಶೇಣಿಯವರ ಬಗ್ಗೆ ಇದನ್ನು ಉಲ್ಲೇಖಿಸಲಿಕ್ಕೆ ಅಂತ ಮೊನ್ನೆ ತಿರುಗಿ ಇನ್ನೇನಿದೆ ಅಂತ ಹೋದಾಗ ಶೇಣಿಯವರ ಬಗ್ಗೆ ಹಲವು ಒಳ್ಳೆಯ ಪುಸ್ತಕಗಳು ಬಂದಿದೆ. ಅದರಲ್ಲಿ ಒಂದು ಅವರು ಭೀಷ್ಮನ ಅರ್ಥ ಹೇಳುವ ಒಂದು ಮಾತಂತೆ, ಅದಕ್ಕೆ ಪದ್ಯದ ಹಿನ್ನೆಲೆ ಉಂಟೋ ಗೊತ್ತಿಲ್ಲ, ಕಬ್ಬಿನಾಲೆ ಅಂತವ್ರು ಹೇಳಬೇಕು, ಗೊತ್ತಿಲ್ಲ ನನಗೆ. ಜೇಡ ಬಲೆ ಕಟ್ತದೆ, ಶತ್ರುವನ್ನು ನಾಶ ಮಾಡಲಿಕ್ಕೆ ತನ್ನ ರಕ್ಷಣೆಯನ್ನು ಮಾಡಿಕೊಳ್ತದೆ. ಆದರೆ ರೇಷ್ಮೆ ಹುಳ ಅದು ತನ್ನ ಸುತ್ತ ಬಲೆ ಕಟ್ಟಿಕೊಳ್ತದೆ. ಬಲೆ ಕಟ್ತಾ ಅದರಲ್ಲೇ ಗೃಹ ಬಂಧನಕ್ಕೆ ಒಳಗಾಗಿ ತನ್ನ ಸಾವನ್ನು ತಾನೇ ಆಹ್ವಾನಿಸ್ತದೆ. ಶೇಣಿ ಭೀಷ್ಮನಾಗಿ ಇದನ್ನು ಹೇಳ್ತಾರಂತೆ, ನನ್ನ ಪಾಡು ಇದಾಯಿತು, ನಾನು ಮನೆ ಕಟ್ತಾ ಹೋದೆ, ಮನೆ ಉಳಿಸಬೇಕು, ಈ ಮಹಾಮನೆಯನ್ನು ಉಳಿಬೇಕು, ಈ ಸಾಮ್ರಾಜ್ಯವನ್ನು ಉಳಿಸಬೇಕು ಅಂತ ಹೋದೆ, ನನ್ನ ಪಾಡು ಈ ರೇಷ್ಮೆಯ ಹುಳದ ಪಾಡಾಯಿತು ಅಂತ ಶೇಣಿಯವರು ಹೇಳಿದ ಮಾತು ಒಂದು ಕಡೆ ಉಲ್ಲೇಖ ಆಗಿದೆ. ಒಂದು ಲೇಖನ ಅದೇ ಪುಸ್ತಕದಲ್ಲಿ ನಂಬಿಯಾರು ಬರೆದಿದ್ದಾರೆ, ಸಾಹಿತ್ಯ ಕೃತಿಯಾಗಿ ಯಕ್ಷಗಾನ ಪ್ರಸಂಗಗಳು ಅಂತ. ಅದರಲ್ಲಿ ಯಕ್ಷಗಾನ ಪ್ರಸಂಗಗಳಲ್ಲಿ ಬರುವ ಹಲವು ಇಂಥ ಒಳ್ಳೆಯ ಉದಾಹರಣೆಗಳಿವೆ. ಒಂದೆರಡು ಉದಾಹರಣೆ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ಶ್ರೀರಾಮ ಪಟ್ಟಾಭಿಷೇಕದಲ್ಲಿ ಮಂಥರೆ ಕೈಕೇಯಿಯನ್ನು ಕುರಿತು ಮಾತಾಡುವಾಗ ಬಾಲೆ ಕೇಳ್ ಪೂಮಾಲೆ ಚಾರುಶೀಲೆ, ಆ ಪೂಮಾಲೆ ಎಂಬ ಒಂದು ಶಬ್ದ ಹಿಡಿದುಕೊಂಡು ಅರ್ಥಧಾರಿ, ನೀನು ಚಂದದವಳು ಪೂಮಾಲೆ, ಆದರೆ ಪೂಮಾಲೆ ಎಷ್ಟು ಹೊತ್ತು, ಅದು
ಮಾರ್ಕೆಟಿಗೆ 12 ಗಂಟೆಗೆ ಬಂದರೆ ಮತ್ತೆ ಮುರಿದು ಸಂಜೆ ಅದನ್ನು ತೆಗೆದು ಬಿಸಾಡ್ತಾರೆ, ನಿನ್ನನ್ನು ಹಾಗೆ ಯೂಸ್ ಆ್ಯಂಡ್ ಥ್ರೋ ಮಾಡ್ತಾ ಇದ್ದಾರೆ ಅಂತೇಳಿ ಆ ವ್ಯಾಖ್ಯಾನವನ್ನು ಕೊಡುವ ಅವಕಾಶಗಳಿವೆ, ಕೊಟ್ಟವರಿದ್ದಾರೆ ಅಂತ ಉದಾಹರಣೆಗಳನ್ನು ಕೊಡ್ತಾರೆ. ಆ ಉದಾಹರಣೆಗಳನ್ನು ನಾನು ಬೆಳೆಸುವುದಿಲ್ಲ, ನೀವು ಆಸಕ್ತರು ಅವರ ಲೇಖನವನ್ನು ನೋಡಬಹುದು. ನಾನೇನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂದರೆ, ಆರಂಭದಲ್ಲೇ ಇಲ್ಲಿಯ ನಿರೂಪಕಿ ಬಹಳ ಪ್ರಸ್ತುತವಾದ ಕುವೆಂಪು ಅವರ ಒಂದು ಸಾಲನ್ನು ಹೇಳಿದರು. ಅದು ಪ್ರಸ್ತುತ ಆಗಿರಬೇಕು, ಎಲ್ಲ ಕಾಲದ ಶಾಸ್ತ್ರಗಳು ಅದು ಈ ಕಾಲಕ್ಕೆ ಎಷ್ಟು ಪ್ರಸ್ತುತ ಅಂತ ನಾವು ನೋಡಬೇಕು ಅಂತ. ಆ ದೃಷ್ಟಿಯಲ್ಲಿ ಯಕ್ಷಗಾನ ತಾಳಮದ್ದಲೆ ಅದು ಚರ್ವಿತ ಚರ್ವಣದ ಮಾತುಗಾರಿಕೆ ಆಗದೆ, ಈ ಪುಸ್ತಕದಲ್ಲೇ ಬರುವ ಹಾಗೆ ಬರೇ ಕೊಕ್ಕೆ ಪ್ರಶ್ನೆಗಳನ್ನು ಕೇಳುವ, ಬರೇ ಒಂದು ಹೊರಸಾಟದ ಕೆರಸಾಟವೋ ಮಾತ್ರ ಆಗಿ ಉಳಿಯದೆ, ಅದು ಸೃಜನಶೀಲವಾಗಿ ಬೆಳೆಯಬೇಕಾದರೆ ಇದು ದೊಡ್ಡ ಒಂದು ಪಂಥಾಹ್ವಾನ ಇದೆ. ಅಂಥ ಕೆಲಸ ಆಗಬೇಕು ಅಂತೇಳಿ ಹಾರೈಸ್ತಾ, ಈ ಯಕ್ಷಗಾನ ಕೇಂದ್ರ, ಈ ಸ್ಥಳದ ಈ ಸಂಸ್ಥೆ ಇವತ್ತಿನ ಕಾರ್ಯಕ್ರಮ ಏರ್ಪಡಿಸಿದ ಹಾಗೆ ಇನ್ನೂ ಹಲವು ಒಳ್ಳೆಯ ಕಾರ್ಯಕ್ರಮಗಳನ್ನು ಇಲ್ಲಿ ಏರ್ಪಡಿಸಲಿ. ಶೆಟ್ಟರು ನನಗೆ ಹೈಸ್ಕೂಲಲ್ಲಿ ಅಧ್ಯಾಪಕರಾಗಿದ್ದರು, ಆದರೆ ಅವರ ಅರ್ಥ ಕೇಳಲಿಕ್ಕೆ ನನಗೆ ಹೆಚ್ಚು ಸಿಗಲಿಲ್ಲ. ಅವರು ಬಹುಶಃ ಉಡುಪಿಯಲ್ಲೆಲ್ಲ ಅರ್ಥ ಹೇಳ್ತಿದ್ದರೇನೋ. ಆದರೆ ಒಮ್ಮೆ ನಾನು MA ವಿದ್ಯಾರ್ಥಿಯಾಗಿದ್ದಾಗ ನಾನು ಸ್ವಲ್ಪ ಬರವಣಿಗೆಯಲ್ಲಿ ಆಸಕ್ತ ಅಂತ ಗಮನಿಸಿ ಅವರು ನನ್ನ ಹತ್ರ ಮಾತಾಡ್ತಾ ಹೇಳಿದರು, ಹೌದಾ ಮಾರಾಯ, ಎಲ್ಲೆಲ್ಲೆಲ್ಲ ಯಕ್ಷಗಾನ ಇದು ಕವಿಗೋಷ್ಠಿಯ ಸಾಹಿತ್ಯದ ಸಮ್ಮೇಳನಗಳಲ್ಲಿ ಕವಿಗೋಷ್ಠಿಯೆಲ್ಲ ಆಗ್ತದೆ, ನಾವು ಯಕ್ಷಗಾನ ಕವಿಗಳೇ ಅಲ್ವಾ ಅಂತ ಕೇಳಿದೆ. ನಾನೊಂದು 3 ವರ್ಷದಿಂದ ನಂಬ್ಯಾರ ಹತ್ರ ಇದನ್ನು ಹೇಳಿದೆ. ಗಣಪೇಶ್ ಶೆಟ್ಟರ ಹೆಸರಲ್ಲಿ ಒಂದು ಯಕ್ಷಗಾನ ಕವಿಗೋಷ್ಠಿ ಮಾಡಬೇಕು ಅಂತ 2-3 ಸಂಸ್ಥೆಯವರ ಹತ್ರ ವಿನಂತಿಸಿ, ನಾನು ಆರ್ಥಿಕ ಸಹಾಯ ಕೊಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿದರೂ ಕೂಡ ಅದರ ಬಗ್ಗೆ ಯಾರೂ ಆಸಕ್ತಿ ವಹಿಸಲಿಲ್ಲ. ನಿನ್ನೆ ರಂಗನಾಥರಾಯರು ಹೇಳಿದರು, ಅವರ ಅನಾಸಕ್ತಿಗೆ ಕಾರಣ ಏನು ಅಂದರೆ ಕವಿಗಳ ಬಗ್ಗೆ ಇರುವ ಅನಾದರ ಸರ್. ಯಕ್ಷಗಾನ ಕವಿಗಳ ಬಗ್ಗೆ ನಮ್ಮಲ್ಲಿ ಇರುವ ಒಂದು ಅನಾದರವೇ ಇದಕ್ಕೆ ಕಾರಣ ಅಂತ ಅವರು ಹೇಳಿದರು. ಅಂಥ ಒಂದು ಕಾರ್ಯಕ್ರಮವನ್ನು ಈ ಜೋಡಿ ನಂಬಿಯಾರ್ ಮತ್ತು ಸಿತ್ಲಾ ಅವರ ಜೋಡಿ ಮಾಡುವುದಾದರೆ ಅವರ ಬೆಂಬಲಕ್ಕೆ ನಾನು ಇದ್ದೇನೆ ಅಂತ ಹೇಳ್ತಾ, ಅದರಲ್ಲಿ ನನ್ನ ಯೋಚನೆಗೆ ಪೂರಕವಾಗಿ ಅವರು ಇನ್ನೊಂದು ಮಾತು ಹೇಳಿದರು, ಸರ್ ಆ ಯಕ್ಷಗಾನ ಕವಿಗಳನ್ನು ಕರೆದು ಗೋಷ್ಠಿ ಮಾಡುವಾಗ ಹಾಡುವ ಭಾಗವತರಿದ್ದರೆ ಅವರೇ ಹೀರೋಗಳಾಗ್ತಾರೆ, ಅದಲ್ಲ ವಿಮರ್ಶಕ ಮತ್ತು ಯಕ್ಷಗಾನ ಕವಿಗಳ ಮುಖಾಮುಖಿಯಾಗಬೇಕು ಅಂತ ಒಳ್ಳೆಯ ಒಂದು ಹೊಳವನ್ನು ಅವರು ಕೊಟ್ಟರು. ಇವರು ರಂಗನಾಥರು ವೀರಾವತಿ ಕರ್ವೆಯವರ ಯುಗಾಂತವನ್ನು ಅನುವಾದ ಮಾಡಿದ ನನ್ನ ಹಿರಿಯ ಮಿತ್ರ, ಉಡುಪಿಯ ಹಿರಿಯ ವಿದ್ವಾಂಸ ಶ್ರೀಪತಿ ತಂತ್ರಿಗಳ ವಿದ್ಯಾರ್ಥಿ ಅಂತ ನಿನ್ನೆ ಅವರ ಹತ್ರ ಮಾತಾಡುವಾಗ ಗೊತ್ತಾಯಿತು. ಯಾಕೆ ಉಲ್ಲೇಖಿಸ್ತಾ ಇದ್ದೇನೆಂದರೆ, ಹೊಸ ತಲೆಮಾರಿನ ಯಕ್ಷಗಾನ ತಾಳಮದ್ದಲೆಯ ಆಸಕ್ತರು ಕಲಾವಿದರು ಓದಲೇಬೇಕಾದಂಥ ಒಂದು ಮಹಾಭಾರತ ವಿಮರ್ಶೆಯ ಗ್ರಂಥ ವೀರಾವತಿ ಕರ್ವೆಯವರ ಯುಗಾಂತ. ಹಾಗೆ ಲಕ್ಷ್ಮೀಶ್ ತೋಳ್ಪಾಡಿಯವರ ಹೊಸ ಪುಸ್ತಕಗಳು, ಭಾರತ ಯಾತ್ರೆ ಅಂತ ಪುಸ್ತಕ, ಹಾಗೆ ಅವರ ಸಂಪಿಗೆ ಭಾಗವತ ಅಂತ ಪುಸ್ತಕಗಳು ಬಂದಿದ್ದಾವೆ. ಇಂಥವುಗಳ ಅಧ್ಯಯನದಿಂದ ಹೊಸ ತಲೆಮಾರಿನ ತಾಳಮದ್ದಲೆ ಕಲಾವಿದರು ಬೆಳೆಯಲಿ ಅಂತ ಹಾರೈಸ್ತಾ, ಮತ್ತೊಮ್ಮೆ ಲೇಖಕರಿಗೆ ಮತ್ತು ಪ್ರಕಾಶಕರಿಗೆ ನನ್ನ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಮಣ್ಣಿನ ಕೊಡುಗೆಗೆ, ನೋವಿಗೆ, ನಲಿವಿಗೆ ಕನ್ನಡಿ ಹಿಡಿವಾಸೆ, ಮಾನವ ಹೃದಯದ ಕರುಣೆಗೆ, ಒಲವಿಗೆ ದನಿಗೂಡಿಸುವಾಸೆ. ಇದೀಗ ಹರಕೆಯ ಹಾರೈಕೆಗಾಗಿ ಶ್ರೀಯುತ ಯು ಗೋಪಾಲಕೃಷ್ಣ ಮಲ್ಯ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಈ ಯಕ್ಷಗಾನ ಕಲಾಕ್ಷೇತ್ರದಲ್ಲಿ ಈ ಅಡವೆ ವಾಸುರವರ ಈ ಒಂದು ಅರ್ಥಧಾರಿಕೆ ಒಳಗು ಆ ಒಂದು ವಿಷಯವನ್ನು ಸಂಗ್ರಹಪೂರ್ವಕವಾಗಿ ಮಾಡಿದವರು ಡಾಕ್ಟರ್ KM ನಂಬಿಯಾರರು. ಹಾಗೂ ಪ್ರಕಟವನ್ನು ಪಡಿಸುವವರೇ ಕಟೀಲಿನ ಚಕ್ಕರಂಗ ಕಟೀಲು ಸಿತ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಉಡುಪಿ ಮತ್ತು ಬೆಂಗಳೂರು, ಇವರು ಅದಕ್ಕೂ ನೆರವನ್ನು ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ನಾನೇ ಹೇಳುವುದು ಇಷ್ಟೇ, ಇಂಥ ಹಳೆಯ ತಲೆಮಾರಿನ ಈ ಕಥನಗಳನ್ನು ನೋಡಿದಾಗ ಶ್ರೀಮಂತಿಗೆ ಬಡವ ಬಲ್ಲಿದ ಎಂಬ ಈ ಒಂದು ರೂಪರೇಷೆಗಳು ಮರೆಯಾಗಬಹುದು ಎಂಬ ಹಾಗೆ ಕಾಣ್ತಾ ಇದೆ. ಯಾಕಂದರೆ ಆ ಕಾಲದಲ್ಲಿ ಅವರು ಮಾಡಿದ ತ್ಯಾಗ, ಅವರು ಪಟ್ಟ ಸಂತೋಷ ನಮ್ಮ ಮಾಸ್ಟರ್ ಹೇಳಿದ ಹಾಗೆ. ಯಾಕಂದರೆ
ನಮ್ಮ ಮನಸ್ಸಿನ ಸಂತೋಷವೇ ದೊಡ್ಡದು. ಅದಕ್ಕಾಗಿ ಇದನ್ನು ಇಂಥ ಒಂದು ಹೊತ್ತಗೆಯನ್ನು ಹೊರತಂದಿದ್ದಾರೆ. ಇದಕ್ಕಾಗಿ ಕಲಾಕ್ಷೇತ್ರವು ನಿಜವಾಗಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದೆ. ಯಕ್ಷಗಾನದ ಅಧ್ಯಕ್ಷರು ಹಾಗೂ ಸದಸ್ಯ ಬಾಂಧವರು ಇದಕ್ಕಾಗಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆಯೇ ಯಕ್ಷಗಾನದ ಎಲ್ಲರೂ ಕೂಡ ಇಂಥ ಒಂದು ಹೊತ್ತಗೆಗಳನ್ನು ನೀವು ಕೊಂಡಲ್ಲಿ ಇನ್ನು ಮುಂದಕ್ಕೂ ಹಳೆ ತಲೆಮಾರಿನ ಕೆಲವು ನೆನಪುಗಳನ್ನು ನಾವು ಮಾಡಿಕೊಳ್ಳಬಹುದು ಎಂಬ ಈ ಎರಡು ಮಾತುಗಳನ್ನು ಆಡುತ್ತಾ ಎಲ್ಲ ಗಣ್ಯರಿಗೆ ಹಿರಿಯರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬದುಕೆಂಬುದೊಂದು ಶೂನ್ಯ, ಜನಿಸುವಾಗ ಏನೂ ತಂದಿಲ್ಲ, ಸತ್ತಾಗ ಕೊಂಡೊಯ್ಯುವುದು ಏನಿಲ್ಲ, ಕೊಟ್ಟಿದ್ದು ಏನಿಲ್ಲ, ಪಡೆದದ್ದು ಏನೂ ಇಲ್ಲ, ಎಲ್ಲ ಇದ್ದು ಏನೂ ಏನಿಲ್ಲದ ಈ ಶೂನ್ಯ ಜಗತ್ತಿನಲ್ಲಿ ಜೀವನವೊಂದು ಬರೀ ಶೂನ್ಯ. ಇದೀಗ ನಲ್ನುಡಿಗಾಗಿ ಲೇಖಕ ಪ್ರಸಂಗಕರ್ತ ಶ್ರೀಯುತ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಇವರನ್ನ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಅಡ್ವೆ ವಾಸುಶೆಟ್ಟರ ಅನುಭವ ಕಥನವನ್ನು ರಾಘವ ನಂಬಿಯಾರವರು ಪುಸ್ತಕ ರೂಪದಲ್ಲಿ ತಂದಿಟ್ಟಿದ್ದಾರೆ. ಅಡ್ವೆ ವಾಸುಶೆಟ್ಟರ ಅರ್ಥಗಾರಿಕೆಯ ರುಚಿಯನ್ನು ನಾನು ಕಂಡವನು. ಅವರ ಎದುರುಗಡೆ ಅರ್ಥ ಹೇಳಿ, ಮುಂಬೈಯಲ್ಲಿ ಅವರ ಕೌರವನಿಗೆ ನಾನು ಸಂಧಾನದ ಕೃಷ್ಣನ ಅರ್ಥ ಹೇಳಿದ್ದೇನೆ ಬಹಳ ಹಿಂದೆ. ಒಬ್ಬ ವಿಚಿತ್ರ ವಿಶಿಷ್ಟ ಆಲೋಚನಾಮಗ್ನ ಅರ್ಥಧಾರಿ ಅವರು. ಪದಪ್ರಯೋಗಗಳ ಬಗೆಗೆ ತುಂಬ ಗಂಭೀರವಾಗಿ ಆಲೋಚನೆ ಮಾಡಿ ಹೊಸ ರೀತಿಯ ವಿನ್ಯಾಸದಿಂದ ಕಾಡುವ ಅರ್ಥ ಅವರು. ಎದುರಾಳಿಯನ್ನು ಕಾಡ್ತಾರೆ ಅವರು ವಸ್ತುಶಃ. ಒಬ್ಬೊಬ್ಬರದ್ದು ಒಂದೊಂದು ದಾರಿ. ತಾಳಮದ್ದಳೆಯ ಒಂದು ಶತಮಾನವನ್ನು ನಮ್ಮ ಮುಂದೆ ತಂದುಕೊಂಡ್ರೆ ಇಂತಹ ಅನೇಕ ಮುಖಗಳನ್ನು ನಾವು ನೋಡ್ತೇವೆ. ಆ ಒಂದು ರೀತಿಯ ವೈವಿಧ್ಯಮಯವಾದಂತಹ ಒಂದು ಪ್ರತಿಮಾಗೃಹದ ಹಾಗಿರುವಂತಹ ತಾಳಮದ್ದಳೆಯ ಲೋಕ ನಮ್ಮ ನಾಳಿನ ಶತಮಾನವನ್ನು ಸೃಷ್ಟಿ ಮಾಡಬೇಕು. ಆದರೆ ಮಾಡುವ ಸಂದರ್ಭ ಭವಿಷ್ಯ ನಮಗೆ ಕಾಣ್ತಾ ಇಲ್ಲ. ಅದು ನೋವಿನ ವಿಷಯ. ರಾಘವ ನಂಬಿಯಾರವರ ಶ್ರಮ ಇದೆಯಲ್ಲ, ಅದು ಪ್ರಸಂಗ ರಚನೆ ಇರಬಹುದು, ವಿಮರ್ಶೆ ಇರಬಹುದು, ಸಂಶೋಧನೆ ಇರಬಹುದು, ಅದಕ್ಕಿಂತಲೂ ಮಿಗಿಲಾಗಿ ಕಲೆಯ ಕುರಿತಾದ ಕಾಳಜಿ ಇರಬಹುದು, ಅವರ ದೀವಟಿಗೆ ಬೆಳಕಿನ ಆಟದಂಥ ಪ್ರಯೋಗ ಇರಬಹುದು. ಇದು ಒಂದು ಕಾಲದ ರುಚಿಶುದ್ಧಿಯ ಕಲಾ ಪರಂಪರೆಯನ್ನು ಕಾಪಿಟ್ಟುಕೊಳ್ಳಬೇಕು ಎನ್ನುವ ತಹತಹಿಕೆಯಿಂದ ಕೂಡಿರುವಂಥದ್ದು. ಅದನ್ನು ಸರಿಯಾಗಿ ಅರ್ಥೈಸಲಿಕ್ಕೆ ನಾವು ಹೊಸ ತಲೆಮಾರಿನವರು ಸೋತಿದ್ದೇವೆಯೋ ಏನೋ ಅಂತ ನನಗನಿಸ್ತದೆ ಎಷ್ಟೋ ಬಾರಿ. ನಾನು ಯಕ್ಷಗಾನ ಸಾಹಿತ್ಯ ಚರಿತ್ರೆಯನ್ನು ಬರೀತಾ ಇದ್ದೇನೆ ಈಗ. ಹಿಂದೆ ಕವಿ ಚರಿತ್ರೆಯನ್ನು ಬರೆದಿದ್ದೆ, ಈಗ ಸಾಹಿತ್ಯ ಚರಿತ್ರೆಯನ್ನು ಬರೀತಾ ಇದ್ದೆ. ಹೇಗೆ ಶತಮಾನಗಳಲ್ಲಿ ಯಕ್ಷಗಾನದ ಸಾಹಿತ್ಯದ ಒಲವು ಮಗ್ಗುಲು ಮಗುಚುತ್ತಾ ಬಂತು ಅನ್ನುವಂಥ ಒಂದು ಚರಿತ್ರೆ. ನಾವು ಕನ್ನಡ ಸಾಹಿತ್ಯ ಚರಿತ್ರೆಯ ಸಂದರ್ಭದಲ್ಲಿ ಪ್ರಾಚೀನ ಕಾಲದ ಹಳೆಗನ್ನಡ, ನಡುಗನ್ನಡ, ಆಧುನಿಕ ಕನ್ನಡ, ನವೋದಯದ ಮುಂಗೋಳಿಯ ಮುದ್ದಣನ ಪ್ರಯತ್ನ, ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ದಲಿತೋತ್ತರ, ಬಂಡಾಯ, ಹೇಗೆ ಬೇರೆ ಬೇರೆ ವಿಭಾಗಗಳನ್ನು ನಾವು ಮಾಡಿದ್ದೇವೆ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ. ಯಕ್ಷಗಾನದಲ್ಲಿಯೂ ಕೂಡ ಅಂಥದ್ದನ್ನು ಮಾಡಬಹುದು ಅನ್ನುವುದು ಬಹಳ ಮುಖ್ಯವಾದಂತಹ ವಿಷಯ. ಸುಮಾರು 70ರ ದಶಕದ ಆರಂಭದಲ್ಲಿ ನಾವೆಲ್ಲ ಕಣ್ಣು ಬಿಡ್ತಾ ಇದ್ದ ಕಾಲ ಅದು. ಆ ಕಾಲದಲ್ಲಿ ಅಮೃತರು ಮತ್ತೆ ರಾಘವ ನಂಬಿಯಾರರು ಯಕ್ಷಗಾನದಲ್ಲಿ ಒಂದು ನವ್ಯ ಯುಗವನ್ನು ಆರಂಭ ಮಾಡಿದರು ಅಂತ ನಾವು ಹೇಳಬೇಕು. ಸಾಹಿತ್ಯ ಚರಿತ್ರೆಯಲ್ಲಿ ಅದನ್ನು ಗಮನಿಸಬೇಕು ಅನ್ನೋದು ನನ್ನ ನಿರ್ಧಾರ. ಅಮೃತರ ಕಾಯಕಲ್ಪ ಇರಬಹುದು, ಅಥವಾ ನಂಬಿಯಾರರ ಪ್ರಸಂಗ ಇರಬಹುದು. ಬಹಳ ಮುಖ್ಯವಾಗಿ ಅವರು ಮಾತಿನ ಆರಂಭದಲ್ಲಿ ಹೇಳಿದ್ರಲ್ಲ, ಸಮಾಜದಲ್ಲಿರುವಂತಹ ಶ್ರೇಣೀಕರಣ, ಈ ಶ್ರೇಣೀಕರಣ ಯಾವ ರೀತಿಯ ಅನ್ಯಾಯವನ್ನು ಮಾಡಿದೆ. ಪುರಾಣದಲ್ಲಿರುವಂತಹ ಅಂತಹ ಅನೇಕ ಅನ್ಯಾಯಗಳನ್ನು ಹೊಸ ದೃಷ್ಟಿಯಿಂದ ಪರಿಭಾವಿಸಿ ವೈಚಾರಿಕತೆಯಿಂದ ಅದನ್ನು ಜನಮನಕ್ಕೆ ತಲುಪಿಸುವಂತಹ ಕೆಲಸವನ್ನು ಅಮೃತರು ಮಾಡಿದರು, ನಂಬಿಯಾರರು ಕೂಡ ಮಾಡಿದರು. ಅವರ ಚಕ್ರೇಶ್ವರ ಪರೀಕ್ಷಿತ ಇರಬಹುದು, ಉತ್ತಮ ಸೌದಾಮಿನಿ ಇರಬಹುದು, ವಜ್ರಧರ ವಿಲಾಸ ಇರಬಹುದು, ಅಮರೇಂದ್ರ ಪದ ವಿಜಯಿ ಇರಬಹುದು. ಇಲ್ಲೆಲ್ಲ ಆ ಹೊಳಹುಗಳನ್ನು ನಾವು ನೋಡ್ತೇವೆ. ಶೋಷಿತನಿಗಾಗುವಂತಹ ಅನ್ಯಾಯವನ್ನು ಪ್ರತಿಭಟಿಸುವುದು. ಇಕ್ರಲಾ ಒದಿರ್ಲಾ ಅನ್ನುವಂತಹ ಕನ್ನಡ ಕಾವ್ಯದ ರೀತಿಯ
ಕಟುವಾದಂತಹ ಮಾರ್ಗವನ್ನು ಯಕ್ಷಗಾನ ಕವಿಗಳು ಅನುಸರಿಸಲಿಲ್ಲ. ಬಹಳ ಉಚಿತವಾದಂತಹ ಯಕ್ಷಗಾನದ ವ್ಯಾಕರಣದ ಒಳಗಡೆಯೇ, ಆ ಚೌಕಟ್ಟಿನ ಒಳಗಡೆಯೇ ಬಂಡಾಯದ ಧ್ವನಿಯನ್ನು, ಪ್ರತಿಭಟನೆಯ ಧ್ವನಿಯನ್ನು ಅವರು ದಾಖಲಿಸಿದರು. ಇದು ಒಂದು ಕಲೆ ಹೊಸ ಮಗ್ಗುಲಿಗೆ ಹೊರಳುವಂತಹ ರೀತಿ ಮತ್ತು ಕಲಾತ್ಮಕ ಚೌಕಟ್ಟಿನಲ್ಲಿಯೇ ಪ್ರಯೋಗಗಳಿಂದ ಜನಮನವನ್ನು ತಿದ್ದುವಂತಹ ರೀತಿ. ಇದು ಯಕ್ಷಗಾನ ಸಾಹಿತ್ಯ ಚರಿತ್ರೆಯಲ್ಲಿ ಬಹಳ ಮುಖ್ಯವಾದಂತಹ ಒಂದು ಘಟ್ಟ ಅಂತ ನಾನು ಅಂದುಕೊಳ್ತೇನೆ. ಅದನ್ನು ನಾವು ಮುಂದುವರಿಸಲಿಲ್ವೋ ಏನೋ, ಅಷ್ಟು ಸಶಕ್ತವಾಗಿ ಪರಿಣಾಮಕಾರಿಯಾಗಿ ನಾವು ಮುಂದುವರಿಸಲಿಕ್ಕೆ ವಿಫಲರಾಗಿದ್ದೇವೆ ಅಂತ ಒಪ್ಪಬೇಕು. ಇತ್ತೀಚಿನ ಪ್ರಸಂಗಕಾರರು ಅಂತಹ ದೃಷ್ಟಿಯ ಪ್ರಸಂಗಗಳನ್ನು ಬರೀತಾ ಇರಲಿಲ್ಲ. ಮುರಳೀಧರ ಉಪಾಧ್ಯಾಯ ಅವರು ಭಾನುಮತಿಯ ನೆತ್ತವನ್ನು ಉದಾಹರಿಸಿದರು. ಆ ಪ್ರಸಂಗ ನಾನು ಬರೆದಿದ್ದೇನೆ. ಆದರೆ ಅಂತಹ ಪ್ರಸಂಗಗಳಿಗೆ ಎಲ್ಲಿದೆ ರಂಗಾವಕಾಶ? ಅದು ಹಸ್ತಪ್ರತಿಯಲ್ಲಿಯೇ ಮುಳುಗಿದೆ. ಹೊಸ ಕಲ್ಪನೆಯಿಂದ ಪಂಪನ ಒಂದು ಪದ್ಯವನ್ನು ಆಧಾರವಾಗಿ ಇಟ್ಟುಕೊಂಡು ಅನೇಕ ಕಲ್ಪನೆಗಳನ್ನು ಸ್ವೋಪಜ್ಞವಾಗಿ ಚಿಂತನೆ ಮಾಡಿ ಒಂದು ರಾತ್ರಿಯ ಕಾಲಕ್ಕೆ ಬೇಕಾಗುವಂತಹ ಒಂದು ಪ್ರಸಂಗವನ್ನು ನಾನು ರಚನೆ ಮಾಡಿದ್ದೇನೆ. ಅದರಲ್ಲಿ ಭಾನುಮತಿ ಬಹಳ ಈ ಪಗಡೆಯಾಟದ ನಿಸ್ಸೀಮೆ ಅವಳ ಅಪ್ಪ ಭಾನುಮತಿ ಸ್ವಯಂವರವನ್ನು ಮಾಡುವುದು ಬಿಲ್ಲೆತ್ತುವ ಮೂಲಕ ಅಲ್ಲ, ಮತ್ಸ್ಯಯಂತ್ರ ಭೇದನದ ರೀತಿ ಅಲ್ಲ. ಪಗಡೆಯಾಟದಲ್ಲಿ ಭಾನುಮತಿಯನ್ನು ಯಾರು ಸೋಲಿಸ್ತಾರೆ ಅವರಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಅದು ನನ್ನ ಕಲ್ಪನೆ. ಅದು ಆ ಸ್ವಯಂವರಕ್ಕೆ ಕೃಷ್ಣ, ಬಲರಾಮ, ಕೌರವ ಎಲ್ಲರೂ ಬರ್ತಾರೆ, ಅದು ಬೇರೆ ಮಾತು. ಅಲ್ಲಿ ಅವರ ಸಂವಾದಗಳು ತಾಳಮದ್ದಳೆಗೂ ಅನ್ವಯ ಆಗುವಂತಹ ರೀತಿಯ ವಾದ ವಿವಾದಗಳು ಇದೆಲ್ಲ ಅಲ್ಲಿ ಬರುತ್ತದೆ, ಇರಲಿ. ಅದರಲ್ಲಿ ಸತ್ಯಂತಪ ಮುನಿಗಳು ಕರ್ಣನ ಜನ್ಮ ವೃತ್ತಾಂತವನ್ನು ದುರ್ಯೋಧನನಿಗೆ ಹೇಳುವ ಸಂಗತಿ ಪಂಪನಿಂದ ನಮಗೆ ತಿಳಿದು ಬಂತಹ ಕಥೆ ಅದು, ಇತ್ಯಾದಿಗಳನ್ನು ಕೂಡ ಸೇರಿಸಿಕೊಂಡು ಕರ್ಣ ಇಷ್ಟು ದೊಡ್ಡ ಮಹಾತ್ಮ ಅನ್ನುವುದನ್ನು ಒಪ್ಪಿಕೊಂಡು ಕೌರವ ಮಹಾಭಾರತದ ಸಂಗ್ರಾಮಕ್ಕೆ ಸಂಕಲ್ಪ ಮಾಡುವಲ್ಲಿಗೆ ಅದು ಮಂಗಳಾಗ್ತದೆ ಕಥೆ. ಮಹಾಭಾರತದ ಮಹಾಯುದ್ಧದ ಸಂಕಲ್ಪ ಅದು ಇರಲಿ. ಈ ರೀತಿ ಪುರಾಣದ ಪ್ರಸಂಗಗಳನ್ನೇ ಹೊಸ ತಾತ್ವಿಕ ವಿವೇಚನೆಯಿಂದ ನಾವು ಬಳಸಲಿಕ್ಕೆ ಸಾಧ್ಯ. ನಮ್ಮ ಜನ ಅದನ್ನು ಸ್ವೀಕರಿಸಬೇಕು. ಯಾವುದೋ ಚಂದಮಾಮ ಕಥೆಗಳನ್ನು ಮಾಡಿ, ಅದೇ ನವಿಲಿನ ನಾಟ್ಯವನ್ನು ನೋಡಿ, ಖಳನಾಯಕಿಯರ ಧಾರಾವಾಹಿಯ ಪ್ರತಿಬಿಂಬಗಳನ್ನು ನಮ್ಮ ರಂಗಸ್ಥಳದಲ್ಲಿ ನೋಡಿ, ಒಂದೇ ರೀತಿಯ ಸಿದ್ಧಸೂತ್ರದ ಪ್ರಸಂಗಗಳಿಂದ ನಮ್ಮ ಜನರಿಗೆ ಇನ್ನೂ ಕೂಡ ಬೇಸರ ಆಗಲಿಲ್ವಲ್ಲ ಅಂತ ನನಗೆ ಆಶ್ಚರ್ಯ. ಈ ರೀತಿ ಸೃಜನಶೀಲವಾದಂತಹ ಆಲೋಚನೆ, ಅದು ಪೌರಾಣಿಕ ಇರಬಹುದು, ಆಧುನಿಕ ಆಖ್ಯಾನಗಳೇ ಇರಬಹುದು, ಆದರೆ ಆ ಮೂಲಕ ಜನಮನಕ್ಕೆ ಒಂದು ರೀತಿಯ ಸೃಜನಶೀಲ ಚಿಂತನೆ ಮತ್ತು ಒಂದು ನವಿರಾದಂತಹ ಭಾವ, ಚಿಂತನೆ ಮಾಡುವಂತಹ ಅವಕಾಶ ಇವುಗಳನ್ನು ಸೃಷ್ಟಿಸಬೇಕು. ತಾಳಮದ್ದಳೆಯಲ್ಲಿ ಹೇಗೆ ಅಡಿಗರ ಪದ್ಯಾರ್ಥಗಳನ್ನು ಕೂಡ ಹೊಸ ಕಲ್ಪನೆಯಿಂದ ಅರ್ಥಧಾರಿ ಹೊಸ ರೀತಿಯಲ್ಲಿ ಅದನ್ನು ಜನಮನಕ್ಕೆ ತಲುಪಿಸಬಹುದು ಅನ್ನುವುದಕ್ಕೆ ಬಹಳ ಚೆನ್ನಾದಂತಹ ಉದಾಹರಣೆಯನ್ನು ಅವರು ಕೊಟ್ಟರು. ನಮ್ಮ ತಾಳಮದ್ದಳೆಯ ಅರ್ಥಧಾರಿಗಳು ಹೇಗೆ ಹಳೆಯ ಅರ್ಥಧಾರಿಗಳು ಹೊಸ ಲೋಕವನ್ನು ಕಟ್ಟಿದರೋ, ಹಾಗೆ ಇತ್ತೀಚಿನ ಅರ್ಥಧಾರಿಗಳು ಕೂಡ ಅದ್ಭುತವಾದಂತಹ ಕಲ್ಪನೆಯನ್ನು ರಂಗಕ್ಕೆ ತರ್ತಾ ಇದ್ದಾರೆ. ಅಂಥವರಿಗೆ ಅಡಿಗರಂತಹ ಅವರ ಕಾವ್ಯದಂತಹ ಹಿನ್ನೆಲೆ ಬೇಕು. ಶೈಕ್ಷಣಿಕವಾದಂತಹ ಆಲೋಚನೆಗಳನ್ನು, ರೂಪಕ, ಪ್ರತಿಮೆ, ಇದು ಏನು ಅಂತಲೇ ಗೊತ್ತಿಲ್ಲ ನಮ್ಮಲ್ಲಿ ಕಲಾವಿದರಿಗೆ. ಪ್ರತಿಮೆ ಅಂದರೆ ಏನು, ಇಮೇಜ್. ರೂಪಕ ಅಂದರೆ ಏನು, ಸಂಕೇತ ಅಂದರೆ ಏನು, ಸಂಕೇತ, ರೂಪಕ, ಪ್ರತಿಮೆಗಳಿಗೆ ಕಾವ್ಯದ ಮೀಮಾಂಸೆಯಲ್ಲಿರುವ ವ್ಯತ್ಯಾಸಗಳೇನು, ಇಂತಹ ಆಲೋಚನೆಗಳನ್ನು ಕೂಡ ಯಕ್ಷಗಾನ ರಂಗಭೂಮಿ ತಾತ್ವಿಕವಾಗಿ ಅದನ್ನು ತರಬೇಕು. ವಂಶವಲ್ಲರಿ ಅಂತ ಒಂದು ಪ್ರಸಂಗದಲ್ಲಿ ನಾನು ಅದನ್ನು ಬರೆದೆ. ಪೆರಡೂರು ಮೇಳದವರು ಆಟ ಆಡಿದರು. ಆದರೆ ರೂಪಕ ಪ್ರತಿಮೆಗಳಿಗೆ ಯಾವ ಅರ್ಥಧಾರಿಯೂ ಅರ್ಥವನ್ನು ಹೇಳಲಿಲ್ಲ. ಸಾಹಿತ್ಯದಲ್ಲಿ ಇರುವಂತಹ ಇಂತಹ ಅನೇಕ ಗಹನವಾದಂತಹ ಹೊಸ ರೀತಿಯ ಆಲೋಚನೆಗಳನ್ನು ಜನಮನಕ್ಕೆ ತಲುಪಿಸುವ ಕೆಲಸ ಯಕ್ಷಗಾನದಲ್ಲಿ ಆಗಬೇಕು ಅನ್ನೋದು ಬಹಳ ಮುಖ್ಯ. ಇವತ್ತು ನಂಬಿಯಾರರ ಈ ಹೊಸ ಪುಸ್ತಕ ವಾಸುಶೆಟ್ಟರ ಕಾಲದ ಅರ್ಥಧಾರಿಯ ಒಳಗನ್ನೂ ಮತ್ತು ಹೊರಗನ್ನೂ ಚಿಂತಿಸಬಹುದಿದು. ಇದು ನಮ್ಮ ಹೊಸ ಅರ್ಥಧಾರಿಗಳಿಗೆ ಒಂದು ಪ್ರೇರಣೆಯನ್ನು, ಒಂದು ಭರವಸೆಯನ್ನು, ಬದುಕಿಗೆ ಒಂದು ಚೌಕಟ್ಟನ್ನು, ಕಲೆಯ ಕುರಿತಾದಂತಹ ಶ್ರದ್ಧೆಗೆ ಒಂದು ಹೊಸ ವ್ಯಾಖ್ಯೆಯನ್ನು ಕೊಡುವ ಹಾಗಾಗಬೇಕು ಅಂತ ನಾನು ಆಶಿಸ್ತೇನೆ. ಒಂದು ಮಾತು, ಇಂತಹ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಒಬ್ಬರಾದರೂ ಈ ಪುಸ್ತಕದ ಬಗ್ಗೆ ಮಾತಾಡುವಂತಹ ಒಂದು ವ್ಯವಸ್ಥೆ ಇರಬೇಕು. ನಮ್ಮ ಮೈಸೂರಿನಲ್ಲಿ ಹಾಗಲ್ಲ. ಪುಸ್ತಕ ಬಿಡುಗಡೆ ಅಂತಂದರೆ ಆವತ್ತು ವೇದಿಕೆಯಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಮೊದಲೇ ಪುಸ್ತಕವನ್ನು ಕೊಡಲಾಗುತ್ತದೆ. ಅವರೆಲ್ಲರೂ ಪುಸ್ತಕ ಓದಿಕೊಂಡು ಬರ್ತಾರೆ. ಅದರಲ್ಲಿ ಒಬ್ಬ ಮಾತ್ರ ಪುಸ್ತಕದ ಪರಿಚಯ ಮಾಡುವವನು, ಉಳಿದೆಲ್ಲರೂ ಕೂಡ ಅತಿಥಿಗಳು, ಅಧ್ಯಕ್ಷರು, ಪುಸ್ತಕ ಬಿಡುಗಡೆ ಮಾಡುವವರು ಅಂತ. ಹೀಗೆ
ವೇದಿಕೆಯಲ್ಲಿ ಕುಳಿತ 5-6 ಜನರು ಕೂಡ ಪುಸ್ತಕದ ಬಗ್ಗೆಗೆ ಮಾತಾಡ್ತಾರೆ. ಅದರಲ್ಲಿಯೂ ಬಹಳ ದೊಡ್ಡ ತಮಾಷೆ ಏನು ಅಂತಂದರೆ, ಅತಿರಥ ಮಹಾರಥರೆಲ್ಲ ಅಧ್ಯಕ್ಷರಾಗಿ ಉದ್ಘಾಟಕರಾಗಿ ಇರ್ತಾರೆ. ಸನ್ಮಾನ್ಯ ಕೀರ್ತಿಶೇಷ ದೇ ಜವರೇಗೌಡರು ಅವರ ಅಧ್ಯಕ್ಷರು, CPK ಅವರು ಪುಸ್ತಕವನ್ನು ಬಿಡುಗಡೆ ಮಾಡೋರು, ಮುಖ್ಯ ಅತಿಥಿಗಳಾಗಿ ರಾಮೇಗೌಡ ಅವರು, ಹೀಗೆ ಯೂನಿವರ್ಸಿಟಿಯ ಪ್ರೊಫೆಸರ್ಗಳೆಲ್ಲ ಬಂದು ಕುಳಿತುಕೊಂಡಿರ್ತಾರೆ. ಒಂದು ಸಂದರ್ಭ ಬಂತು ನನಗೆ, ಈ 4-5 ಜನ ಘಟಾನುಘಟಿಗಳು ಮಾತಾಡಿದ ಮೇಲೆ, ಅವರೆಲ್ಲ ಮಾತಾಡುವುದು ಪುಸ್ತಕದ ಮೇಲೆಯೇ, ಈ 4-5 ಜನ ಮಾತಾಡಿದ ಮೇಲೆ ಪುಸ್ತಕ ಪರಿಚಯ ಕಬ್ಬಿನಾಲೆ ಬರಬೇಕು. ಎಷ್ಟು ಕಷ್ಟ ಆಗುತ್ತದೆ ಅಂತಂದರೆ, ಪುಸ್ತಕದ ಎಲ್ಲ ಅಂಶಗಳನ್ನು ಕೂಡ ಈ ಮಹಾನುಭಾವರು ಹೇಳಿರ್ತಾರೆ, ನಾವೇನು ಪುಸ್ತಕ ಪರಿಚಯ ಮಾಡೋದು? ಆದರೂ ಕೂಡ ಅವರು ಹೇಳದೇ ಇರುವಂತಹ ವಿಷಯಗಳನ್ನು ಹೇಳಿ ಜನಮನವನ್ನು ನಾವು ಸೆಳೀಬೇಕು. ಅಂದರೆ ಸಾಹಿತ್ಯ ಕಾರ್ಯಕ್ರಮವು ಕೂಡ ಇಂತಹ ರುಚಿಶುದ್ಧಿಯ ಪೈಪೋಟಿಯಿಂದ ಕೂಡಿರ್ತದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಯಾರಾದರೂ ಒಬ್ಬರಾದರೂ ಪುಸ್ತಕದ ಬಗೆಗೆ ಮಾತಾಡಬೇಕು. ಸೇರಿದ ಸಹೃದಯರಿಗೆ ಎಲ್ಲ ಹೇಳಬಾರದು. ಎಲ್ಲ ಹೇಳಿದರೆ ಪುಸ್ತಕವನ್ನು ಯಾರು ಕೊಂಡುಕೊಳ್ಳೋದಿಲ್ಲ. ಅದು ಆಸಕ್ತಿ ಹುಟ್ಟುವ ಹಾಗೆ ಆಕರ್ಷಣೀಯವಾಗಿ ಆದರೂ ಕೆಲವರು ಮಾತಾಡಬೇಕು ಅಂತ ನನ್ನ ಆಲೋಚನೆ. ಉಡುಪಿಯ ಪುಸ್ತಕ ಬಿಡುಗಡೆ ಸಮಾರಂಭಗಳಲ್ಲಿ ನಾನು ಹೆಚ್ಚು ಭಾಗವಹಿಸಿದವನಲ್ಲ, ಇಲ್ಲಿಯ ಸ್ವರೂಪ ನನಗೆ ಗೊತ್ತಿಲ್ಲ. ಆದರೆ ಈ ರೀತಿಯ ಒಂದು ಆಲೋಚನೆ ನಿಮ್ಮಲ್ಲಿ ಇರಬೇಕು ಅಂತ ಹಾರೈಸಿ ಅಚಾನಕ್ಕಾಗಿ ನಾನು ಬಂದವನು, ಉಪೂರರ ಕಾರ್ಯಕ್ರಮಕ್ಕೆ ಬಂದವನು, ಅಂಬಾತನೆಯರ ಒಟ್ಟಿಗೆ ಇಲ್ಲಿಗೆ ಬಂದೆ. ಬಹಳ ಕಾಲದ ಆತ್ಮೀಯರಾದಂತಹ ನಂಬಿಯಾರರ ಪುಸ್ತಕ ಬಿಡುಗಡೆಯನ್ನು ಪ್ರೀತಿಯಿಂದ ಬಂದಿದ್ದೇನೆ. ನಿಮಗೆಲ್ಲರಿಗೂ ತಲೆಬಾಗಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬಾಳಿ ಬೆಳಗಿದವಿಲ್ಲಿ, ಶ್ರೀಗಂಧ ಬೆಳೆವಂಥ ನಾಡಿನಲ್ಲಿ, ಹೊನ್ನಂಥ ಭಾವಗಳು ಆಳಿ ಮೊಳಗಿದವಿಲ್ಲಿ, ಸಿರಿವಂತ ನೆಲೆದೊಡಲ ಹಾಡಿನಲ್ಲಿ. ಈ ಮಣ್ಣಿನ ಸಾಹಿತ್ಯ ರಂಗದ ದಿಗ್ಗಜ ಸವ್ಯಸಾಚಿ ಏನೆಂದರೂ ಕಡಿಮೆಯೇ. ಹರಿದಾಸರಾಗಿ, ಸಾಹಿತಿಗಳಾಗಿ, ವಿದ್ವಾಂಸರಾಗಿ ಅವರು ನೀಡಿದ ಕೊಡುಗೆ ಅನನ್ಯ. ಕಾವ್ಯ ಸೃಷ್ಟಿಯ ಮೂಲಕ ಹೊಸ ದಿಶೆಯ ಬೆಳಕಾದ ನಮ್ಮೆಲ್ಲರ ಪ್ರೀತಿಯ ಹೃದಯ ಸಮಾಧಿಯಾದ ಶ್ರೀಯುತ ಅಂಬಾತನೆಯ ಮುದ್ರಾಡಿ ಇವರನ್ನ ಅಧ್ಯಕ್ಷೀಯ ಮಾತಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ಅಭಿಮಾನ ವಾಸು ಶೆಟ್ಟರ ಮೇಲೆ, ನಿಮ್ಮ ಮೇಲೆ ಅಭಿಮಾನ ಇಲ್ಲ ಅಂತಲ್ಲ. ಸುಮಾರು 60 ವರ್ಷಗಳಿಂದ ನಂಬಿಯಾರನ್ನು ನಾನು ಕಂಡಿದ್ದೇನೆ. 60 ವರ್ಷಗಳಲ್ಲಿಯೂ ನಮ್ಮ ಸ್ನೇಹ ಎಂದೂ ಯಾವ ರೀತಿಯಲ್ಲಿಯೂ ದೂರವಾದುದಿಲ್ಲ, ಹತ್ತಿರ ಆಗ್ತಾ ಇದೆ. ಒಂದು ವ್ಯತ್ಯಾಸ ಉಂಟು ನನಗೂ ಅವರಿಗೂ. ಅವರು ಸತ್ಯವನ್ನು ಕಟುವಾಗಿ ಹೇಳ್ತಾರೆ, ನಾನು ಮನಸ್ಸಿನೊಳಗೆ ಇಟ್ಟುಕೊಳ್ತೇನೆ, ಅಷ್ಟೇ ವ್ಯತ್ಯಾಸ. ಅವರದ್ದು ನಿರ್ಭೀಡೆಯ ಮಾತು, ನನ್ನದು ಸಂಕೋಚದ ಮಾತು. ಯಾಕೆ ನೋಯಿಸಬೇಕು ಇನ್ನೊಬ್ಬರ ದೃಷ್ಟಿಯಲ್ಲಿ? ಅವರಿಗೆ ಅವರ ದಾರಿ, ನನಗೆ ನನ್ನ ದಾರಿ. ಆದರೂ ಕಲೆಯ ಬಗ್ಗೆ ಇಬ್ಬರದ್ದು ಸಮದಾರಿ, ಅದಕ್ಕೆ ವ್ಯತ್ಯಾಸ ಏನೂ ಇಲ್ಲ. ಕಾಲೇಜು ವಿದ್ಯಾರ್ಥಿಯಾಗಿರುವಾಗಲೇ ಪುಸ್ತಕದ ಬಗ್ಗೆ ಅನಂತ ಹೇಳ್ತೇನೆ, ಮೊದಲು ನಂಬಿಯರ ಬಗ್ಗೆ ಹೇಳ್ತೇನೆ. ತಿಂಕುತಿಟ್ಟಿನ ಹೆಜ್ಜೆಗಾರಿಕೆಯನ್ನು ಕಡಿದು ವೇಷ ಕಟ್ಟಿ ಕುಣಿದ್ರು. ಎಂಥ ವೇಷ ಅವ್ರದ್ದು, ನೀವು ನಂಬಲಿಕ್ಕಿಲ್ಲ. ಬಣ್ಣದ ವೇಷ, ಬಣ್ಣದ ವೇಷವನ್ನು ಹಾಕಿ ಕುಡಿದ್ರು. ಯಾಕೆ ಬಿಟ್ಟರು ನನಗೆ ಗೊತ್ತಿಲ್ಲ. ಕಡೆಗೆ ಗೊತ್ತಾಯಿತು, ಅವರಿಗೆ ಶಾರೀರ ಚೆನ್ನಾಗಿಲ್ಲ. ಅದು ಬಹಳ ಕೋಮಲವಾದಂಥ ಮೃದುವಾದಂಥ ಸ್ವರ ಅನ್ನೋದ್ರಿಂದ ವೇಷ ಹಾಕೋದನ್ನು ಬಿಟ್ಟರು. ಆಮೇಲೆ ಏನು ಮಾಡಿದರು, ಚಂಡೆ ಬಾರಿಸೋದನ್ನು ಕಲ್ತರು. ಅದನ್ನು ನೋಡಿದ್ದೇನೆ ನಾನು, ಚಂಡೆ ನುಡಿಸಿರು ಚೆನ್ನಾಗಿ. ಚಂಡೆ ನುಡಿಸೋದನ್ನು ಬಿಟ್ಟರು, ಅರ್ಥ ಹೇಳೋದಕ್ಕೆ ತೊಡಗಿದರು. ಅದನ್ನು ಬಿಟ್ಟರು. ಆಮೇಲೆ ಪ್ರಸಂಗ ಬರೆಯುವುದಕ್ಕೆ ತೊಡಗಿದರು. ಅತ್ಯಮೂಲ್ಯವಾದಂಥ 5 ಪ್ರಸಂಗಗಳನ್ನ ಬರೆದಿದ್ದಾರೆ. ಪೌರಾಣಿಕ ಪ್ರಸಂಗಗಳು ಇವತ್ತಿನ ಕಾಲಕ್ಕೆ ಸಂಗತವಾಗುವಂತೆ ಮಾಡಿದ್ದಾರೆ. ಆಮೇಲೆ ಅವರು ಪ್ರಸಂಗ ಬರೀಲಿಲ್ಲ. ನಾನು ಕೇಳಿದೆ, ಯಾಕೆ ಈಗ ಪ್ರಸಂಗ ಬರೆಯೋದು? ಈಗ ಏನೆಲ್ಲ ಪ್ರಸಂಗ ಬರೆಯುತ್ತಾರೆ, ಅವರು ಬರೆಯುತ್ತಿರಲಿ, ನಾನು ಬರೆಯೋದಿಲ್ಲ, ನಾನು ಬರೆದದ್ದು ಸಾಕು ಅಂತ ಹೇಳಿದರು. ಏನೆಲ್ಲ ಬರೀತಾರೆ ಅನ್ನೋದ್ರಲ್ಲಿ ಅವಳ ಪ್ರಸಂಗ ರಚನೆಯ ಚಿಂತನೆ ಇದೆ ಅಂತ ನಾನು ಭಾವಿಸ್ತೇನೆ. ಪ್ರಸಂಗ ರಚನೆಯಲ್ಲಿ ಬಿಟ್ಟಂಥ ನಂಬಿಯವರು ವಿಮರ್ಶೆಗೆ ಹೊರಟರು. ಅನೇಕ ಮೌಲಿಕವಾದಂಥ ಕೃತಿಗಳನ್ನು ನೀಡಿದರು.
ಆಮೇಲೆ ಸಾಕು ಅನ್ನಿಸ್ಲಿಲ್ಲ ಅವರಿಗೆ, ಅವ್ರಿಗೆ ಸಾಕು ಅಂತ ಅನ್ನಿಸುವುದೂ ಇಲ್ಲ. ಜೀವನ ಛತ್ರೆಯ ಬಗ್ಗೆ ಬರಲಿಕ್ಕೆ ತೊಡಗಿದವರು. ಮದ್ದಳೆಯ ಮಾಯಾಲೋಕ ಬರೆದರು ಹಿರಿಯಡ್ಕ ಗೋಪಾಲರಾಯರವರಿಗೆ. ಗೋರ್ಪಾಡಿ ವಿಠ್ಠಲ ಪಾಳಟರ ಬಗ್ಗೆ ಚಿನ್ನದ ತಾಳ ಬರೆದರು. ರಂಗಭೂಮಿಯ ಬೆಳಕು ಅಂತ ಕೂಳಿರುವ ರಾಮಚಂದ್ರ ರಾಯರಿಗೆ ಬರೆದರು. ಆಮೇಲೆ ರಂಗವಿದ್ಯೆಯ ಹೊಲಬು ಅಂತ ತಿರುಗ ಗೋಪಾಲರಾಯರ ಬಗ್ಗೆ ಬರೆದರು. ಅದು ಮಾಯಾಲೋಕದ 2ನೇ ಭಾಗ. ಅವರೇ ಮೊದಲು ಹೇಳಿದ ಹಾಗೆ ಬರೆದ ನೆಲೆಯಲ್ಲಿ ಅರ್ಥಧಾರಿಯ ಒಳಗು ಎಂದು ಪ್ರಕಟವಾಗಬೇಕಿತ್ತು. ನನಗೆ ಅವರ ಕೆಲವು ಶಬ್ದ ಪ್ರಯೋಗಗಳ ನನಗೆ ಒಲಬು, ಒಳಗು, ಈ ಪದಪ್ರಯೋಗದೇ ಇಲ್ಲ. ರಂಗವಿದ್ಯೆಯ ಒಲಗು, ಅರ್ಥಧಾರಿಯ ಒಳಗು, ಈ ಶಬ್ದ ಪ್ರಯೋಗದಲ್ಲಿ ಅವರ ಸೂಕ್ಷ್ಮತೆಯ ದೃಷ್ಟಿಯನ್ನು ನಾನು ಗಮನಿಸಿದ್ದೇನೆ. ಹಿಮ್ಮೇಳದ ಕುರಿತಾಗಿ ಬೃಹತ್ ಗ್ರಂಥವನ್ನೇ ಬರೆದರು. ನಾನು ಹೇಳುವುದಿದೆ, ಯಕ್ಷಗಾನ ಕಲಾ ವಿಮರ್ಶೆಯ ಬೆರಳೆಣಿಕೆಯ ಕಲಾವಿದರಲ್ಲಿ 2 ಇಲ್ಲೇ ವೇದಿಕೆಯಲ್ಲಿ ಇದ್ದಾರೆ. ಬೆರಳೆಣಿಕೆಯ ವಿಮರ್ಶಕರಲ್ಲಿ 2 ಇಲ್ಲೇ ಇದ್ದಾರೆ. ಒಂದು ಹೆಬ್ಬೆರಳು, ಮತ್ತೊಂದು ತೋರು ಬೆರಳು. ಯಾವುದು ಹೆಬ್ಬೆರಳು, ಯಾವುದು ತೋರು ಬೆರಳು ಅನ್ನೋದು ನೀವು ಯೋಚನೆ ಮಾಡಿ. ಇನ್ನು 3 ಬೆರಳುಗಳು ಬೇರೆ ಇದೆ, ಇವರು ಅಲ್ಲಿ ಇಲ್ಲ, ನಾನು ಇವತ್ತು ಉಲ್ಲೇಖ ಮಾಡುವುದಿಲ್ಲ. ಇಲ್ಲಿದ್ದಾರೆ ಒಂದು ಹೆಬ್ಬೆರಳು, ಒಂದು ತೋರು ಬೆಳೆ. ಒಂದು ಛಂದಸ್ಸಿನ ಬಗ್ಗೆ, ಅದರ ಶಾಸ್ತ್ರೀಯ ಬಗೆಗೆ ಅಧ್ಯಯನ ಮಾಡಿ ಯಕ್ಷಗಾನ ಛಂದಸ್ಸು ಮೊದಲಿಗೆ ಬರೆದವರು, ಡಾಕ್ಟ್ರೇಟ್ ಪಡೆದವರು ಕಬ್ಬಿನೊಳ್ಳೆಯ ವಸಂತ ಭಾರತಾಚಾರ್ಯ. ಅದು ಒಂದು ಹೆಬ್ಬೆರಳು ನನ್ನ ದೃಷ್ಟಿಯಲ್ಲಿ ಹೇಳ್ತೇನೆ, ಈಗ ಹೇಳ್ತೇನೆ, ಹೆಬ್ಬೆರಳು. ಇನ್ನೊಂದು ತೋರು ಬೆರಳು, ಇದು ಹಾಗೆ ಇದು ಹೀಗೆ ಅಂತ ತೋರು ಬೆರಳು. 2 ಜನ ಇದ್ದಾರೆ. ಇದು ಪ್ರಚಾರದ ಯುಗ. ಪ್ರಚಾರ ಇಲ್ಲದೆ ಏನು ಮಾಡಲಿಕ್ಕೂ ಆಗುವುದಿಲ್ಲ. ದಾಖಲೀಕರಣ ಮುಖ್ಯ. ದಾಖಲೀಕರಣ ಇಲ್ಲಿ ಇವತ್ತು ಆ ಕಡೆಗೆ ನಮ್ಮ ಲಕ್ಷ್ಯವೂ ಇಲ್ಲ. ಕಟೀಲು ಸುತ್ತಲ ರಂಗನಾಥ ಭಟ್ರು ಬಂದಾರಲ್ಲ, ನಿಮ್ಮಂಥವ್ರಿಗಿಂತ ಹುಚ್ಚು ಹಿಡಿಬೇಕು, ಭಾಳ ಒಳ್ಳೆಯದು. ಯಾವ ಹುಚ್ಚು ಹಿಡಿಯೋದಕ್ಕಿಂತ ಈ ದಾಖಲೀಕರಣದ ಹುಚ್ಚು ಉಂಟಲ್ಲ, ನಮಗೆ ಹೆಚ್ಚು ಬಿಡಿ. ನನ್ನ ಅಜ್ಜಿಯ ಹೆಸರು ಗೊತ್ತಿದ್ರೆ ದೊಡ್ಡದು, ಆದರೆ ಆಚೆದ್ದು ಗೊತ್ತಿರೋದಿಲ್ಲ, ಏನು ದಾಖಲೆ ಇಲ್ಲ. ನಾವು ನಿನ್ನೆಯನ್ನು ಮರೆತವರು, ನಾಳೆಯ ನಿರೀಕ್ಷೆ ಉಳ್ಳವರು. ನಿನ್ನೆನೆ ನೆನಪಿಲ್ಲದೆ ಇನ್ನನ್ನು ಬಾಳಲಿಕ್ಕಾಗುವುದಿಲ್ಲ, ನಾಳೆಯ ಕನಸು ಕಾಣಲಿಕ್ಕಾಗುವುದಿಲ್ಲ. ಎಲ್ಲ ಅರ್ಥಧಾರಿಗಳಿಗೂ ಒಂದೊಂದು ಒಳಗು ಬೇರೆ ಇರ್ತದೆ. ಒಳಗೆ ಆ ದೃಷ್ಟಿಯಲ್ಲಿ ಆದ ಕೆಲಸ ಕಡಿಮೆ, ಆಗಬೇಕಾದ್ದು ಹೆಚ್ಚು ಅಂತ ನಾನು ಭಾವಿಸ್ತೇನೆ. ಒಬ್ಬ ಶ್ರೇಣಿ ಅಂತವರ ಬಗ್ಗೆ ಅನೇಕ ಬಂದಿದೆ. ದೊಡ್ಡ ಸಾಮಗ್ರ ಬಗ್ಗೆ, ರಾಮದಾಸರ ಬಗ್ಗೆ ಒಂದೊಂದು ಸಾಲದು, ಧೀರಜವರ ಬಂದಿಗೆ ಬಂದಿದೆ. ಪ್ರತಿಯೊಬ್ಬ ಅರ್ಥಧಾರಿಗಳ ಹಿಂದೆಯೂ ಒಂದು ದಂತಕತೆ ಎನ್ನಿಸುವಂಥ ಅನೇಕ ಸಂಗತಿಗಳಿವೆ. ಅದನ್ನು ನಾವು ನೆನಪಿಟ್ಟು ದಾಖಲಿಸಿಕೊಳ್ಬೇಕಂತ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಈ ಪುಸ್ತಕವನ್ನು ನಾನು ಆದ್ಯಂತವಾಗಿ ಓದಿದ್ದೇನೆ ಚೆನ್ನಾಗಿ. ಅಡ್ಡೆಯವರ ಜೊತೆಯಲ್ಲಿ ನಾನು ಸಹ ಅರ್ಥ ಹೇಳಿದವ ಮುಂಬೈಯಲ್ಲಿ. ಅವರ ಬಗ್ಗೆ ಒಂದು ಸಾನೆಟ್, ಒಂದು ಚತುರ್ದಶಪದಿ ಇಲ್ಲಿದೆ ನನ್ನ ಲೇಖನ. 2002 ಅವರ ಅಭಿನಂದನಾ ಗ್ರಂಥಕ್ಕಾಗಿ ಬರೆದಂಥ ಒಂದು ಲೇಖನ ಇದೆ. ಆ ಅರ್ಥದ ಗಾರಿಕೆ ಸೊಗಸೆ ಬೇರೆ, ಚೆನ್ನ ಬೇರೆ. ಅನೇಕರಿಗೆ ಗೊತ್ತಿಲ್ಲದ ಕೆಲವು ಸಂಗತಿಗಳನ್ನು ನೆನಪಿಲಿಟ್ಟುಕೊಳ್ಬೇಕಾದ ಅಗತ್ಯ ಅಂತ ನಿಮ್ಮ ದಾಖಲೆಗಾಗಿ ನಾನು ಹೇಳ್ತೇನೆ. ಹಿಂದೆ ಎಲ್ಲ ತಾಳ ಮೊದಲಿಗೆ ನಡೆಯುತ್ತಿದ್ದದ್ದು ಸಂಘ ಸಂಸ್ಥೆಗಳಲ್ಲಿ ಅಲ್ಲ. ಈಗಾಗಲೇ ಬಂತು, ಶಾಂತೂರು ಸದಾಶಿವ ಹೇಳಿದರು. ಕೃಷಿ ಪ್ರಧಾನವಾದಂಥ ಮನೆಯಲ್ಲಿ, ಕೃಷಿಕರ ಮನೆಯಲ್ಲಿ ಉಪನಯನವಾದಾಗ, ಮದುವೆಯಾದಾಗ ಶುಭ ಕಾಲಗಳಲ್ಲಿ ತಾಳಮದ್ದಲೇ ಆಗೋದು. ಅವರು ಕರೆ ಕೊಡು, ಇಷ್ಟು ಜನ ನಮ್ಮಲ್ಲಿ ತಾಳಮಲ್ಲೆ ಉಂಟು, ಬರಬೇಕು ಅಂತ. ತಾಳಮಲ್ಲೆ ಬರುವವರು ಬಂದ ಮೇಲೆ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡುವುದು. ಒಂದು 10 ಜನ ಬಂದರೆ 10 ಜನರಿಗೆ ಬೇಕಾದ ಪ್ರಸಂಗ, 5 ಜನ ಆದರೆ 5 ಜನಕ್ಕೆ ಬೇಕಾದ ಪ್ರಸಂಗ ಆಯ್ಕೆ ಮಾಡೋದು.
ಪ್ರಸಂಗಗಳ ಆಯ್ಕೆ ಸಂಘಟಕರದ್ದು, ಅರ್ಥಗಳ ಆರಿಕೆ ಅವರದ್ದೇ. ಎಲ್ಲಿವರೆಗೆ ಅಂತೇಳಿದರೆ ವೇದಿಕೆ 10ವರೆಗೆ ಯಾವ ಕಲಾವಿದರಿಗೂ ನನಗೆ ಇವತ್ತು ಎಂಥ ಅರ್ಥ ಅಂತ ಗೊತ್ತಿಲ್ಲ. ಅಲ್ಲಿ ಹೆಸರು ಕರೆದಾಗಲೇ ಮಾತ್ರ ಅವರು ಅರ್ಥ ಹೇಳಬೇಕು. ಈಗಿನ ಹಾಗಿಲ್ಲ. ಈಗ ಯಾರಾದರೂ ಕರೆದ್ರೆ ನನಗೆಂಥ ಅರ್ಥ, ಇನ್ನು ಯಾರೆಲ್ಲ ಬರ್ತಾರೆ ಅಂತ ಕೇಳ್ತಾರೆ. ನನಗೆ ಮೊದಲಿಗೆ ಅರ್ಥ ಸಿಗಬೇಕು ಅಂತ ಕೇಳ್ತಾರೆ. ಯಾಕಂದರೆ ಕಡೆಗೆ ಜನ ಇರೋದಿಲ್ಲ ಅಂತ ಗೊತ್ತುಂಟು. ನಾನು ಮೊದಲು ಅರ್ಥ ಹೇಳಿ ನಾನು ಹೊರಟು ಹೋಗ್ಲಿಕ್ಕೆ ಸಾಧ್ಯತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಅವರನ್ನು ಯಾಕೆ ಕರೆಸಿದ್ದು, ಅವರಿಗಿಂತ ಇವರು ಚೆನ್ನಾಗಿ ಅರ್ಥನ ಹೇಳ್ತಾರೆ, ಇವರನ್ನು ಕರೆಸಿ ಅಂತ ಹೇಳ್ತಾರೆ. ಒಂದು ಗುಂಪುಗಾರಿಕೆ ಬೆಳೆದು ತಾಳಮಲ್ಲ. ಹಿಂದಿಲ್ಲ ಅದಿರಲಿಲ್ಲ, ಹಿಂದಿಲ್ಲ ಹಾಗಿಲ್ಲ. ಆ ಕ್ಷಣಕ್ಕೆ ಅವರು ಹೇಳಿದ ಅರ್ಥಕ್ಕೆ ಸಿದ್ಧರಾಗಬೇಕು, ಇಲ್ಲದಿದ್ದರೆ ಅವ ಅರ್ಥಧಾರಿ ಅಲ್ಲ. ಸಂಘಟಕ ನೀನು ಏನು ಅರ್ಥ ಹೇಳ್ತಾನೆ ಅದನ್ನು ಹೇಳಿದರೆ ಮಾತ್ರ ಅವನು ನಿಜವಾದ ಅರ್ಥಧಾರಿ. ವಾಸು ಶೆಟ್ಟರ ಕಾಲಕ್ಕೆ, ಪೊಳ್ಯದವ್ರ ಕಾಲಕ್ಕೆ ಈ ಅರ್ಥಗಾರಿಕೆ ಇತ್ತು. ನಾನು ನೋಡಿದ್ದೆ, ನಾನು ಚೆನ್ನಾಗಿ ನೋಡಿದ್ದೆ, ನನಗೂ ಅನುಭವ ಉಂಟು. ಇದು ಹೊಸ ಪ್ರಯೋಗ ಮಾಡಿದರು. ಒಂದು ಯಾರಕ್ಕೆ ಸಂಜೀವರಾಯ ನಮಗೆ ನೆನಪಿನಲ್ಲಿ ಇಟ್ಕೋತಾರೆ. ಅವರೊಂದು ಪ್ರಯೋಗ ಮಾಡಿದ್ರು ಅಂತೇಳಿದ್ರೆ ಕಲಾವಿದರೆಲ್ಲರೂ ಕರೆದ್ರು. ಪ್ರಸಂಗದಲ್ಲಿ ಶುರುವಿಗೆ ಯಾರು ಬರ್ತದೆ ಅವರ ಹೆಸರನ್ನು ಮಾತ್ರ ಹೇಳೋದು, ಉಳಿದವ್ರನ್ನ ಹೇಳಲಿಕ್ಕಿಲ್ಲ ಅವರು. ನಾನು ಕಂಡಿದ್ದೇನೆ ಪ್ರತ್ಯಕ್ಷವಾಗಿ. 2 ಅರ್ಥವನ್ನು ಹೇಳಿದರು, ಉಳಿದವರು ನನಗೆ ಯಾವುದಂತ ನಿರೀಕ್ಷೆ ಮಾಡ್ತಿರ್ಬೇಕು. ಅವರ ಪದವಾಗ ನೀವು ಇಂಥ ಅಂತೇಳಿ ಆಗ ಕಲಾವಿದ ಎಚ್ಚರದಲ್ಲಿರ್ತಾರೆ. ನನ್ನ ಯಾವ ಪಾತ್ರ ಹೊಸ ಪ್ರಯೋಗ ಇದು ಏನಾಗ್ತಂತೇಳಿದ್ರೆ ಕಲಾವಿದನನ್ನು ಹೊರಗೆ ಹಚ್ಚುವ, ಅವನ ಶಕ್ತಿಯನ್ನು ಸಾಮರ್ಥ್ಯವನ್ನು ಹೊರಸೆಳೆಯುವುದಕ್ಕೆ ಕಾರಣೀಭೂತವಾಗ್ತದೆ. ಇಂಥದ್ದು ಇವತ್ತು ಇಲ್ಲ. ಇಂಥದ್ದು ಇವತ್ತು ಇಲ್ಲ. ಈ ದಾಖಲೆಗಳು ಎಷ್ಟು ಜನ ನಾವು ಇರಿಸಿಕೊಂಡಿದ್ದೇವೆ, ನಾವು ಇದನ್ನು ಯೋಚನೆ ಮಾಡಬೇಕು. ವಾಸು ಶೆಟ್ಟರಿಗೆ ಬಂದು ಬಹಳ ಚೆನ್ನಾಗಿ ಹೇಳ್ತಾರೆ, ಮುಚ್ಚು ಮರ ಇಲ್ಲದೆ. ಅವರು ಹೇಳಿದ್ದಲ್ಲ, ಅವರ ಬಾಯನ್ನು ನಂಬ್ಯಾರು ಹೇಳಿಸಿದ್ದ. ಅವರು ಹೇಳಿದ್ದಲ್ಲ, ಅವರಿಗೆ ಪ್ರಶ್ನೆ ಹಾಕಿ ಅವರು ಹೇಳ್ತಿದ್ರು. ಅವರಿಗೊಂದು ಹೆಸರಿತ್ತು, ಕೊಕ್ಕೆ ವಾಸು ಶೆಟ್ಟರು ಅಂತೇಳಿ. ಕೊಕ್ಕೆ ವಾಸು ಶೆಟ್ಟರು ಅಂತ ಹೆಸರಿತ್ತು. ಅವರು ಹೇಳ್ತಾರೆ, ದೊಡ್ಡ ಸಾಮಂತ ಭೀಷ್ಮನಿಗೆ ಇವರು ಅರ್ಜುನ ಅರ್ಥವನ್ನು ಹೇಳಬೇಕಾಯ್ತು. ಅಡ್ಕ ಅಜ್ಜ ನೀವು ಚಿರಂಜೀವಿ ಅಂತೆ. ಹೌದಾ? ಹೌದು, ನಾನು ಚಿರಂಜೀವಿ. ಹೇಗದು? ಅದು ಅಪ್ಪನಲ್ಲಿ ಮಾಡಿದಂಥ ಪ್ರತಿಜ್ಞೆ. ನಿಮ್ಮನ್ನು ಚಿರಂಜೀವಿ ಅಂತ ನಾನು ಒಪ್ಪಿಕೊಳ್ಳಿಲ್ಲ. ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಚಿರಂಜೀವಿ ಅಂತಲೇ ಸಂಬೋಧಿಸೋದು. ಎಂದು ಮಾತು ಸೊಗಸಾದ ನೋಡಿ. ಹಾಗೆ ಈ ವಾದ ಇದೆ. ತುಂಬ ವಾದ ಬೆಳೀತು ಬರುವಾಗ ಏನೋ ಬ್ಯಾಡ್ದಿದ್ರೆಲ್ಲ ಫಸ್ಟೇ ಕೇಳಿರುತ್ತೆ. ಆಗ ಅಲ್ಲಿದ್ದೊಬ್ಬ ಶೆಟ್ರು ಹೇಳಿರಂತೆ, ಹಾಗೆ ತರಸೆ ಮಜ್ಜಿಯ ವಾಸ ಯೋಜನೆ ಮಾಡ್ಕೊಳ ಆ ಥರ ಬನ್ನಿ ಕಿರ್ಪನ ಪಕ್ಕಡೆ ನನ್ನ ಮತ್ತೆ ಕೊಕ್ಕೆ ಬೇಡ ಬಿಡ್ತಿ ಅಂತ ಹೇಳಿರಂತೆ. ಅಲ್ಲಿಂದ ವಾಸು ಶೆಟ್ಟರು ಹೇಳ್ತಾರೆ, ಅಲ್ಲಿಂದ ಸಾಮಂತರಿಂದ ಅರ್ಥ ಹೇಳಿದ್ರಿಂದ ನನಗೆ ಕೊಕ್ಕೆ ವಾಸು ಶೆಟ್ಟರು ಅಂತ ಹೆಸರು ಬಂತು, ಅಡ್ಡ ಹೆಸರು ಬಂತು. ಏನೆಲ್ಲ ಸ್ವಾರಸ್ಯ ಉಂಟು, ಇದನ್ನು ಓದಿ ನೋಡಿ ನೀವು. ಅಲ್ಲಿ ಕೆಲವು ತುಳುವಿನಲ್ಲೇ ಇದೆ, ಹಾಗೆ ಬರೆದಿದ್ದರು ಸಂಗತಿ. ಬಹಳ ರೋಚಕವಾದಂಥ ಕಥೆಗಳಿವೆ, ಘಟನೆಗಳಿವೆ. ಇನ್ನೊಂದು ನಾನು ನೆನಪುಗಳು, ಹಿಂದೆ ಅರ್ಥದಲ್ಲಿ ಹೇಗಿತ್ತು ಗೊತ್ತೇ? ಯಾರು ಯಾರನ್ನು ಹೊಂಡಕ್ಕೆ ಹಾಕೋದನ್ನಲ್ಲೇ ಮೊದಲು ದೃಷ್ಟಿ ಇತ್ತು. ಹೊಂಡಕ್ಕೆ ಹಾಕೋದು, ಇದ್ರ ಹಳೆಯ ಬಾಯಿ ಮುಚ್ಚಿಸೋದು ಅಥವಾ ಕೋಟೆ ಕಟ್ಟೋದು ಅಂತ ಹೇಳ್ತಾರೆ. ಇಲ್ಲಿ ಕೋಟೆ ಕಟ್ಟೋದಲ್ಲ, ಹೊಂಡಕ್ಕೆ ಹಾಕೋದು. ಇವರು ವಾಸೆಟ್ರು ಉಲ್ಲೇಖ ಮಾಡ್ತಾರೆ, ಶಿವಪರ ಪಂಡಿತರಷ್ಟು ಹೊಂಡ ತೋಡುವವರು, ಕೋಟೆ ಕಟ್ಟುವವರು ಇನ್ನೊಬ್ಬರು ಇಲ್ಲ ಅಂತ. ಶಿವಪುರ ಪಂಡಿತರ ಅರ್ಥವನ್ನು ಕೇಳಿದಂತ ನನಗೆ ಅದು ಸ್ಪಷ್ಟವಾಗಿ, ಎಂಥ ಅರ್ಥಧಾರಿಗಳೇ ಇರಲಿ, ಎಲ್ಲಿ ಯಾವಾಗ ಹೊಂಡ ತೋಡಿರ್ತಾರೆ, ಯಾವಾಗ ಕೆಡುತ್ತಾರೆ ಅಂತ ಹೇಳಿಸಲ್ಲ. ಎಲ್ಲ ಹಿರಿಯ ಅರ್ಥದಲ್ಲಿ ಇದ್ದದ್ದು ಇದರಾಳಿಯನ್ನು ಮುಗಿಸುವುದಕ್ಕೆ ಒಂದು ಹೊಂಡ ತೋಡುವಂಥ ಮನೋವೃತ್ತಿ ಇತ್ತು. ನಾನು ಒಬ್ಬರ ಹತ್ರ ಹೋಗಿ ಕೇಳಿದ್ದೆ, ಅಭ್ಯಾಸ ಮಾಡುವಾಗ ಕೇಳುವಾಗ. ಅವರು ಒಂದು ಮಾತನ್ನು ಹೇಳಿದರು, ಮಾಸ್ತರ್ರೆ ಒಂದು ಮಾತು ಹೇಳ್ತೇನೆ, ಇದಿರಾಳಿ ನಮ್ಮಿಂದ ಚೆನ್ನಾಗಿ ಅರ್ಥ ಹೇಳ್ತಾನಂತಂದರೆ ಅವನನ್ನು ನಾವು ಹೊಂಡಕ್ಕೆ ಹಾಕೋದು ಯಾಕಂತ ಮೊದಲು ಕಲ್ತುಕೊಡ್ಬೇಕು ಅಂತೇಳಿ ಅವರು ನನಗೆ ಉಪದೇಶ ಮಾಡಿದ ಪಾಠ. ಆದರೆ ನನಗೆ ಆ ಪಾಠ ಸಾಧ್ಯ ಆಗಲಿಲ್ಲ, ಕಲೀಲಿಕ್ಕೆ ಹೋಗಲಿಲ್ಲ. ಯಾಕೆ ಹೇಳ್ತೇನೆ ಅಂತೇಳಿ, ಹಿಂದೆ ಆ ಘರ್ಷಣೆ ಅಷ್ಟು ಹಾಗಿತ್ತು, ಹಿಡಿತಾ ಇತ್ತು. ಇದೆಲ್ಲ ನೆನಪುಗಳು. ಈ ನೆನಪುಗಳನ್ನು ಇಲ್ಲಿ ಸೆರೆ ಹಿಡಿದಿದ್ದಾರೆ, ಭಾಳ ರೋಚಕವಾಗಿ, ಸುಂದರವಾಗಿ. ಇನ್ನೊಂದು ಆಶ್ಚರ್ಯ, ಎಲ್ಲರೂ ಬೊಂಬೈ ಹೋಗ್ತಾರೆ ಹಣ ಮಾಡೋದಕ್ಕೆ. ಇವರು ಹೇಳ್ತಾರೆ, ನಾನು ಅರ್ಥಕ್ಕಾಗಿಯೇ ಮುಂಬೈಗೆ ಹೊರಟವನು, ಆದರೆ ಇತರರು ಹೇಳುವ ಅರ್ಥದಾರ ಅಲ್ಲ, ತಾಳಮದ್ದಲೇ ಅರ್ಥದಾರ. ಇದು ಯಾವಾಗ? 16-17 ವರ್ಷದಲ್ಲಿ
ಒಬ್ಬ ಹುಡುಗನಿಗೆ ನಾನು ಅರ್ಥಧಾರಿಯಾಗಬೇಕು ಅನ್ನೋಂಥ ಹುಚ್ಚು ಹಿಡಿದದ್ದು ಉಂಟಲ್ಲ, ಅದು ಹುಚ್ಚು ಚೆನ್ನಾಗಿ ಹಿಡಿತವರಿಗೆ. ಆಮೇಲೆ ಒಮ್ಮೆ ಯಕ್ಷಗಾನದ ಹುಚ್ಚು ಹಿಡಿದ್ರೆ ಅದನ್ನು ಬಿಡಿಸುವುದು ಭಾಳ ಕಷ್ಟ. ಇಲ್ಲಿ ಯಾರೂ ಇಲ್ಲ, ನಾನು ಬಂದು ಕುಳಿತುಕೊಂಡಿದ್ದೆ. ನಿಮ್ಮ ಅಕ್ಕನ ಮಗನ ಒಬ್ಬ ಹುಡುಗ ಇದ್ದದಲ್ಲಿ ಯಾರು ಹೇಳಿರಲ್ಲಿ, ಇಲ್ಲಿ ಬಿಲ್ಲು ಹಿಡ್ಕೊಂಡು ಕುಡಿತಿದ್ದ ಒಬ್ಬ ಹುಡುಗ, ಬಿಲ್ಲು ಇತ್ತು ಕುಣಿತಿದ್ದ. ಅಲ್ಲೇ ಇದ್ದಾನೆ ಎಂದು ಕಾಣ್ತದೆ ಹಿಂದೆ. ನೀನೇನು ಮಾಡ್ತೀಯ ಕೇಳಿದೆ ನಾನು. ಬಿಲ್ಲು ಹಿಡ್ಕೊಡ್ತಾನೆ. ಅಭಿಮನ್ಯು ಆಗ್ತೀಯ, ಕೃಷ್ಣ ಆಗ್ತೀಯ, ಏನಾಗ್ತೀಯ ಕೇಳಿದ. ನಾನು ರಾವಣ ಆಗ್ತೇನೆ ಅಂದ. ನಾನು ಹೇಳಿದೆ ಅವನ ತಮಾಷೆಯಲ್ಲಿ, ನನಗೆ 10 ತಲೆ ಇಲ್ಲ ಅಂತ. ಇಲ್ಲದಿದ್ದರೆ ಹೋಗ್ಲಿ ಅಂತೇಳಿ ಒಂದು ರಾವಣನ ನಗುವನ್ನು ನಕ್ಕ. ಒಂದು ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಆಗ್ತಾನೆ ನೋಡಿ. ಮೊನ್ನೆ ಒಂದು ಆಟಕ್ಕೆ ಹೋಗಿದ್ದೆ ನಾನು, ಒಂದು ತಾಸಿನವರೆಗೆ ನೋಡಿ. ಒಂದು 3 ವರ್ಷದ ಮಗು, 3 ವರ್ಷದ ಒಂದು ಹೆಣ್ಣು ಮಗು 1 ಗಂಟೆಯವರೆಗೆ ರಂಗಸ್ಥಳದ ಎದುರಿಗೆ ಬಂದು ಲಯಬದ್ಧವಾಗಿ ಕುಣಿದನ್ನು ನಾನು ನೋಡಿದೆ. ಯಾಕಂತೇಳಿದರೆ ಅಭ್ಯಾಸ ಮಾಡುವಾಗ ಅದನ್ನು ನೋಡಿದೆ. ಮಗು ಇದನ್ನು ತಾಯಿ ಕರ್ಕೊಳ್ಳಿ, ಅಜ್ಜಿ ಕರ್ಕೊಳ್ಳಿ, ಅಜ್ಜ ಕರ್ಕೊಳ್ಳಿ, ಅಪ್ಪ ಕರಲಿ, ಇದು ಏನಿಲ್ಲ, ಕೂಗಿ ಆಯಿತು, ನೀವು ಕುಣಿಲೇಬೇಕು. ಈ ಮಕ್ಕಳು ಒಂದು ಕಲೆಗೆ ತಮ್ಮನ್ನು ತೆತ್ತುಕೊಂಡ್ರೆ, ಬಹುಬೇಗ ಅವರ ಮನಸ್ಸಿಗೆ ಅಚ್ಚೊತ್ತಿದ್ರೆ ಎಷ್ಟು ಪರಿಣಾಮ ಆಗುತ್ತೆ. ಈ ಶಕ್ತಿ ಯಕ್ಷಗಾನಕ್ಕಿದೆ. ಯಕ್ಷಗಾನ ತಾಳಮದ್ದಲೆಗೆ ಕುರಿತಾದ್ದರಿಂದ ಒಂದು ಮಾತನ್ನು ನಾನು ಹೇಳಿದೆ. ಇಡೀ ಪ್ರಪಂಚದ ಕಲಾ ಪ್ರಕಾರಗಳಲ್ಲಿ ತಾಳಮದ್ದಲೆಗೆ ಸಾಟಿಯಾದಂಥ ಇನ್ನೊಂದು ಮಾಧ್ಯಮ ಬೇರೆ ಇಲ್ಲ. ಎಲ್ಲ ಬಾಯಿಪಾಠ ಕಲಿತದ್ದು, ನಿರ್ದೇಶಕರಿಗೆ ಒಳಪಟ್ಟಂಥ ಸಂವಾದಗಳು. ಇದು ಹಾಗಲ್ಲ, ಆಶುವೈಭವ ಆಗಾಗಲೇ ಕಂಡುಕೊಳ್ಳುವಂತಹ ವಿದ್ವತ್ತೆಯ ಲೋಕ ಇದು. ಇವತ್ತಿಗೂ ಯಕ್ಷಗಾನ ಬಯಲಾಟಗಳಲ್ಲಿ ಆ ಸೊಬಗನ್ನು ನಾವು ಕಾಣಲೇರು. ಆದರೆ ತಾಳಮದ್ದಲೆಯಲ್ಲಿ ಇವತ್ತಿಗೂ ಅದು ಇದೆ, ಇವತ್ತಿಗೂ ಅದು ಇದೆ. ಆ ಮಾತನ್ನು ಕೇಳುವುದಕ್ಕಾಗಿ ಜನ ಹೋಗ್ತಾರೆ. ಕಬ್ಬಿನವರು ಒಂದು ಮಾತನ್ನು ಹೇಳಿದರು, ವಸಂತ ಬಾಯಿ, ಉಡುಪಿ ಅಂತ ಯಕ್ಷಗಾನ ಪ್ರದೇಶದಲ್ಲಿ ಇಷ್ಟೇ ಜನವಾನು ಅಂತ, ಇಷ್ಟು ಜನ ಬಂದದ್ದೇ ಹೆಚ್ಚಿಗೆ, ಇಷ್ಟು ಜನ ಬಂದದ್ದು ಹೆಚ್ಚಿಗೆ ಎಂದು ನಾನು ಹೇಳ್ತೇನೆ. ಯಾಕಂದರೆ ನಮ್ಮ ಆಸಕ್ತಿ ಅಭಿರುಚಿಗಳೆಲ್ಲ ಯಾವ ಕಡೆಗೂ ಹೋಗಿದೆ. ಆದರೆ ಒಂದನ್ನು ನಾನು ಹೇಳಬೇಕು, ಪ್ರಾಮಾಣಿಕವಾಗಿ ಯೋಚನೆ ಮಾಡಿ. ನಾಳೆ ಯಾರಾದರೂ ಇದು ಪತ್ರಿಕೆಗೆ ಹಾಕಬೇಡಿ, ಮಾಧ್ಯಮದಲ್ಲಿ ಹೇಳಬೇಡಿ, ನಿಮ್ಮಷ್ಟಕ್ಕೆ ಯೋಚನೆ ಮಾಡಿ. ಬಡಗುತಿಟ್ಟಿನಲ್ಲಿ, ತೆಂಕುತಿಟ್ಟಿನಲ್ಲಿ, ಬಡಗುತಿಟ್ಟಿನಲ್ಲಿ ಒಬ್ಬ ಪ್ರತಿಮಾನ್ವಿತ, ಹೆಸರು ಹೇಳಬಲ್ಲಂತಹ ಅರ್ಥಧಾರಿಗಳ ಸಂಖ್ಯೆ ಎಷ್ಟುಂಟು ಇವತ್ತು ಯೋಚನೆ ಮಾಡಿ. ತೆಂಕಿನಲ್ಲಿ ಅನೇಕ ವಿದ್ಯಾವಂತ ಹುಡುಗರಿದ್ದಾರೆ, ಅನೇಕ ಹೊಸ ಮುಖಗಳಿವೆ. ಬಡಗುತಿಟ್ಟಿನಲ್ಲಿ ಎಷ್ಟು ಜನ ಇದ್ದಾರೆ? ಏಕೆ ಹೀಗೆ? ಗಂಭೀರವಾಗಿ ಯೋಚನೆ ಮಾಡಿದ್ದೀರ ಯಾರಾದರೂ? ನಾನು ಅನೇಕ ಕಡೆಯಲ್ಲಿ ಹೇಳಿದ್ದೇನೆ, ಅದು ಏನಾಗಿ ಹೋಗಿದೆ, ಏನಾಗಿ ಹೋಗಿದೆ. ಇದನ್ನು ಗಂಭೀರವಾಗಿ ಚಿಂತನೆ ಮಾಡಿಕೊಳ್ಬೇಕು. ಸುಲಭದ ಕೆಲಸ ಅಲ್ಲ ಅರ್ಥ ಹೇಳುವುದು. ಅದಕ್ಕೆ ಆಳವಾದಂಥ ಅಧ್ಯಯನ ಬೇಕಾಗ್ತದೆ, ಪ್ರತ್ಯುತ್ಪನ್ನ ಮತಿತ್ವ ಬೇಕಾಗ್ತದೆ. ಹೀಗಾಗಿ ಇವತ್ತು ಅರ್ಥ ಹೇಳುವವರು 2 ಅರ್ಥವನ್ನು ಕೇಳಿ, 2 ಕ್ಯಾಸೆಟನ್ನು ಕೇಳಿ ಅರ್ಥ ಹೇಳುವರು ಹೊರತು ಅಧ್ಯಯನ ಕೊರತೆ ಉಂಟಾಗಿದೆ. ಬಡಗಿನಲ್ಲಿ ತಾಳಮದ್ದಲೆ ಅರ್ಥಧಾರಿಗಳ ಕೊರತೆ ಎದ್ದು ಕಾಣ್ತಾ ಇದೆ. ಇದು ಭೂಷಣ ಅಲ್ಲ, ಭೂಷಣ ಅಲ್ಲ ಅಂತ ನಾನು ನೋವಿನಿಂದ ಈ ಮಾತನ್ನು ಹೇಳ್ತಿದ್ದೆ. ಆದರೆ ಯಾರಲ್ಲಿ ಹೇಳಬೇಕು? ಈ ಮಾತನ್ನು ಹೇಳಬೇಕದ್ದು ಯಾರಲ್ಲಿ? ಅನೇಕ ಕಲಾಕ್ಷೇತ್ರಗಳಿವೆ, ಕಲಾರಂಗಗಳಿವೆ. ನೀವು ಅನೇಕ ಒಳ್ಳೆಯ ಕೆಲಸವನ್ನು ಮಾಡ್ತೀರಿ. 50-68 ವರ್ಷದಿಂದ ಈ ಕೆಲಸವನ್ನು ಕಟ್ಟಿದ್ದೀರಿ, ಸಂತೋಷ ನಿಮಗೆ. ಒಂದು ಒಳ್ಳೆಯ ಬೆಳವಣಿಗೆ ಅರ್ಥವಂತ ಎಷ್ಟು ಜನ ಎಳೆಯ ಪೀಳಿಗೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದೀರಿ. ಯಾಕೆ ನಮ್ಮ ತರುಣ ಪೀಳಿಗೆ ಈ ಕಡೆಗೆ, ಈ ಕಲೆಗೆ ಆಸಕ್ತರಾಗಲಿಲ್ಲ? ಈ ಬಗೆಗೆ ಗಂಭೀರವಾಗಿ ಚಿಂತೆ ಮಾಡುವಂಥ ಹೊಣೆ ಈ ತಿಟ್ಟಿನ ಯಕ್ಷಗಾನದ ಕಲಾಪ್ರಿಯರ ಎಲ್ಲರ ಮೇಲಿದೆ. ಎಲ್ಲಕ್ಕಿಂತ ಮೇಲಲ್ಲಿ ಸಂಘಟಕರ ಸಂಘ ಸಂಸ್ಥೆಗಳ ಮೂಲಕವಾಗಿ ಹೆಚ್ಚಿದೆ ಅಂತ ನಾನು ಹೇಳ್ತೇನೆ. ನೀವು ತಪ್ಪುಕೊಳ್ಬಾರ್ದು. ನನ್ನನ್ನು ಗೌರವಿಸಿದ್ದೀರಿ ಈ ಸಂಸ್ಥೆಯಲ್ಲಿ, ನನಗೆ ಗೊತ್ತು, ನೆನಪಿದೆ. ಉಡುಪಿಯಲ್ಲಿ ಸುದೀರ್ಘವಾದಂಥ ಸಂಸ್ಥೆ ಇದೆ. ಕೆಲವರು ಇದ್ದಾರೆ ಬೆಳೆದವರಷ್ಟೇ, 50-60 ಹಂತಕ್ಕೆ ಬಂದವರು ಬಿಟ್ಟರೆ
40ರ ಒಳಗಿನ 30ರ ಒಳಗಿನ ಹೊಸ ಪೀಳಿಗೆಗೆ ಕಲಾವಿದರೇ ಇಲ್ಲ ಅನ್ನೋದು ಅತ್ಯಂತ ಶೋಚನೀಯ ಅನ್ನುವಂಥ ಮಾತನ್ನು ಹೇಳ್ತಿದ್ದೇನೆ. ಇದು ಈ ಸಂದರ್ಭದಲ್ಲಿ ಅಲ್ಲದೆ ಮತ್ತಾವಾಗ ಹೇಳೋದು, ಕಲೆಯ ಪ್ರೀತಿಯಿಂದ ಹೇಳ್ತೇನೆ. ನಮಗೆ ಯಾರು ಮುಂಬೈಗೆ ಹೋದದ್ದು ಒಳ್ಳೆಯದೇ, ಇವರು ಹೇಳಿರೋದನ್ನು. ನೀವು ಮುಂಬೈಗೆ ಹೋಗ್ತೀರಿ ವಾಸಭಟ್ರನ್ನ ಯಾರು ಕೇಳ್ತಿರ್ಲಿಲ್ಲ. ಕೆಲವೊಮ್ಮೆ ಇನ್ನೊಬ್ಬರಿಗಾಗುವ ತೊಂದರೆ ಮತ್ತೊಬ್ಬರಿಗೆ ಉಪಕಾರ ಆಗ್ತದೆ. ನೀವು ನಿಮ್ಮ ಬೇಸರವನ್ನು ಕಳೆಯೋದಕ್ಕಾಗಿ ಸ್ನೇಹಿತರನ್ನು ಹುಡುಕಿದ್ರೆ ಅವ್ರನ್ನ ಕಂಡ್ರಿ, ಅವರ ಬಗ್ಗೆ ಬರೆದಿಟ್ರಿ. ಕೊನೆಗೊಬ್ಬ ಸಿಕ್ಕಿಲ್ಲಂಥವ್ರು ಪ್ರಕಾಶ ಮಾಡಲಿಕ್ಕೆ. ಇದು ಸಂತೋಷ. ಯಾಕಂತಂದರೆ ಕೆಲವೊಮ್ಮೆ ಕಲೆಗಳ ಹೊಸತನ ಸೃಷ್ಟಿ ಯಾವುದೇ ಇಂಥ ಕಾಲದಲ್ಲಿ. ನಂಬಿಯವ್ರೆ, ನಿಮ್ಮನ್ನು ನಾನು ಇನ್ನೂ ತುಂಬ ನಿರೀಕ್ಷೆ ಮಾಡ್ತಿದ್ದೆ. ಅವರಿಗೆ ಆಳವಾಗಿ ಚಿಂತನೆ ಮಾಡುವಂಥ ದೃಷ್ಟಿ ಇದೆ, ಸ್ವತಂತ್ರವಾಗಿ ಯೋಚನೆ ಮಾಡುವಂಥ ಶಕ್ತಿ ಇದೆ. ಕಲೆಯ ಎಲ್ಲ ಅಂಗಗಳ ಬಗ್ಗೆಗೂ ಬಲ್ಲವರು, ಕುಣಿಯಬಲ್ಲರು, ಹಾಡಬಲ್ಲರು, ತಾಳದ ಬಗ್ಗೆ ಕಾಚಿತ್ಯವಿದೆ. ಅದಕ್ಕಿಂತ ಮಿಗಿಲಾಗಿ ಪರಂಪರೆಯ ಸೊಬಗಿನ ಒಳಗೆ ಕಾಳಜಿ ಇದೆ. ಯಾರು ಏನೇ ಹೇಳಲಿ, ಯಕ್ಷಗಾನ ಸನಾತನ ಅಶ್ವತ್ಥ ವೃಕ್ಷದ ಹಾಗೆ ಅದರ ಬೇರು ಆಳಕ್ಕೆ ಬೆಳೆದಿದೆ. ಅದರ ಗೆಲ್ಲುಗಳಿಗೆ, ಶಾಖೆಗಳಿಗೆ ಬಂಧಣಿಗೆಗಳು ಮುಚ್ಚಿಕೊಂಡಿವೆ. ಆ ಬಂಧಕೆಯನ್ನು ಸವರುವಂಥ ಕೆಲಸ ಮಾತ್ರ ಇವತ್ತು ನಮಗೆ ಇದ್ದದ್ದು. ಎಲ್ಲ ರಂಗಕ್ಕೂ ಬದ್ಧಣಿಕೆ ಹೇಳಿ ಕೊಟ್ಟಾಗಿದೆ. ಹಾಡುಗಾರಿಕೆಯಲ್ಲಿ, ಅರ್ಧಗಾರಿಕೆಯಲ್ಲಿ, ವೇಷಗಾರಿಕೆಯಲ್ಲಿ ಎಲ್ಲದರಲ್ಲಿಯೂ ಬಂಧಣಿಕೆ ಸೇರಿಕೊಂಡಿದೆ. ಈ ಬಂಧಣಿಕೆಯನ್ನು ಕಿತ್ತೋದಕ್ಕೆದಾಗ ಈ ವೃಕ್ಷ ಮತ್ತೊಮ್ಮೆ ಹಚ್ಚ ಹಸುರಾಗಿ ನಳನಳಿಸ್ತದೆ. ಹಾಗಾಗಲಿರುವಂಥ ಹಾರೈಕೆ ನಮ್ಮದು. ಒಂದು ವೇಳೆ ನನಗೆ ಈ ಇಳಿಹರೆಯದಲ್ಲಿ ಒಂದು ಸಂತೋಷ ಕೊಟ್ಟಂಥ ಸಂಗತಿ, ಸಾಂತೂರು ಸದಾಶಿವರಾರು ಹೇಳಿದರು, ಇದು ನಮಗೆ ಸಂತೋಷವನ್ನು ಕೊಡ್ತದೆ, ಆನಂದವನ್ನು ಕೊಡ್ತಾರೆ ಅಂತ. ಇವತ್ತು 2 ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಇನ್ನು 8 ದಿನ ನಾನು ಹಾಯಾಗಿ ನಿದ್ದೆ ಮಾಡ್ತೇನೆ. ಯಾಕೆಂದರೆ ಇದು ಪರಿಣಾಮ ಅದು. ಇದೊಂದು ಪೋಷಕ ದ್ರವ್ಯ ಇದ್ದಾಗ ಒಮ್ಮೆ ನೀವು ಅದರ ಕಲೆಯ ಪ್ರೀತಿಯನ್ನು, ಸಹವಾಸವನ್ನು ಒಮ್ಮೆ ಹತ್ತಿರಕ್ಕೆ ಹೋಗಿ ಸಂವಾದವನ್ನು ಮಾಡಿ, ಸಲ್ಲಾಪವನ್ನು ಮಾಡಿ, ಆಮೇಲೆ ಸಂಲಗ್ನ ಹೊಂದಿ, ಸಾಮೀಪ್ಯ ಸಂವಾದ ಸಲ್ಲಾಪ ಸೌಲಗ್ನ, ಆ ಲೊಟ್ಟಿಗೆ ಕಲೆಯ ಒಂದಿಗೆ ಸಂಲಗ್ನ ಆಗುವುದನ್ನು ಕಲಿತರೆ ನಮ್ಮ ಬುದ್ಧಿ ಭಾವಗಳ ಮಧುರ ದಾಂಪತ್ಯ ಚೆನ್ನಾಗಿ ನಡೆಯುತ್ತದೆ ಅನ್ನುವಂಥ ಮಾತುಗಳೊಂದಿಗೆ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಹರದಿಯ ಪ್ರೀತಿ ಅಲೆಗಳ ನಿತ್ಯ ನರ್ತನವಾಗಿ, ಅರಳುತಿಹ ಮಂದಾರ ಕುಸುಮಗಳ ಸ್ನೇಹ ಸೇಚನವಾಗಿ, ಚಿಮ್ಮುತಿಹ ತುಡಿತ ಮಿಡಿತಗಳ ನುಡಿ ತೋರಣವಾಗಿ, ಅನುಭಾವ ಸೃಷ್ಟಿಸಿದ ಅನುಭವದ ಸೊಡರುಗಳಿಗೆ ನಮ್ಮ ನಿಮ್ಮೆಲ್ಲರ ಹೃದಯಾಂತರಾಳದ ಧನ್ಯತೆಯ ಪುಷ್ಪಾಂಜಲಿಯನ್ನ ಅರ್ಪಿಸಲು ಬರ್ತಾ ಇದ್ದಾರೆ ಯಕ್ಷಗಾನ ಕಲಾಕ್ಷೇತ್ರ ರಿಜಿಸ್ಟರ್ ಗುಂಡಿಬೈಲು ಇದರ ಕಲಾ ಕಾರ್ಯದರ್ಶಿಯಾದ ಗಣೇಶ್ ಕೋಟ್ಯಾನ್ ಇವರು. ಕಲಾಪ್ರೇಮಿಗಳು, ಯಕ್ಷಗಾನ ಕಲಾವಿದರು, ಪ್ರಸಂಗಕರ್ತರು, ಧನ್ಯವಾದ ಒಂದೆರಡೇ ವಾಕ್ಯದಲ್ಲಿ ಮುಗಿಸ್ಬೋದು. ಆದರೆ ಈ ಧನ್ಯವಾದವನ್ನು ಸ್ವಲ್ಪ ಅವಕಾಶವನ್ನು ಬಳಸಿಕೊಂಡು ಒಂದೆರಡು ವಾಕ್ಯ ಸೇರಿಸಿ ಮುಗಿಸಿಬಿಡ್ತೇನೆ. ಯಕ್ಷರಂಗ ಕಟೀಲು, ಸಿತ್ಲಾ ಫೌಂಡೇಶನ್ ರಿಜಿಸ್ಟರ್ಡ್, ಉಡುಪಿ, ಬೆಂಗಳೂರು. ಇವರಿಂದ ನಮ್ಮ ಯಕ್ಷಗಾನ ಕಲಾಕ್ಷೇತ್ರ ರಿಜಿಸ್ಟರ್ಡ್ ಗುಂಡಿಬೈಲು, ಉಡುಪಿ ಇವರ ಆಶ್ರಯದಲ್ಲಿ ಈ ಸುಂದರವಾದ ಒಂದು ಸಮಾರಂಭ ಮೂಡಿಬಂತು. ಈ ದಿನ ನಮ್ಮ ಡಾಕ್ಟರ್ ಕೆ ಎಂ ರಾಘವ್ ನಂಬಿಯಾರ್ ಇವರು ನಿರೂಪಿಸಿದ ಅರ್ಥಧಾರಿಯ ಒಳಗು ಅಡ್ವೆ ವಾಸು ಶೆಟ್ರ ಜೀವನ ಕಥನ ಪುಸ್ತಕ ಇವತ್ತು ಇಲ್ಲಿ ಬಿಡುಗಡೆಯಾಗಿದೆ. ಒಂದು ಅದ್ಭುತವಾಗಿ ಮೂಡಿ ಬಂದಿದೆ. ಸಭೆ ಸಣ್ಣದು ಕಂಡರೂ ಕೂಡ ಸಭೆಯಲ್ಲಿದ್ದ ಜನರ ವ್ಯಕ್ತಿತ್ವ ಘನತೆ ದೊಡ್ಡದು, ಆದ್ದರಿಂದ ತೂಕ ಜಾಸ್ತಿ ಇದೆ. ಸಂಖ್ಯೆ ಕಡಿಮೆ ಇದ್ದರೂ ತೂಕ ಜಾಸ್ತಿ ಇದೆ. ಅದಕ್ಕಾಗಿ ನಾನು ಸಂಭ್ರಮಿಸ್ತೇನೆ. ಒಂದು ಅಪೂರ್ವವಾದ ಒಂದು ಅವಕಾಶ ನಮ್ಮ ಕಲಾಕ್ಷೇತ್ರಕ್ಕೆ ಈ ದಿನ ಬಂದಿದೆ. ನಮ್ಮ ಕಲಾಕ್ಷೇತ್ರದ ಕಾರ್ಯಕ್ರಮಗಳಲ್ಲಿ ಇದು ಒಂದು ಮೈಲುಗಲ್ಲು ಅಂತ ಹೇಳ್ತಾ ನನ್ನ ಮಾತನ್ನು ಮುಂದುವರಿಸ್ತೇನೆ.
ಈ ದಿನ ಅಧ್ಯಕ್ಷತೆಯನ್ನು ಸ್ವೀಕಾರ ಮಾಡಿದ್ದಾರೆ ಶ್ರೀ ಅಂಬಾತನೆ ಮುದ್ರಾಡಿ ಅವರು. ಅವರ ಬಗ್ಗೆ ನಾನು ಹೆಚ್ಚಾಗಿ ಹೇಳುವುದಿಲ್ಲ, ನನಗೆ ತಿಳಿದಕ್ಕಿಂತ ಜಾಸ್ತಿಯಾಗಿ ನೀವು ತಿಳಿದಿದ್ದೀರಿ. ಅವರ ಲೇಖನಗಳು, ಕವಿತೆಗಳು, ಸಾಹಿತ್ಯಗಳನ್ನು ನಾನು ಕೂಡ ಓದಿದ್ದೇನೆ. ತುಂಬ ಈ ಪ್ರಾಯದಲ್ಲಿಯೂ ಅಷ್ಟೊಂದು ಚಟುವಟಿಕೆಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾರೆ. ಇವತ್ತೊಂದು 2 ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದಾರಂತೆ. ಇದು ಸೇರಿ ನಾವು ಯುವಕರು ನಾಚಿಕೆ ಪಡಬೇಕು. ನಾವು ಏನು ಮಾಡ್ತಾ ಇದ್ದೇವೆ ಈ ಪ್ರಾಯದಲ್ಲಿ? 40ರ ಆಸುಪಾಸಿನಲ್ಲಿ ಕೆಲವರೆಲ್ಲ ಇದ್ದೇವೆ. ನಾವು ಏನು ಸಾಲುವುದಿಲ್ಲ. ನಮ್ಮ ಏನು ಸಣ್ಣ ಪುಟ್ಟ ಸಾಧನೆಯನ್ನು ದೊಡ್ಡದು ಮಾಡಿ ಹೇಳ್ಕೊಂಡು ನಾವು ತಿರುಗಾಡ್ತೇವೆ. ಆದರೆ ಇವರ ಸಾಧನೆ ಮುಂದೆ ನಾವು ಯಾವತ್ತೂ ತಲೆ ಬಾಗಿಸಲೇಬೇಕಾಗ್ತದೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಕಟೀಲು ಸಿತ್ಲಾ ಫೌಂಡೇಶನ್ ರಿಜಿಸ್ಟರ್ಡ್ ಹಾಗೂ ಯಕ್ಷಗಾನ ಕಲಾಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಿರಿಯರು ಅತಿ ದೂರದಿಂದ ಬಂದಿದ್ದಾರೆ. ಕೃತಿಯನ್ನು ಲೋಕಾರ್ಪಣೆ ಮಾಡಿದವರು ಶ್ರೀ ಸಾಂತೂರು ಸದಾಶಿವರಾವ್. ಇವರು ನಮಗೆ ಹೊಸೊಬ್ಬರು, ಆದರೆ ಕಲಾ ಜಗತ್ತಿಗೆ ಹೊಸಬರಲ್ಲ, ಪ್ರಾಯ ಪ್ರಬುದ್ಧರು. ಅವರ ಮಾತುಗಳಲ್ಲಿ ಅರ್ಥ ಆಗ್ತದೆ ಅವರ ಅನುಭವಗಳು, ತಿಳುವಳಿಕೆಗಳು ಏನು ಅಂತ ಹೇಳುವಂಥದ್ದನ್ನು. ಆ ಅನುಭವ ಅಮೃತವನ್ನು ಇವತ್ತು ನಮಗೆಲ್ಲ ಉಣಿಸಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳು. ಅತಿಥಿಗಳಾಗಿ ಆಗಮಿಸಿದವರು ನಮ್ಮ ಹತ್ತಿರದವರೇ ಆದ ಆತ್ಮೀಯರಾದ ಶ್ರೀ ಮುರಳೀಧರ ಉಪಾಧ್ಯಾಯ ಹಿರಿಯಡ್ಕ. ಇವರು ಅತೀ ಚಟುವಟಿಕೆ ವ್ಯಕ್ತಿ ಉಡುಪಿ ವಲಯದಲ್ಲಿ. ರಥಬೀದಿ ಗೆಳೆಯರು ಅಂತ ಹಾಕಿದ್ದಾರೆ ಇಲ್ಲಿ. ಆದರೆ ಅದನ್ನು ಮೀರಿ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ರೀತಿ ಸವ್ಯಸಾಚಿ ಅಂತ ಹೇಳ್ಬೋದು. ಎಲ್ಲಿ ನೋಡಿದರೂ ಅವರ ಒಂದು ಜೋಳಿಗೆ ಹಾಕಿಕೊಂಡು ಅವರು ತಿರುಗಾಟ ಮಾಡ್ತಾ ಇರ್ತಾರೆ. ಯಾವತ್ತೂ ಮನೆಯಲ್ಲಿ ಕೂತದ್ದನ್ನು ನಾವು ಕಂಡವರಲ್ಲ. ಇಲ್ಲಿ ಹತ್ತಿರದವರು ಅವರು ವೃತ್ತಿಯಲ್ಲಿ ನಿವೃತ್ತರಾಗಿದ್ದಾರೆ ಅಂತ ಕಾಣ್ತದೆ. ಯಾಕಂದರೆ ನಾನು ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜಲ್ಲಿ ನಾನು ಕಲಿತಾ ಇರುವಾಗ ಸುಮಾರು 1989 ಆವಾಗ ಇವರು ನನಗೆ ಬೋಧಕರಾಗಿದ್ದರು. ಅದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಅಚ್ಚ ಕನ್ನಡದಲ್ಲಿ ಯಾವ ರೀತಿ ಮಾತಾಡ್ಬೋದು ಅಂತ ಹೇಳುವುದನ್ನು ಅವರು ಕಲಿಸಿಕೊಟ್ಟವರು. ಅದರಿಂದ ನಮಗೂ ಕೂಡ ಸ್ವಲ್ಪ ಮುಂದೆ ಬೆಳವಣಿಗೆ ಒಳ್ಳೆಯದಾಯಿತು ಅಂತ ಹೇಳ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಕಟೀಲು ಸಿತ್ಲಾ ಫೌಂಡೇಶನ್ ರಿಜಿಸ್ಟರ್ಡ್ ಹಾಗೂ ಯಕ್ಷಗಾನ ಕಲಾಕ್ಷೇತ್ರ ಗುಂಡಿಬೈಲು ಇದರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಯಕ್ಷಗಾನ ಕಲಾಕ್ಷೇತ್ರದ ಅಧ್ಯಕ್ಷರು, ಇವರು ನಮ್ಮ ಈ ಕಲಾಕ್ಷೇತ್ರದ ಒಂದು ಆಧಾರ ಸ್ತಂಭ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಏನು ನಮ್ಮ ಹಿರಿಯರ ಒಂದು ತ್ಯಾಗದ ಫಲವಾಗಿ ಅತೀ ಒಂದು ನಿರೀಕ್ಷೆಯಲ್ಲಿ ಒಂದು ಈ ತಳಹದಿ ಹಾಕಿಕೊಟ್ಟಿದ್ದಾರೆ. ಒಂದು ಭವ್ಯವಾದ ಒಂದು ಕಟ್ಟಡವನ್ನು ತಮ್ಮ ತ್ಯಾಗದ ಮುಖಾಂತರ ಮುನ್ನಡೆಸಿ ಕಟ್ಟಿಕೊಟ್ಟಿದ್ದಾರೆ. ಹಳೆಯ ಕೊಂಡಿಯವರು ನಮಗೆ, ನಾವೆಲ್ಲ ಯುವಕರೆಲ್ಲ ಇಂದಿಗೆ ಇದ್ದೇವೆ. ಆ ಹಳೆಯ ಕೊಂಡಿಗೆ ನಮ್ಮನ್ನು ಬೆಸೆದಿದ್ದಾರೆ. ನಾವು ಒತ್ತಾಯಪೂರ್ವಕವಾಗಿ ಆರಂಭಕ್ಕೆ ಬಂದವರು, ಬನ್ನಿ 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 ಅಂತ. ಅದು ಯಾಕೆ ಬೇಸೋದಂದರೆ, ಈಗ ನಮ್ಮ ಅಂಬಾತನೆ ಮುದ್ರಾಡಿಯವರು ಹೇಳಿದರು ಒಂದು ಮಾತು, ಯುವಕರು ಮುಂದೆ ಬರುವುದಿಲ್ಲ. ಸರಿ, ಮುಂದೆ ಬರಲಿಕ್ಕೆ ನಮಗೆ ಬೇರೆ ಹವ್ಯಾಸಗಳು ಬಿಡುವುದಿಲ್ಲ. ಸಮಸ್ಯೆ ಅದಾಗ್ತದೆ. ಆ ಹವ್ಯಾಸದೊಳಗೆ ಹೋದವರು ಈ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಸಿಕ್ಕಿಬಿದ್ದಾಗೆ ಬಿದ್ದವರಿದ್ದಾರೆ ಹಲವರು ಯುವಕರು. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಹವ್ಯಾಸವನ್ನು ಬೆಳೆಸಿಕೊಂಡ್ರೆ ಈ ಯಕ್ಷಗಾನದಂಥ ಒಂದು ಕಾರ್ಯಕ್ರಮ, ಇಂಥ ಪುಸ್ತಕ ಬಿಡುಗಡೆಯಂಥ ಸಮಾರಂಭ, ಒಂದು ವಿದ್ವಜ್ಜನರ ಒಂದು ಸಂಘ, ಇದರಿಂದ ಜೀವನವನ್ನು ಅಭಿವೃದ್ಧಿ ಮಾಡಿಕೊಳ್ಳಿಕ್ಕಾಗ್ತದೆ. ಹಾಗೆ ಇಲ್ಲಿ ನಮ್ಮ ಗೋಪಾಲಕೃಷ್ಣ ಮಲ್ಯರು ಸಂಘದ ಅಧ್ಯಕ್ಷರಾಗಿ ನಮ್ಮೊಂದಿಗೆ ಹಲವಾರು ಕಾರ್ಯಕ್ರಮಗಳಿಗೆ ಉತ್ತೇಜನಕಾರಿಯಾಗಿ ಸಹಕರಿಸ್ತಾ ಇದ್ದಾರೆ. ಹಲವಾರು ಚಟುವಟಿಕೆಗಳು ನಡೀತಾ ಇದೆ, ನಾನು ಉಲ್ಲೇಖಿಸಲೇಬೇಕಿಲ್ಲಿ. ಮುಖ್ಯವಾಗಿ ಇಲ್ಲಿ ವಿದ್ವಾನ್ ಗಣಪತಿ ಭಟ್ರ ಭಾಗವತಿಗೆ ತರಗತಿ ನಡೀತಾ ಇದೆ. ವಾರಕ್ಕೆ 2 ದಿನ ಸುಮಾರು 17 ಜನ ಇಲ್ಲಿ ಯುವಕರು ಮತ್ತು ಯುವತಿಯರು, ಮಕ್ಕಳು ತರಬೇತಿ ಪಡಿತಾ ಇದ್ದಾರೆ. ಹಾಗೆ ನಮ್ಮ ಇಲ್ಲಿ ಯಕ್ಷಗಾನ ತಂಡದ್ದು
ಉದಯಕುಮಾರ್ ಮಧ್ಯಸ್ಥರು ಪೆರಂಪಳ್ಳಿಯವರು ಯಕ್ಷಗುರುಗಳು, ಅವರು ವಾರದಲ್ಲಿ 2 ದಿವಸ ಇಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ ಮತ್ತು ಯುವಕರಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ನಿರಂತರವಾಗಿ ನಮ್ಮ ಆದಿತ್ಯವಾರ ಇಲ್ಲಿ ಯಕ್ಷಗಾನ ಚಟುವಟಿಕೆ ನಡೀತದೆ. ಸಂಜೆ ಸಾಧಾರಣ ಇದೇ ಹೊತ್ತಿಗೆ ಇಲ್ಲಿ ಯಕ್ಷಗಾನ ತಾಳಮದ್ದಲೆ ನಡೀತಾ ಇರ್ತದೆ. ನಿರಂತರವಾಗಿ ಆದಿತ್ಯವಾರ ನಡೆಯುವಂಥದ್ದು. ಯಕ್ಷಗಾನ ಚಟುವಟಿಕೆ ಆಸಕ್ತರು, ಸಂಘದ ಸದಸ್ಯರಲ್ಲದವರು ಕೂಡ ಬಂದು ಭಾಗವಹಿಸ್ಬೋದು. ಇಲ್ಲಿ ಸದಾ ಬಾಗಿಲು ತೆರೆದಿದೆ, ಅರ್ಥಧಾರಿಗಳಿಗೆ ಅವಕಾಶ ಇದೆ. ಹಾಗೆ ನಮ್ಮ ಅಧ್ಯಕ್ಷರು ಇನ್ನೂ ಕೂಡ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ಹೇಳುವಂಥ ಒಂದು ಉತ್ತೇಜನಕಾರಿಯಾಗಿ ನಮ್ಮೊಂದಿಗೆ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ. ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಇನ್ನು ಯಕ್ಷಗಾನ ವಿದ್ವಾಂಸರು, ಪತ್ರಕರ್ತರು, ಲೇಖಕರು, ಇವರು ಒಬ್ಬರು ಸವ್ಯಸಾಚಿ ನಮ್ಮ ರಾಘವ ನಂಬಿಯಾರು ಈಗಾಗಲೇ ಹೇಳಿದೆ. ಅವರಿಗೆ ಮತ್ತೆ ನಮ್ಮ ಯಕ್ಷಗಾನ ಕಲಾಕ್ಷೇತ್ರದ ಬಗ್ಗೆ ಸ್ವಲ್ಪ ಹೇಳಬೇಕಾಗ್ತದೆ. ಅವರು ನಮಗೇನು ಹೊಸಬರಲ್ಲ. 1971 ಈ ಇಸ್ವಿ ನನಗೆ ಯಾವಾಗಲೂ ನೆನಪಿರ್ತದೆ, ಯಾಕಂದರೆ ನಾನು ಹುಟ್ಟಿದ ವರ್ಷ ಅದು. ಈ ಸಂಘ ಸ್ಥಾಪನೆ ಆದ 1951ರಲ್ಲಿ. ಈ ಸಂಘದ ಒಳ ಹೊರಗೂ ಸಂಪೂರ್ಣವಾಗಿ ನನಗೆ ಹೇಗೆ ಗೊತ್ತಂದರೆ, ಈ ಸಂಘದ ಸ್ಥಾಪಕ ಸದಸ್ಯರಾದ ನಿಟ್ಟೂರು ಭೋಜಬಸವಣ್ಣರ ಮಗ ನಾನು. ಅವರ ಕೈ ಹಿಡಿದು ಜಂಗಮರ ಮಠ ಅಲ್ಲಿ ಸಂಘಕ್ಕೆ ಹೋದ ನೆನಪು ಇವತ್ತಿಗೂ ಕೂಡ ನನಗೆ ಇದೆ. ನಾನಲ್ಲಿ ಹತ್ತಿ ತಾಳಮದ್ದಲೆ ಕಾರ್ಯಕ್ರಮಗಳನ್ನು ಕೂತು ಆಲಿಸ್ತಾ ಇದ್ದೆ, ಕೇಳ್ತಾ ಇದ್ದೆ. ಅದೇ ಇವತ್ತು ನನ್ನನ್ನೊಂದು ಕಲಾವಿದನನ್ನಾಗಿ ರೂಪಿಸಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಆ 1971ರಲ್ಲಿ ನಮ್ಮ ರಾಘವ ನಂಬಿಯಾರು ನಮ್ಮ ಸಂಘದ ಒಂದು ನಂಟನ್ನು ಬಳಸಿಕೊಂಡವರು. ಆ ಬಳಿಕ ನಾನು ರಜತ ಕುಸುಮ ಅಂತ ಒಂದು ಕೃತಿಯನ್ನು ಮನೆಯಲ್ಲಿ ನೋಡಿದೆ, ಈ ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು. ಇದು ಬೆಳ್ಳಿ ಹಬ್ಬದಲ್ಲಿ ನಾವು ಸಂಘದ ಇದರಿಂದ ಬಿಡುಗಡೆ ಮಾಡಿದವರು. ಆವಾಗ ನಾನು ತುಂಬ ಸಣ್ಣವ. ಅದನ್ನು ಆವಾಗವಾಗ ಓದ್ತಾ ಇದ್ದೆ. ಅದರಲ್ಲಿ ರಾಘವ ನಂಬಿಯಾರ ಹೆಸರಿದೆ. ಅವರು ಸಂಪಾದಕ ಮಂಡಳಿಯಲ್ಲಿ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ, ಅವರಿಗೆ ನೆನಪಿರ್ಬೋದು. ಹಾಗೆ ಆ ನಂಟು ಮುಂದುವರಿತಾ ಬಂತು. ಮುಂದೆ ಈ ಸಭಾಂಗಣ, ಸುವರ್ಣ ಮಹೋತ್ಸವ ಸಭಾಂಗಣ ಉದ್ಘಾಟನೆ ವೇಳೆ ಇಲ್ಲಿ ಒಂದು ತಾಳಮದ್ದಲೆ ಆಗಿತ್ತು. ಅವರಿಗೆ ಈ ಸಂದರ್ಭ ಕೂಡ ಖಂಡಿತ ನೆನಪಿರ್ತದೆ. ಅವರು ಇಲ್ಲಿ ಆ ತಾಳಮದ್ದಲೆಯಲ್ಲಿ ಭಾಗವತಿಕೆಯನ್ನು ಮಾಡಿದ್ದಾರೆ. ಇದನ್ನು ಕೂಡ ಇಲ್ಲಿ ಉಲ್ಲೇಖಿಸಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ಅವರ ಮತ್ತೆ ನಮ್ಮ ಸಂಬಂಧ ಈ ಹಿಂದೆ ಹೇಗೆ ಇದೆ ಅದೇ ರೀತಿ ಇನ್ನೂ ಕೂಡ ಮುಂದುವರಿತದೆ. ಇಂಥ ಎಷ್ಟು ಈ ಕಾರ್ಯಕ್ರಮಗಳಿದ್ರೂ ಕೂಡ ನಾವು ಸಂಪೂರ್ಣ ಸಹಕಾರ ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಖಂಡಿತ ಬಯಸ್ತೇನೆ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ಆಗಬೇಕಂತ ಹೇಳುವಂಥ ಒಂದು ಹುಮ್ಮಸ್ಸು ನಮ್ಮ ಗೌರವಾಧ್ಯಕ್ಷರಾದ ಇಂದ್ರಾಳಿ ಜಯಕಾರ್ ಶೆಟ್ಟರು ಕೂಡ ಆವಾಗವಾಗ ಹೇಳ್ತಾ ಇರ್ತಾರೆ. ನಮ್ಮ ಪ್ರತಿಯೊಂದು ಇಲ್ಲಿ ಮೀಟಿಂಗ್ಗಳೆಲ್ಲ ಆಗುವಾಗ ಅವರು ಉಲ್ಲೇಖಿಸ್ತಾ ಇರ್ತಾರೆ, ಇಷ್ಟು ಒಳ್ಳೆಯ ವ್ಯವಸ್ಥೆ ಇದೆ, ಏನಾದರೂ ಒಂದು ಕಾರ್ಯಕ್ರಮ ಚಟುವಟಿಕೆಗಳು ನಡೀತಾ ಇರಬೇಕಂತ ಹೇಳುವಂಥದ್ದನ್ನು. ಅದಕ್ಕಾಗಿ ನನಗೆ ಅವರು ವಾಟ್ಸಪ್ಪಲ್ಲಿ ಮೊದಲಾಗಿ ಕಾಂಟ್ಯಾಕ್ಟ್ ಆದರು ಫೋನಲ್ಲಿ. ಅವರಿಗೆ ನಾನು ಯಾರು ಅಂತ ಹೇಳುವಂಥ ಪರಿಚಯ ಖಂಡಿತ ಇರಲಿಕ್ಕಿಲ್ಲ, ಯಾಕಂದರೆ ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ. ಆದರೆ ಅವರು ಯಾರು ಅಂತ ಹೇಳುವಂಥದ್ದು ನನಗೆ ಗೊತ್ತಿತ್ತು. ಆದರೆ ಸಂಪರ್ಕ ಮಾಡುವಾಗ ನನಗೂ ಕೂಡ ಸ್ವಲ್ಪ ಹಿಂಜರಿಕೆ ಆಯಿತು. ಆದರೆ ಅವರು ಮುಕ್ತವಾಗಿ ನನ್ನಲ್ಲಿ ಆ ಸಂಪರ್ಕವನ್ನು ಬೆಳೆಸಿಕೊಂಡ್ರು. ಧನ್ಯವಾದಗಳು ಸರ್. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ಕಲಾಕ್ಷೇತ್ರದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಇವತ್ತು ಅನಿರೀಕ್ಷಿತವಾಗಿ ಆಗಮಿಸಿದವರು ಡಾಕ್ಟರ್ ಕಪಿನಾಲೆ ವಸಂತ ಭಾರದ್ವಾಜ್. ಇವರು ಪ್ರಸಂಗಕರ್ತರಾಗಿ ಬಹಳ ಪ್ರಸಿದ್ಧರು. ಅದರಲ್ಲಿಯೂ ಸಾಹಿತಿಗಳಾಗಿ ಹಲವಾರು ಕ್ಷೇತ್ರಗಳಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಇವರು ಕೂಡ ಚಟುವಟಿಕೆಯ ಒಂದು ವ್ಯಕ್ತಿ. ಇಂತಹ ಒಂದು ಕಾಲಘಟ್ಟದಲ್ಲಿ ಇಂಥವರನ್ನೆಲ್ಲ ಕಾಣುವುದು ಭಾರಿ ಅಪರೂಪ. ಆದರೂ ಕೂಡ ಈ ಸಂದರ್ಭದಲ್ಲಿ ಒಂದು ಬ್ಯುಸಿ ಶೆಡ್ಯೂಲ್ಡ್ ಇದ್ದರೂ ಕೂಡ ಇಲ್ಲಿ ಬಂದು ನಮ್ಮೊಂದಿಗೆ ಭಾಗವಹಿಸಿದ್ದಾರೆ. ಅವರ ಪರವಾಗಿ ನಮ್ಮ ಕಟೀಲು ಸಿತ್ಲಾ ಫೌಂಡೇಶನ್ ರಿಜಿಸ್ಟರ್ಡ್ ಹಾಗೂ ಯಕ್ಷಗಾನ ಕಲಾಕ್ಷೇತ್ರ ರಿಜಿಸ್ಟರ್ಡ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ಇವತ್ತು ಈ ಯಕ್ಷರಂಗ ಕಟೀಲು ಸಿತ್ಲಾ ಫೌಂಡೇಶನ್ ಅಧ್ಯಕ್ಷರು ಭಾಗವಹಿಸಬೇಕಿತ್ತು. ಏನೋ ಸಣ್ಣ ಅನಾರೋಗ್ಯದ ಸಮಸ್ಯೆಯಿಂದ ಅವರ ಮಗ ಇಲ್ಲಿ ಭಾಗವಹಿಸಿದ್ದಾರೆ. ಅವರು ಈ ಫೌಂಡೇಶನ್ನ ಕಾರ್ಯದರ್ಶಿ ಕಟೀಲು ಸಿತ್ಲಾ ರಂಗನಾಥರಾವ್.
ನನಗೆ ಅವರನ್ನು ನೋಡುವಾಗ ತುಂಬ ಸಂತೋಷ ಆಗ್ತದೆ. ಯಾಕಂದರೆ ಅವರು ಕೂಡ ನನ್ನಾಗೆ ಹತ್ರ 48ರ ಆಸುಪಾಸಿನವರು. ಒಂದು ಚಟುವಟಿಕೆಯಲ್ಲಿ ಇದ್ದಾರಂದರೆ ನನಗೆ ಸಂತೋಷ ಆಯಿತು, ಇವರು ಕೂಡ ಇದ್ದಾರೆ ನಮ್ಮೊಂದಿಗೆ ಅಂತ ಹೇಳುವಂಥದ್ದು ಖಂಡಿತ ಸಂತೋಷ. ಇಲ್ಲಿ ಹತ್ತಿರದಲ್ಲಿ ಇದ್ದಾರಂತೆ ನಿಟ್ಟೂರಲ್ಲಿ. ಅವರ ಇದು ಕೂಡ ಅಡ್ರೆಸ್ ಕೂಡ ತಗೊಂಡೆ ನಾನು. ಆವಾಗವಾಗ ಬರ್ತಾ ಇರಿ ಸರ್, ನಿಮ್ಮ ಸಂಪರ್ಕ ಖಂಡಿತ ಅಗತ್ಯ ಇದೆ ನಮಗೆ. ಅವರ ಒಂದು ಉತ್ಸಾಹದಿಂದ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಆ ಉತ್ಸಾಹದೊಂದಿಗೆ ನಾವು ಸೇರಿಕೊಂಡಿದ್ದೇವೆ ಸಂಭ್ರಮದಿಂದ. ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಚೊಕ್ಕದಾಗಿ ಚೆನ್ನಾಗಿ ಅಂದವಾಗಿ ನಿರೂಪಣೆ ಮಾಡಿದವರು ನಾಗರತ್ನ ಮೇಡಮ್ ಅವರು. ನಾನು ಕೇಳಿದೆ, ನೀವು ಟೀಚರ್ ಅಲ್ವಾ ಅಂತ. ಯಾಕಂದರೆ ಅಂಥವರ ಬಾಯಲ್ಲಿ ಮಾತ್ರ ಅಂಥ ಶಬ್ದಗಳೆಲ್ಲ ಬರ್ತದೆ. ನಮ್ಮಂಥ ಒಂದು ಏನು ಅರ್ಧಂಬರ್ಧ ತಿಳಿದವರಿಂದ ಆ ಶಬ್ದಗಳೆಲ್ಲ ಬರುವುದಿಲ್ಲ. ನಾನೇನು ಹೇಳ್ತೇನೆ ಅದು ಇನ್ನೂ ಚೆನ್ನಾಗಿ ಹೇಳಬೇಕಂತ ನನಗೆ ಆಗ್ತದೆ, ಆದರೆ ಹೊರಗೆ ಬರುವುದಿಲ್ಲ. ಆದರೆ ಅವರು ನಿರರ್ಗಳವಾಗಿ ಮಾತಾಡ್ತಾರೆ. ಆ ಮಾತುಗಾರಿಕೆ ಕೇಳಿ ನೋಡಿಯೇ ನಾನು ಕೇಳಿದೆ ನೀವು ಟೀಚರ್ ಅಲ್ವಾ ಅಂತ ಹೇಳುವಂಥದ್ದು. ಯಾಕಂದರೆ ಅದಕ್ಕೆ ಪರಿಶ್ರಮ ಬೇಕು, ಅಧ್ಯಯನ ಬೇಕು. ಒಂದು ಮಾತುಗಾರಿಕೆ ಬರಬೇಕಿದ್ರೆ ಓದಬೇಕು. ಆ ಓದುವಿಕೆ ಇದ್ದರೆ ಮಾತ್ರ ಮಾತು ಬರ್ತದೆ. ಯಾವಾಗ ನಾವು ಏನನ್ನೂ ಓದುವುದಿಲ್ಲ, ಕೊನೆಯ ಪಕ್ಷ ವರ್ತಮಾನ ಪತ್ರಿಕೆಯನ್ನು ಓದುವುದಿಲ್ಲ ಅಂದರೆ ನಮಗೆ ಮಾತಾಡಲಿಕ್ಕೆ ಬರುವುದಿಲ್ಲ ಅಂತ ಆಯಿತು. ಮಾತಾಡಲಿಕ್ಕೆ ಆಗೋದಿಲ್ಲ, ಸಂವಹನ ಮಾಡಲಿಕ್ಕೆ ಆಗೋದಿಲ್ಲ. ಇದು ನಾನು ತಿಳ್ಕೊಂಡದ್ದು. ಶ್ರೀಮತಿ ನಾಗರತ್ನ ಅವರಿಗೆ ನಮ್ಮ ಕಟೀಲು ಸಿತ್ಲಾ ಫೌಂಡೇಶನ್ನ ಪರವಾಗಿ ಹಾಗೆ ಯಕ್ಷಗಾನ ಕಲಾಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಒಂದು ಒಳ್ಳೆಯ ಒಂದು ಅವಕಾಶ ನನಗೆ ಕೊಟ್ಟಿದ್ದಾರೆ. ನಾನು ಎಷ್ಟು ಅರ್ಹನ ಅದು ಗೊತ್ತಿಲ್ಲ. ಆ ಅವಕಾಶವನ್ನು ಬಳಸಿಕೊಂಡಿದ್ದೇನೆ. ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹಾಗೆ ಇಲ್ಲಿ ಇನ್ನು ಯಕ್ಷಗಾನ ತಾಳಮದ್ದಲೆ ನಡೀಲಿಕ್ಕಿದೆ ನಮ್ಮ ಯಕ್ಷಗಾನ ಕಲಾಕ್ಷೇತ್ರದ ಸದಸ್ಯರಿಂದ. ಅದರ ಒಂದು ವಿವರವನ್ನು ಕೊಡ್ತೇನೆ. ಭಾಗವತರಾಗಿ ನಮ್ಮ ಹಿರಿಯ ಭಾಗವತರು ನಿಟ್ಟೂರು ಶೀನಪ್ಪ ಸುವರ್ಣರು, ಮದ್ದಲೆಯಲ್ಲಿ ರಕ್ಷಿತ್ ಮಲ್ಯ, ಪ್ರಸಂಗ ಶರಸೇತು ಬಂಧನ. ಇಲ್ಲಿ ಅರ್ಜುನನಾಗಿ ಹಿರಿಯ ಯಕ್ಷಗಾನ ಕಲಾವಿದರಾದ ಅಪ್ಪು ಆರ್ ನಾಯಕ್ ಆತ್ರಾಡಿ, ಕೃಷ್ಣನಾಗಿ ವಿನೋದ್ ರಾವ್ ಬ್ರಹ್ಮವರ, ಹನುಮಂತನಾಗಿ ದಯಾನಂದ್ ಭಾಗವ್. ಈಗ ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ತಾಳಮದ್ದಲೆ ಜರುಗಲಿಕ್ಕಿದೆ. ಯಾರು ಹೋಗದೆ ತಾಳಮದ್ದಲೆಯಲ್ಲಿ ಭಾಗವಹಿಸಿ ಪ್ರೋತ್ಸಾಹಿಸಬೇಕಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದವನ್ನು ಅರ್ಪಿಸ್ತೇನೆ. ಪತ್ರಕರ್ತರಾಗಿ ಈ ಕಾರ್ಯಕ್ರಮದ ವರದಿಯನ್ನು ಪೇಪರಿನಲ್ಲಿ ಬರುವ ಹಾಗೆ ಮಾಡುವಂಥ ಪತ್ರಕರ್ತರಿಗೂ ಕೂಡ ಧನ್ಯವಾದ. ಕಾರ್ಯಕ್ರಮ ಮುಖ್ಯವಾಗಿ ನಡಿಬೇಕಾದರೆ ಶ್ರೋತೃಗಳು ಬೇಕು. ನೀವೆಲ್ಲ ಕಿವಿಯಾಗಿ ಇಷ್ಟೊತ್ತು ಸಹನೆಯಿಂದ ಕೂತು ಕಾರ್ಯಕ್ರಮವನ್ನು ಆಲಿಸಿದ್ದೀರಿ. ನಿಮಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ದಾರಿ ಕೊನೆಯಾಯಿತೆ ಇಲ್ಲಿಗೆ? ಇಲ್ಲ, ದಾರಿಯ ಕೊನೆಯಲ್ಲ, ಹೊಸ ತಿರುವು. ಅಂತಹ ಹೊಸ ತಿರುವಿನ ಸಮಾರಂಭವೊಂದಕ್ಕೆ ಸಾಕ್ಷಿಯಾದ ಹೆಮ್ಮೆಯೊಂದಿಗೆ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇವೆ. ಇದೀಗ ತಾಳಮದ್ದಲೆ ಶರಸೇತು ಬಂಧ.